ಹರೇ ಕೃಷ್ಣ ಎಲ್ಲರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇಂದಿನ ಒಂದು ವಿಶೇಷ ಅಂದರೆ ಅಪರಾ ಏಕಾದಶಿಯ ಪ್ರಯುಕ್ತ ಅಪರಾ ಏಕಾದಶಿಯ ಮಹಿಮೆಯನ್ನ ತಿಳ್ಕೊಳ್ಳಿಕ್ಕಿದ್ದೇವೆ. ಅದನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಪ್ರಣಾಮ ಮಂತ್ರವನ್ನ ಹೇಳೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा कृष्ण कृष्ण हरे 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 राम 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 हरे हरे. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಶಿಲ ಪ್ರಭುಪಾದ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶಿಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಎಲ್ಲರಿಗೂ. ನಿನ್ನೆಯ ತರಗತಿಯಲ್ಲಿ ನಾವು ಭಗವಂತ ಈ ಒಂದು ಅರ್ಜುನನ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟ. ಯಾಕೆ ಕೆಲವೊಬ್ರು ಈ ಒಂದು ಬಲವಂತವಾಗಿ ಪಾಪ ಕಾರ್ಯಗಳನ್ನ ಮಾಡ್ಲಿಕ್ಕೆ ಪ್ರಚೋದಿತರಾಗ್ತಾರೆ ಅನ್ನೋದನ್ನ ಭಗವಂತ ಎಷ್ಟ್ ಚೆನ್ನಾಗಿ ಉತ್ತರಿಸಿದ. ಯಾಕೆ ಅವರು ಪಾಪ ಕಾರ್ಯಗಳನ್ನ ಮಾಡ್ಲಿಕ್ಕೆ ಏನು ಪ್ರಚೋದಿತರಾಗ್ತಾರೆ? ಯಾಕಂದ್ರೆ ಗುಣಗಳ ಪ್ರಭಾವ 3 ಸಲಿಗೆ ಒಂದೇ ಚಕ್ರದಂತೆ ಅವು ಓಡ್ತಾ ಇರುತ್ತೆ. ಅದ್ರ ನಾವು ಆಹಾರ ವಿಹಾರ ಚಟುವಟಿಕೆ ನಮ್ಮ ಸಂಘ ಎಲ್ಲವೂ ಕೂಡ ಇದನ್ನ ಒಳಗೊಂಡಿದೆ. ಪ್ರತಿ ಕ್ಷಣದಲ್ಲೂ ಕೂಡ ನಾವು ಒಂದು ಬೇರೆ ಬೇರೆ ಗುಣದಲ್ಲಿ ಇರ್ತೀವಿ ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕಾದಂಥದ್ದು. ಆದರೆ ಯಾವಾಗ ನಾವು ಸತ್ವಗುಣದಲ್ಲಿದ್ದಾಗ ಏನು ತೊಂದರೆ ಇಲ್ಲ. ಆದರೆ ರಜೋತಮ ಗುಣಕ್ಕೆ ಬಂದಾಗ ನಮಗೆ ಬಹಳಷ್ಟು ಅಂದ್ರೆ ಈಗಾಗ್ಲೇ ನಾವು ಆಧ್ಯಾತ್ಮಿಕ ಪತನದ 8 ಹಂತಗಳನ್ನ ಕಂಡ್ಕೊಂಡ್ವಿ. ಯಾವಾಗ ನಾವು ವಸ್ತುಗಳ ಕುರಿತು ಆಲೋಚಿಸ್ತೀವೋ ಆ ಆಲೋಚನೆಯಿಂದ ನಮಗೆ ಯಾವ ತರದ ಒಂದು ತೊಂದರೆಗೆ ನಾವು ಒಳಗಾಗ್ತೇವೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹಾಗೇನೆ ಇಲ್ಲಿ ಭಗವಂತ ಹೇಳೋದು, ಯಾವಾಗ ನಾವು ತಮೋ ರಜದ ಮತ್ತೆ ಈ ಒಂದು ರಜೋಗುಣದಲ್ಲಿ ಇದ್ದಾಗ ನಮ್ಗೆ ಕಾಮ ಮತ್ತೆ ಕ್ರೋಧ ಅನ್ನೋದು ಬರುತ್ತೆ. ಇವುಗಳು ಆಳವಾಗಿದ್ದಾಗ ಏನಾಗತ್ತೆ? ಆಳವಾದಾಗ ನಾವು ನಮ್ಮ ಸ್ಮೃತಿ ವಿಭ್ರಮೆ ಆಗತ್ತೆ, ಮತ್ತೆ ಜೊತೆಗೆ ನಮ್ಮ ಬುದ್ಧಿ ಕೂಡ ನಾಶ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹಾಗಾಗಿ ಆಳವಾಗಿ ಹೋಗ್ಲಿಕ್ಕೆ ಬಿಡಬಾರ್ದು. ಯಾವುದೇ
ವಿಷಯವನ್ನು ಕೂಡ ನಾವು ಕ್ರೋಧದವರೆಗೆ ತೆಗೆದುಕೊಂಡು ಹೋಗ್ಬಾರ್ದು. ಬರುತ್ತೆ ಸಾಮಾನ್ಯವಾಗಿ, ಯಾಕಂದ್ರೆ ನಾವು ಎಲ್ರು ಕೂಡ ಮಾಯೆಯಲ್ಲಿ ಇರುವಂತಹ ಮನುಷ್ಯರು. ನಮಗೇ ಬರುತ್ತೆ ಕೋಪ, ಕ್ರೋಧ. ಆದ್ರೆ ಈ ಕ್ರೋಧ ಅತ್ಯಂತ ಆಕ್ರೋಶಕ್ಕೆ ಹೋಗ್ಬಾರ್ದು. ಒಂದು ಕಥೆಯನ್ನ ನಾನು ಆಮೇಲೆ ತಿಳಿಸ್ತೇನೆ. ಗರ್ಗ ಮುನಿಯವ್ರದ್ದು ಕೂಡ ನೋಡೋಣ ಹೇಗೆ ಇವನ್ ದುರ್ಯೋಧನ ಹೇಗೆ ಅವರು ಕ್ರೋಧಗಳಿಗೆ ತಮ್ಮನ್ನ ತಾವು ಮುಳುಗಿಸ್ಕೊಂಡು ಹೇಗೆ ಅಂತ್ಯವನ್ನ ಪಡೆದ್ರು ಅನ್ನೋದನ್ನ ನಾವು ನೋಡೋಣ. ಇದು ಕ್ರೋಧ ಆಳವಾಗಿ ಹೋಗ್ಬಾರ್ದು. ಎಲ್ಲರಿಗೂ ಸಾಮಾನ್ಯವಾಗಿ ವಸ್ತುಗಳ ಆಲೋಚನೆ ಬರುತ್ತೆ, ವಸ್ತುಗಳ ಮೇಲೆ ಪ್ರೀತಿ ಬರುತ್ತೆ, ವಸ್ತುಗಳನ್ನ ಕುರಿತು ಅವ್ರು ಚಿಂತಿಸ್ತಾರೆ, ಎಲ್ಲರಿಗೂ ಇರೋದೆ. ಆದ್ರೆ ಅದು ಆಳವಾಗಿ ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಅದನ್ನ ತಿಳ್ಕೊಂಡು ಮನಸ್ಸಿನಲ್ಲಿ ನಮ್ಗೆ ಇದು ತಪ್ಪು ಅಂತ ಗೊತ್ತಿದ್ರು ನಾವು ಅದನ್ನೇ ಮಾಡ್ತೇವೆ. ಯಾಕೆ? ಮನಸ್ಸು ಹೇಳ್ತಾ ಇರುತ್ತೆ ನಮ್ಮ ಮಾಡಬಾರ್ದು ಇದನ್ನ, ತಪ್ಪು ಅಂತ. ಆದ್ರೂ ಕೂಡ ನಮ್ಮ ಬುದ್ಧಿ ಆ ಒಂದು ವಸ್ತುವಿನ ಕಡೆಗೆ ಸೆಳೆಯುತ್ತೆ. ಸೊ ಹೀಗಾಗಿ ನಮ್ಮ ಬುದ್ಧಿಯನ್ನ ಅಲ್ಲಿ ನಾವು ಕೊಟ್ಬಿಟ್ಟು ನಮ್ಮ ಮನಸ್ಸನ್ನ ಏನ್ ಮಾಡ್ಬಿಡ್ತೇವೆ, ಬುದ್ಧಿ ಹೇಳೋ ಹಾಗೆ ಕೇಳೋ ಹಾಗೆ ಮಾಡ್ತೇವೆ. ಅಂದ್ರೆ ಮನಸ್ಸು ಬುದ್ಧಿ ಹೇಳೋ ಹಾಗೆ ಕೇಳುತ್ತೆ. ಇಲ್ಲಿ ನಾವು ಮನಸ್ಸನ್ನ ಬುದ್ಧಿಯ ಕೈಯಲ್ಲಿ ಕೊಡಬಾರದು. ಸೊ ನಮ್ಮ ಬುದ್ಧಿಯನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಮನಸ್ಸು ಹೇಳೋ ಹಾಗೆ ನಾವು ಕೇಳಬೇಕು. ಹಾಗಾಗಿ ನಮ್ಮ ಹೃದಯದಲ್ಲಿ ಭಗವಂತ ಆತ್ಮ ಪರಮಾತ್ಮ ಇರೋದ್ರಿಂದ ಯಾವಾಗ್ಲೂ ಕೂಡ ನಮ್ಗೆ ಸರಿಯಾದ ದಾರಿನೇ ತೋರಿಸ್ತಾನೆ ಭಗವಂತ. ಮನಸ್ಸಿನಿಂದ ನಾವು ನೋಡೋದಾದ್ರೆ ಈಗ ಯಾಕೆ ನಾವು ಆತ್ಮ ಪರಮಾತ್ಮ ಪ್ರಾಮಾಣಿಕವಾಗಿರ್ಬೇಕು, ಮತ್ತೆ ಮನಸ್ಸಿನಲ್ಲಿ ನಾವು ಮನಸ್ಸಿನ ಮಾತನ್ನ ಕೇಳ್ಬೇಕು ಅಂತ ನಾವು ಎಷ್ಟೋ ಸಲ ಹೇಳ್ತೇವೆ. ಯಾಕೆ ಈ ವಿಷಯ ನೋಡಿ, ಬೇಕಂದ್ರೆ ನೀವು ಏನೋ ಒಂದು ತಪ್ಪು ವ್ಯವಹಾರ ಮಾಡುವಾಗ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ, ನಾ ಇದನ್ನ ತಪ್ಪು ಮಾಡ್ತಾ ಇದ್ದೇನೆ. ಅಥವಾ ಮಾಡಿ ಆದ್ಮೇಲೆ ನೋಡಿ ಸ್ವಲ್ಪ ಕುಂತು ಯೋಚನೆ ಮಾಡಿದಾಗ, ಹೌದು ಇದನ್ನ ನಾನು ಮಾಡಿರೋದು ತಪ್ಪು, ಇದು ಯಾರಿಗೂ ನಾನು ನೀವು ಯಾರಿಗೂ ಹೀಯಾಳಿಸಿರೋದೇ ಆಗಿರ್ಬಹುದು, ಏನು ಕ್ರೋಧನೇ ಆಗಿರ್ಬೋದು, ಕೋಪನೇ ಆಗಿರ್ಬಹುದು. ಸೊ ಸ್ವಲ್ಪ ಕುಂತ್ಕೊಂಡು ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಎಲ್ಲರೂ ಕೂಡ ಕೆಟ್ಟಿಲ್ಲ, ನಮ್ಮ ಆಸೆಗಳು ನಮ್ಮನ್ನ ಕೆಟ್ಟು ಮಾಡ್ತಾ ಇದ್ದಾವೆ ಅಷ್ಟೇ. ನಾವೆಲ್ಲರೂ ಮಾನವರು. ಭಗವಂತ ನಮ್ಮನ್ನು ಕಳಿಸಿದಾಗ ನಾವು ಜ್ಞಾನಿಗಳಾಗೆ ಇದ್ವಿ. ಇಲ್ಲಿ ಮಾಯೆಗೆ ಒಳಪಟ್ಟು ಮಾಯೆಗೆ ಸಿಕ್ಕೊಂಡು ನಾವ್ ಹೀಗಾಗಿದ್ದೀವಿ ಅಷ್ಟೇ. ಯಾರೂನು ಕೂಡ ಕೆಟ್ಟ ಗುಣಗಳು ಇಲ್ಲ, ಯಾರ ಹತ್ರನೂ ಕೂಡ ಇಲ್ಲ. ಒಂದು ಅಸುರನ ಕಡೆನೂ ಇಲ್ಲ. ಆದ್ರೂ ಕೂಡ ಅವನು ಈ ತ್ರಿಗುಣಗಳ ಪ್ರಭಾವಕ್ಕೆ ಒಳಗಾಗಿ ಆ ತರ ಅವನ ಒಂದು ನಡವಳಿಕೆ ಆಗ್ತಾ ಇದೆ, ಸ್ವಭಾವ ಆಗ್ತಾ ಇದೆ ಅಷ್ಟೇ. ಹಾಗಾಗಿ ನಾವು ಮನಸ್ಸಿನ ಮಾತನ್ನ ಕೇಳ್ಕೊಳ್ಬೇಕು. ಮತ್ತೆ ಈ ಕಾಮ ಕ್ರೋಧ ಇವೆಲ್ಲ ಕೂಡ ರಜೋಗುಣಗಳಿಂದ ಉಂಟಾಗತ್ತೆ. ಏನು ಆ ಕ್ರೋಧ ಕಾಮದಿಂದ ಈ ಒಂದು ನಾವು ಪಾಪಪೂರಿತ ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗ್ತೀವಿ ಅಂತ ಭಗವಂತ ತಿಳಿಸಿದ. ಸೊ ಇನ್ನ ಮುಂದಿನ ಒಂದು 38ನೇ ಇದರಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನಾವು ಇವತ್ತಿನ ಒಂದು ಏಕಾದಶಿ ಮಹಿಮೆಯನ್ನ ತಿಳ್ಕೊಳ್ಳೋಣ. ಏಕಾದಶಿಯ ಮಹಿಮೆಯನ್ನ ತಿಳ್ಕೊಂಡು ಅದನ್ನ ಓದಿ ಕಥೆಯನ್ನ ತಿಳ್ಕೊಂಡು ನಾವು ಈ ಒಂದು ಮುಂದಿನ 38ನೇ ಶ್ಲೋಕಕ್ಕೆ ಮುಂದುವರಿಯೋಣ. ಹರೇ ಕೃಷ್ಣ ಎಲ್ಲರಿಗೂ. ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೇನೆ. ನಮ್ಮ ಮಾತಾಜಿಯವರು ಇಲ್ಲ, ಸುಮಂಗಲ ಮಾತಾಜಿಯವರು. ಹಾಗಾಗಿ ದಯವಿಟ್ಟು ಎಲ್ಲರೂ ಸಹಕರಿಸಿ ನಾನು ಅನ್ಮ್ಯೂಟ್ ಮಾಡಿದ ಮೇಲೆ ಬೇಗ ಅನ್ಮ್ಯೂಟ್ ಮಾಡ್ಕೊಂಡು ಓದಿ ಸಮಯವನ್ನ ಉಳಿತಾಯ ಮಾಡಿ ಮುಂದಿನ ಶ್ಲೋಕವನ್ನ ನಾವು ಭಗವದ್ಗೀತೆ ಶ್ಲೋಕವನ್ನು ಕೂಡ ಇವತ್ತು ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಇದನ್ನ ಓದೋಕ್ಕಿಂತ ಮುಂಚೆ ನಾನು ಒಂದು ಅಪರ ಏಕಾದಶಿಯ ಬಗ್ಗೆ ಇಲ್ಲಿ ಪೂರ್ಣ ಮಹಿಮೆಯನ್ನ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಕಥೆಯನ್ನ ಹೇಳಿಲ್ಲ. ಅಂದ್ರೆ ಯಾವ ತರ ಇದು ನಮ್ಗೆ ಪುಣ್ಯವನ್ನ ಕಲ್ಪಿಸುತ್ತೆ, ಮತ್ತೆ ಹೇಗೆ ನಾವು ಇದರಿಂದ ಸದ್ಗತಿಯನ್ನ ಪಡಿತೀವಿ ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಸೊ ಇದಕ್ಕೆ ಹಿಂದಿರುವಂತಹ ಕಥೆಯನ್ನ ನಾನು ಹೇಳಿ ಆಮೇಲೆ ಇದನ್ನ ನಾವು ಓದೋಣ. ಅಪರ ಏಕಾದಶಿ. ಅಪರ ಅಂದ್ರೆ ಅಪರ ಹೆಸರೇ ಹೇಳೋ ಹಾಗೆ ಅಪಾರವಾದಂಥದ್ದು. ಅಪಾರ ಅಂತಂದ್ರೆ ಏನು? ಅಪಾರವಾದ ಫಲವನ್ನ ಕೊಡುವಂಥದ್ದು, ಅಂದ್ರೆ ಬಹಳ ಬಹಳ ಪುಣ್ಯವನ್ನ ಕೊಡುವಂಥದ್ದು, ಮತ್ತೆ ಜೊತೆಗೆ ಬಹಳ 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 ನಾಶವನ್ನು ಕೂಡ ಕಡಿಮೆ ಮಾಡುವಂಥದ್ದು. ಪಾಪವನ್ನು ಬಹಳ ಪಾಪವನ್ನು ಕಡಿಮೆ ಮಾಡುತ್ತೆ, ಬಹಳ ಪುಣ್ಯವನ್ನೂ ಕೊಡುತ್ತೆ. ಎರಡು ವಿರುದ್ಧವಾದದ್ದು. ಹಾಗಾಗಿ ಇದಕ್ಕೆ ಅಪರ ಏಕಾದಶಿ ಅಂತ ಕರೀತಾರೆ. ಈ ಏಕಾದಶಿಗೆ ಇನ್ನೊಂದು ಹೆಸರು ಅಚಲ ಏಕಾದಶಿ ಅಂತ ಕರೀತಾರೆ. ಇದರ ಒಂದು ಹಿಂದೆ ಇರುವಂತಹ ಒಂದು ಕಥೆ. ಹೀಗೇನೆ ಯುಧಿಷ್ಠಿರ ಕೇಳ್ತಾನೆ ಕೃಷ್ಣನಿಗೆ, ಈ ಒಂದು ವೈಶಾಖ ಕೃಷ್ಣ ಪಕ್ಷದಂದು ಬರುವಂತಹ ಏಕಾದಶಿಗೆ ಏನಂತ ಹೇಳ್ತಾರೆ, ಮತ್ತೆ ಅದರ ಮಹಿಮೆಯನ್ನ ನನಗೆ ತಿಳಿಸು ಅಂತ ಯುಧಿಷ್ಠಿರ ಕೃಷ್ಣನಿಗೆ ಕೇಳಿದಾಗ ಕೃಷ್ಣ ಇದರ ಕುರಿತು ಹೇಳ್ತಾನೆ. ಈ ಒಂದು ದೊಡ್ಡ ಒಂದು ಸಂಭ್ರಮವಾದಂತಹ ರಾಜ್ಯದಲ್ಲಿ ಮಹಿಧ್ವಜ ಎಂಬ ಒಬ್ಬ ರಾಜ ಇದ್ದ. ಆ ರಾಜ ಇಷ್ಟು ಒಬ್ಬ ದೊಡ್ಡ ಧರ್ಮಿಷ್ಠನಾಗಿದ್ದೆ ಅಂತಂದ್ರೆ ಎಲ್ಲ ಧರ್ಮ ಕಾರ್ಯಗಳು, ಮತ್ತೆ ಬಹಳ ದಯಾಳು. ತನ್ನ ದಯಾಳುತನದಿಂದ ತನ್ನ ಧರ್ಮದಿಂದ ಆ ರಾಜ್ಯವನ್ನ ಬಹಳಷ್ಟು ಬೆಳೆಸಿದ್ದ.
ಬಹಳಷ್ಟು ಪುಣ್ಯವನ್ನ ಆ ಒಂದು ರಾಜ್ಯದಲ್ಲಿ ಅಂದ್ರೆ ಜನರಿಗೆ ಪ್ರಜೆಗಳಿಗೆ ಅವನು ಕೊಡ್ತಾ ಇದ್ದ. ಅಂದ್ರೆ ಭಗವಂತ ಕೊಡ್ತಾನೆ, ಆದ್ರೂ ಕೂಡ ಇವನ ಪುಣ್ಯನ ದಾರಿ ಎರೆದ ತರ ಅವನು ಆ ಒಂದು ಅಪಾರವಾದಂತಹ ಅವರಿಗೆ ಕರುಣೆಯನ್ನ ಕೊಡ್ತಿದ್ದ. ಹೀಗೇನೆ ಒಂದು ಒಳ್ಳೆಯ ಜಾಗದಲ್ಲಿ ಕೆಟ್ಟದ್ದು ಇರುತ್ತೆ ಅಂತ ಹೇಳೋದು ಸುಳ್ಳಲ್ಲ. ಹಾಗೇನೆ ಅವನ ಮನೆಯಲ್ಲೇನೆ, ಅವನ ಒಂದು ರಾಜ್ಯದಲ್ಲಿನೇ ಅವನ ತಮ್ಮ ವಜ್ರಧ್ವಜ, ಇವನು ಮಹೀಧ್ವಜ, ಅವನ ತಮ್ಮ ವಜ್ರಧ್ವಜ. ಆ ವಜ್ರಧ್ವಜನ ಸ್ವಭಾವ ಮಹೀಧ್ವಜಕ್ಕಿಂತ ವಿರುದ್ಧವಾದದ್ದು. ಹೇಗೆ ಮಹೀಧ್ವಜ ಧರ್ಮಿಯಾಗಿದ್ನೋ ಅದರ ವಿರುದ್ಧವಾಗಿ ವಜ್ರಧ್ವಜ ಅಧರ್ಮಿಯಾಗಿದ್ದ. ಅವನದ್ದು ಬಹಳ ಕ್ರೂರ ಸ್ವಭಾವ, ದುಷ್ಟನಾಗಿದ್ದ. ಎಲ್ಲ ಚಟಗಳು ಅವನಲ್ಲಿ ಇತ್ತು, ದುರಾಸೆಗಳಿತ್ತು. ಆ ದುರಾಸೆಗೆ ಒಂದು ದಿನ ಅವರ ಅಣ್ಣ ಬಲಿಯಾಗ್ಬೇಕಾಯ್ತು. ಅವನಿಗೆ ಕೆಟ್ಟ ಆಲೋಚನೆಗಳ ಬಂದು ಅವನು ತನ್ನ ಅಣ್ಣ ಮಲಗಿದ ಒಂದು ಕೋಣೆಯಲ್ಲಿ ಹೋಗಿ ಅಣ್ಣನನ್ನೇ ಕೊಲ್ಲಬೇಕು, ನಾನು ಈ ರಾಜ್ಯದ ರಾಜ ಆಗ್ಬೇಕು ಅಂತ ಅವನಿಗೆ ದುರಾಸೆ ಹುಟ್ಟಿತು. ಆವಾಗ ಅವನ್ ಏನ್ ಮಾಡ್ತಾನೆ, ಅಣ್ಣನ ಒಂದು ಕೋಣೆಗೆ ಹೋಗಿ ಅವನು ಮಲಗಿರುವಾಗ ಕತ್ತಿಯನ್ನ ತಗೊಂಡು ಅವನನ್ನ ಕೊಂದು ಬಿಡ್ತಾನೆ. ಸೊ ಕತ್ತಿಯನ್ನ ತಗೊಂಡು ಕೊಂದು ಬಿಟ್ಟಾಗ ರಾಜ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಮಲಗಿರ್ತಾನೆ. ಸೊ ಇನ್ನ ಆ ಒಂದು ದೇಹವನ್ನ ನಾನು ಎಲ್ಲಿ ಹುದುಗಿಡ್ಬೇಕು ಅಂತ ಯೋಚನೆ ಮಾಡಿ ಅವನು ಒಂದು ಆಲದ ಮರ, ಒಂದು ಕಾಡಿನ ಒಂದು ಹಾದಿಯಲ್ಲಿ ಆಲದ ಮರದ ಕೆಳಗಡೆ ಒಂದು ಭೂಮಿಯನ್ನ ಅಗೆದು ಅಲ್ಲಿ ಆ ಒಂದು ಮೃತ ಶರೀರವನ್ನ, ಆ ಮಹೀಧ್ವಜನ ಮೃತ ಶರೀರವನ್ನ ಮಣ್ಣು ಮಾಡಿಬಿಡ್ತಾನೆ. ಸೊ ಮಣ್ಣು ಮಾಡ್ಬಿಟ್ಟು ಇವನು ತನ್ನ ಮರಳಿ ರಾಜ್ಯಕ್ಕೆ ಖುಷಿಯಾಗಿ ಬರ್ತಾನೆ. ಅಲ್ಲಿ ಏನಾಯ್ತು ಅಂತಂದ್ರೆ, ಆಲದ ಮರದ ಕೆಳಗಡೆ ಇರುವಂತಹ ಮಹೀಧ್ವಜನ ದೇಹ ಯಾವಾಗ ಒಂದು ದೇಹ ಈ ಒಂದು ಅಕಾಲ ಮೃತ್ಯು ಅಂತ ಹೇಳ್ತೇವೆ, ಅಂದ್ರೆ ಕಾಲ ಬರದೇ ಇದ್ದಾಗ ಮೃತ್ಯು ಆಗುತ್ತೋ ಅದಕ್ಕೆ ಅಕಾಲ ಮೃತ್ಯು ಅಂತ ಕರಿತೀವಿ. ಸೊ ಯಾವಾಗ ಅಕಾಲ ಮೃತ್ಯು ಆಗುತ್ತೋ ಅದಕ್ಕೆ ಸರಿಯಾದ ರೀತಿಯಿಂದ ಪಿಂಡ ದಾನವನ್ನ ನಾವು ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಯಾರು ಮಾಡ್ಲಿಕ್ಕೆ ಇರೋದಿಲ್ಲ. ಅವನು ರಾಜ ಮಹೀಧ್ವಜ ಎಲ್ಲಿ ಹೋಗಿದ್ದಾನೋ ಅಂತೂ ಕೂಡ ಗೊತ್ತಿಲ್ಲ ಯಾರಿಗೆ. ಸೊ ಮಾಡೋರು ಯಾರು? ಇಲ್ಲಿ ಅವನ ಒಂದು ಶರೀರ, ಇಲ್ಲಿ ಇರುವಂತಹ ಆತ್ಮ ಪ್ರೇತ ಆತ್ಮ ಆಗಿ ಅದು ಆಲದ ಮರದ ಮೇಲ್ಗಡೆನೆ ಕುಳಿತಿರ್ತಿತ್ತು. ಅಲ್ಲಿ ಹೋಗುವ ಬರುವ ಜನರಿಗೆ ಯಾವಾಗ್ಲೂ ಅದು ಬಹಳ ತೊಂದರೆಯನ್ನ ಕೊಡ್ತಾ ಇತ್ತು. ಯಾಕಂತಂದ್ರೆ ಈ ಒಂದು ಮಹೀಧ್ವಜನ ಒಂದು ಅಕಾಲ ಮೃತ್ಯುದಿಂದ ಹೀಗಾಗೋಯ್ತು. ಸೊ ಹೀಗೆ ಬಹಳ ಅಕಾಲ ಮೃತ್ಯುಗಳಾಗತ್ತೆ. ಸೊ ಅದಕ್ಕೆ ಈ ಒಂದು ಪ್ರೇತಾತ್ಮಗಳ ಆಗ್ಲಿಕ್ಕೆ ಕಾರಣನೇ ಈ ಅಕಾಲವಾದಂತಹ ಮೃತ್ಯು. ಈ ಒಂದು ನಾವು ಹೇಳ್ತೇವೆ ಸುಸೈಡ್ಸ್ ಕೇಸಸ್ ಅಂಡ್ ಆಲ್, ಇವು ಆತ್ಮಹತ್ಯೆಯ ಪ್ರಕರಣಗಳು ಇವೆಲ್ಲವೂ ಕೂಡ ಇದೇ ಒಂದು ಇದಕ್ಕೆ ಸಂಬಂಧಪಟ್ಟಿರೋದು. ಹಾಗಾಗಿ ಬಹಳ ಎಚ್ಚರದಿಂದ ಇರ್ಬೇಕು ಇದಕ್ಕೆಲ್ಲ. ಸೊ ಎಷ್ಟೊಂದು ಪುಣ್ಯ ಮಾಡಿದಂತಹ ವ್ಯಕ್ತಿ ಅವನು ಮಹೀಧ್ವಜ. ಯಾಕೆ ಪ್ರೇತಾತ್ಮ ಆಗ್ಬೇಕಿತ್ತು? ಯಾಕೆ ಅಂದ್ರೆ ಅವನು ಅಕಾಲ ಮೃತ್ಯು ಅವರ ತಮ್ಮನೇ ಮಾಡಿರೋದ್ರಿಂದ ಇದಾಯ್ತು. ಆದ್ರೂ ಕೂಡ ಒಂದು ಪುಣ್ಯಕ್ಕೆ ಫಲ ಇದ್ದೇ ಇರುತ್ತೆ, ಅದು ಎಲ್ಲಿ ಹೋಗೋದಿಲ್ಲ ಅನ್ನೋ ಹಾಗೆ ಅಲ್ಲಿ ಒಂದು ದಿನ ಈ ಒಂದು ಆಲದ ಮರ ಇರುವಂತಹ ಒಂದು ಕಾಡಿನ ಹಾದಿಯಲ್ಲಿ ಮಹಾನ್ ಋಷಿಗಳಾದಂತಹ ದೌಮ್ಯ ಮುನಿಗಳು ಹೋಗ್ತಾ ಇದ್ರು. ಸೊ ದೌಮ್ಯ ಮುನಿಗಳು ಮಹಾ ತಪಸ್ವಿಗಳು. ಅವರು ಹೋಗುವಾಗ ಆ ಋಷಿಗಳಿಗೆ ಗೊತ್ತಾಗತ್ತೆ ಎಲ್ಲಿ ಪ್ರೇತಾತ್ಮಗಳಿದೆ, ಎಲ್ಲಿ ಭೂತ, ಎಲ್ಲಿ ಪಿಶಾಚಿಗಳು ಏನಿರುತ್ತೆ ಅದ್ರದ್ದು ಒಂದು ಸೂಚನೆ ಅವ್ರಿಗೆ ಸಿಗ್ತಾ ಇರುತ್ತೆ. ಒಂದು 6ನೇ ಇಂದ್ರಿಯದಿಂದ, 6th ಸೆನ್ಸ್ ಇಂದ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಆವಾಗ ದೌಮ್ಯ ಋಷಿಗಳಿಗೆ ಗೊತ್ತಾಗತ್ತೆ ಆ ಒಂದು ಆಲದ ಮರದಲ್ಲಿ ಒಂದು ಪ್ರೇತಾತ್ಮ ಇದೆ ಅಂತ ಗೊತ್ತಾಗತ್ತೆ. ಸೊ ಅಲ್ಲಿ ನಿಂತು ಬಿಡ್ತಾರೆ ಅವರು. ಯಾಕೆ ನಿಲ್ತಾರೆ? ಯಾಕೆ? ಭಗವಂತನೇ ಕಳ್ಸಿರ್ಬೇಕು. ಯಾಕಂದ್ರೆ ಮಹೀಧ್ವಜ ಒಬ್ಬ ಒಳ್ಳೆಯ ಧರ್ಮಿ ಆಗಿರುವವನು, ಒಳ್ಳೆಯ ದಯಾಳು ಆದಂತಹ ರಾಜ ಅವನು. ಸೊ ಭಗವಂತನೇ ಆ ದೌಮ್ಯ ಮುನಿಗಳನ್ನ ಅಲ್ಲಿ ಕಳ್ಸಿರ್ಬೇಕು. ಆ ದೌಮ್ಯ ಮುನಿಗಳು ಅಲ್ಲಿ ಪ್ರೇತಾತ್ಮ ಇರುವುದನ್ನ ನೋಡಿದ್ರು. ಪ್ರೇತಾತ್ಮ ಇರೋದನ್ನ ನೋಡಿ ಅವರು ತಮ್ಮ ತಪೋಬಲದಿಂದ ತಿಳ್ಕೊಂಡ್ರು ಯಾಕೆ ಈ ಒಬ್ಬ ಈ ವ್ಯಕ್ತಿ ಪ್ರೇತಾತ್ಮ ಆದ ಅನ್ನೋದನ್ನ ಅವರು ತಿಳ್ಕೊಂಡ್ರು. ತಮ್ಮ ತಪೋಬಲದಿಂದ ಅವನ ತಮ್ಮನೇ ಇವನನ್ನ ಕೊಂದು ಇಲ್ಲಿ ಹುದುಗಿ ಇಟ್ಟಿದ್ದಾನೆ ಅಂತ ಹೇಳಿ ಅವ್ರಿಗೆ ಗೊತ್ತಾಯ್ತು. ಆವಾಗ ಅವರು ಮೇಲೆ ಇದ್ದಂತಹ ಆಲದ ಮರದ ಮೇಲೆ ಇದ್ದಂತಹ ಪ್ರೇತಾತ್ಮ ಅಂದ್ರೆ ಮಹೀಧ್ವಜರನ್ನ ಕೆಳಗೆ ಇಳಿಸಿ ತಮ್ಮ ಒಂದು ತಪೋಬಲ ಮತ್ತೆ ತಮ್ಮ ಒಂದು ದಯಾಳು ಕೃಪೆಯನ್ನ ಅವ್ರ ಮೇಲೆ ತೋರಿಸಿದ್ರು. ಯಾವ ರೀತಿಯಾದಂತಹ ಕೃಪೆ ಅವರು ತೋರಿಸಿದ್ರು? ಪ್ರೇತಾತ್ಮ ಯಾವಾಗ್ಲೂ ಕೂಡ ಈ ಒಂದು ಅಪರ ಏಕಾದಶಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದರ ಬದಲಾಗಿ ಇತರರು ಮಾಡ್ಬೇಕು. ಹಾಗಾಗಿ ಈ ಒಬ್ಬ ದೌಮ್ಯ ಮುನಿಗಳೇ ಮುಂದಾಗಿ ಎಲ್ಲ ಒಂದು ಏಕಾದಶಿಯ ಒಂದು ವ್ರತವನ್ನ ಆಚರಣೆ ಮಾಡ್ಲಿಕ್ಕೆ ಏನೆಲ್ಲಾ
ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಅವರು ಆ ಒಂದು ಪ್ರೇತಾತ್ಮನ ಸಲುವಾಗಿ, ಯಾಕಂದ್ರೆ ಅವನು ಒಳ್ಳೆಯ ಆತ್ಮ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಆ ಪ್ರೇತಾತ್ಮದಿಂದ ಅವರಿಗೆ ಒಂದು ಪುಣ್ಯ ಆತ್ಮ ಆಗಿ ಬದಲಾಯಿಸ್ಲಿಕ್ಕೆ ಅವರೇ ಸ್ವತಃ ದೌಮ್ಯ ಮುನಿಗಳೇ ಸ್ವತಃ ಆ ಏಕಾದಶಿ ವ್ರತವನ್ನ ಮಾಡ್ತಾರೆ. ಈ ಏಕಾದಶಿ ವ್ರತವನ್ನ ಮಾಡೋದ್ರಿಂದ ಆ ಇವರು ಮಹಿಧ್ವಜ ಒಂದು ಪುಣ್ಯಾತ್ಮನಾಗಿ ಪರಿವರ್ತನೆ ಹೊಂದ್ತಾನೆ. ಅವನ ಹಳೆಯ ಒಂದು ಶರೀರ ಬರೋದಿಲ್ಲ, ಯಾಕಂದ್ರೆ ಅವನು ಸತ್ತೋಗಿರ್ತಾನೆ. ಹಾಗಾಗಿ ಅವನ ಆತ್ಮ ಏನಾಗತ್ತೆ, ಈ ಒಂದು ಸ್ವರ್ಗಲೋಕಕ್ಕೆ, ಪುಣ್ಯಗಳನ್ನ ಮಾಡಿದವರು ಸ್ವರ್ಗಲೋಕಕ್ಕೆ ಹೋಗೇ ಹೋಗ್ತಾರೆ. ಅಲ್ಲಿ ಪ್ರತಿಫಲವನ್ನ ಪಡೆದು ಅಲ್ಲಿ ತಮ್ಮ ಸ್ವಲ್ಪ ದಿವಸಗಳ ಕಾಲ ಪರಿಣಾಮಗಳನ್ನ ಅನುಭವಿಸಿ, ಮತ್ತೆ ಅವರ ಪುಣ್ಯ ಕಡಿಮೆ ಆದ್ಮೇಲೆ, ಅಂದ್ರೆ ಪುಣ್ಯ ನಶಿಸಿದ್ಮೇಲೆ, ಪುಣ್ಯ ಮುಗಿದ್ಮೇಲೆ ಅವರು ಮತ್ತೆ ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬಂದು ಅವ್ರ ಪುಣ್ಯ ಪಾಪಗಳ ಅನುಗುಣವಾಗಿ ಅವರು ದೇಹವನ್ನ ಪಡ್ಕೊಳ್ತಾರೆ. ಹೀಗೆ ಅವರು ಸ್ವರ್ಗಲೋಕಕ್ಕೆ ದೌಮ್ಯ ಮುನಿಗಳಿಗೆ ಏನು ಧನ್ಯವಾದಗಳನ್ನ ಸೂಚಿಸುತ್ತಾ ಅವರು ಸ್ವರ್ಗಲೋಕಕ್ಕೆ ಹೋದ್ರು. ಸೊ ಇಲ್ಲಿ ದೌಮ್ಯ ಮುನಿಗಳ ಒಂದು ಕೃಪೆಯಿಂದ ಮಹಿಧ್ವಜ ಪ್ರೇತಾತ್ಮನಿಂದ ಪುಣ್ಯಾತ್ಮನಾಗಿ ಸ್ವರ್ಗಲೋಕಕ್ಕೆ ಹೋದ. ಸೊ ಹಾಗಾದ್ರೆ ಇದರ ಒಂದು ಇದರಿಂದ ಏನ್ ಗೊತ್ತಾಗತ್ತೆ, ಈ ಏಕಾದಶಿಯಿಂದ ಹೀಗಲ್ಲ. ಈಗ ಕೆಲವೊಬ್ರು ಒಳ್ಳೆಯವರು ಒಳ್ಳೇದಾಗಿ ತಿಳ್ಕೊಳ್ತಾರೆ, ಕೆಟ್ಟವರು ಇರ್ತಾರೆ. ಹಾಗಂದ್ರೆ ಯಾರ್ ಬೇಕಾದವ್ರನ್ನು ಕೊಂದವರನ್ನು ಕೂಡ ಈ ತರ ನಾವು ಪ್ರೇತಾತ್ಮ ಆಗಿರೋರನ್ನ ನಾವು ಪುಣ್ಯಾತ್ಮರನ್ನಾಗಿ ಮಾಡಬಹುದು ಅಂತ. ಹೌದು, ಮಾಡ್ಬಹುದು. ಆದ್ರೆ ಯಾವಾಗ, ಯಾವುದೇ ಏಕಾದಶಿಯ ಫಲ ನಮ್ಗೆ ಯಾವಾಗ ದೊರಕ್ತದೆ ಅಂದ್ರೆ, ನಾವು ಮನಸ್ಸಿನಿಂದ ಒಳ್ಳೆಯದನ್ನ ಬಯಸಿದಾಗ ಮಾತ್ರ. ಈಗ ಮನಸ್ಸಿನಲ್ಲಿ ಒಂದು ಕೆಟ್ಟದನ್ನ ಬಯಸಿ, ಒಂದು ಕೆಟ್ಟ ಆಲೋಚನೆಗಳಿಗಾಗಿ ನಾವು ಏಕಾದಶಿ ವ್ರತವನ್ನ ಮಾಡ್ತೀವಿ ಅಂತಂದ್ರೆ ಅದರ ಫಲ ನಮಗೆ ಸಿಗೋದಿಲ್ಲ. ಯಾಕಂದ್ರೆ ಆತ್ಮ ಜೊತೆಗೆ ಪರಮಾತ್ಮನಿದ್ದಾನೆ, ಪರಮಾತ್ಮನಿಗೆ ಎಲ್ಲವೂ ಗೊತ್ತು. ಹಾಗಾಗಿ ಅವನಿಗೆ ನಾವು ಏನಂತ ಹೇಳ್ತೇವೆ, ಸರ್ವಾಂತರ್ಯಾಮಿ ಅಂತ ಹೇಳ್ತೇವೆ. ಎಲ್ಲರ ಅಂತರ ಮನಗಳಲ್ಲಿನೂ ಕೂಡ ಇದ್ದು ಅವರಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳುವಂಥವನು ಆಗಿರ್ತಾನೆ. ಅದಕ್ಕಾಗಿಯೇ ಗುಣಗಳ ಪ್ರಭಾವ ಬೀರುತ್ತೆ. ನೀನು ರಜೋಗುಣದವನಾಗಿದ್ರೆ ಪರಮಾತ್ಮ ರಜೋಗುಣದ ಹಾಗೇನೆ ಮಾಡೋ ಹಾಗೆ ಮಾಡ್ತಾನೆ. ತಮೋ ಗುಣದವರಾಗಿದ್ರೆ ತಮೋ ಗುಣದ ಹಾಗೆ ಮಾಡ್ತಾರೆ. ಸತ್ವ ಇದ್ರೆ ಸತ್ವ ಗುಣದವರ ಹಾಗೆ ನಡ್ಕೊಳ್ಳೋ ಹಾಗೆ ಅವರು ಮಾಡ್ತಾರೆ. ಸೊ ಇದೇ ಅದ್ರದ್ದೊಂದು ಇದು. ಈಗ ನೋಡೋಣ ಫಲ ಏನೇನ್ ಸಿಗುತ್ತೆ ಅನ್ನೋದನ್ನ. ಬಹಳಷ್ಟು ಫಲ ಈ ಒಂದು ಏಕಾದಶಿ ಮಹಿಮೆ ಮಾಡೋದ್ರಿಂದ ಸಿಗುತ್ತೆ. ಆ ಫಲವನ್ನ ಒಬ್ಬೊಬ್ರು ಒಂದೊಂದು ಆ ಪ್ಯಾರಾಗ್ರಾಫ್ ಓದಿ ಎಲ್ಲರಿಗೂ ಅವಕಾಶ ಸಿಗ್ಲಿ. ಆಮೇಲೆ ಫಲವನ್ನ ನೋಡೋಣ. ನಾನು ಆಮೇಲೆ ಹೇಳ್ತೇನೆ ಇದನ್ನ. ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓದ್ಲಿ ಮಾತಾಜಿ? ಓದಿ. ಹರೇ ಕೃಷ್ಣ ಮಾತಾಜಿ. ವೈಶಾಖ ಕೃಷ್ಣ ಪಕ್ಷದ ಅಪರ ಏಕಾದಶಿ. ಯುಧಿಷ್ಠರನ್ನು ಕೇಳುತ್ತಾನೆ, ಜನಾರ್ದನ, ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿ ಹೆಸರೇನು ಮತ್ತು ಅದರ ಮಹಾತ್ಮೆ ಏನು ಎಂಬುದನ್ನು ನನಗೆ ಹೇಳು, ಅದನ್ನು ಕೇಳುವ ಇಚ್ಛೆ ಆಗಿದೆ. ಶ್ರೀಕೃಷ್ಣನ ಅನ್ನುತ್ತಾನೆ, ರಾಜನೇ, ನೀನು ಲೋಕ ಕಲ್ಯಾಣಾರ್ಥವಾಗಿ ಒಳ್ಳೆಯ ಪ್ರಶ್ನೆ ಕೇಳಿದೆ. ಆ ಏಕಾದಶಿಯ ಹೆಸರು ಅಪರ ಎಂದು. ಅದು ಅಪಾರ ಫಲವನ್ನೇ ಕೊಡುತ್ತದೆ ರಾಜ. ಅದು ಬಹು ಪುಣ್ಯ ಕೊಟ್ಟು ಮಹಾಪಾತಗಳನ್ನೇ ನಾಶ ಮಾಡುತ್ತದೆ. ಯಾವನು ಈ ಅಪರ ಏಕಾದಶಿ ಮಾಡುತ್ತಾನೋ ಅವನಿಗೆ ಈ ಜಗತ್ತಿನಲ್ಲಿ ಅಪಾರ ಕೀರ್ತಿ ಸಿಗುತ್ತದೆ ಮತ್ತು ಬ್ರಹ್ಮಹತ್ಯೆಯ ಪಾತಕವು ನಾಶವಾಗುತ್ತದೆ. ಜೀವಹತ್ಯ, ಪರಸ್ತ್ರೀ ಗಮನ, ಕಳವು ಮಾಡಿ ಧರ್ಮ ಧನ ಸಂಗ್ರಹ ಮಾಡುವಂತಹ ಪಾಪವನ್ನೇ ನಾಶ ಮಾಡುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗೀತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಯಾರು ಈ ಏಕಾದಶಿಯನ್ನು ಮಾಡುತ್ತಾರೋ ಅವರು ಈ ವ್ರತದ ಮಹಾತ್ಮೆಯಿಂದ ಸರ್ವ ಪಾಪಗಳಿಂದ ಮುಕ್ತರಾಗುತ್ತಾರೆ. ಯಾವ ಕ್ಷತ್ರಿಯನು ತನ್ನ ಕ್ಷಾತ್ರ ಧರ್ಮವನ್ನು ತ್ಯಜಿಸಿ ಯುದ್ಧವನ್ನು ಬಿಟ್ಟು ಓಡಿ ಹೋಗುತ್ತಾನೋ ಅವನು ಧರ್ಮಭ್ರಷ್ಟನಾಗಿ ನರಕದಲ್ಲಿ ಬೀಳುತ್ತಾನೆ. ಅಂತವನು ಈ ಏಕಾದಶಿ ಮಾಡುವುದರಿಂದ ಸರ್ವ ಪಾಪಗಳಿಂದ ಮುಕ್ತನಾಗುತ್ತಾನೆ, ಸ್ವರ್ಗಲೋಕಕ್ಕೆ ಹೋಗುತ್ತಾನೆ. ಯಾವ ಶಿಷ್ಯನು ತನ್ನ ಗುರು ಉಪದೇಶ ತೆಗೆದುಕೊಂಡು ಆ ಗುರುಗಳ ನಿಂದನೆ ಮಾಡುತ್ತಾನೋ ಅವನಿಗೆ ಮಹಾಪಾತಕವೂ ಬರುತ್ತದೆ, ಅವನಿಗೆ ಘೋರ ನರಕ ಪ್ರಾಪ್ತವಾಗುತ್ತದೆ. ಅವನು ಈ ಅಪರ ಏಕಾದಶಿಯನ್ನು ಮಾಡುವುದರಿಂದ ಆ ಮನುಷ್ಯನಿಗೆ ಸದ್ಗತಿಯಾಗುತ್ತದೆ. ಕಾರ್ತೀಕ ಮಾಸದಲ್ಲಿ
ತೀರ್ಥದಲ್ಲಿ ತ್ರಿಕಾಲ ಸ್ನಾನ ಮಾಡಿದ ಪುಣ್ಯ ದೊರೆಯುತ್ತದೆಯೋ ಅದೇ ಪುಣ್ಯ ಈ ಅಪರ ಏಕಾದಶಿ ಮಾಡುವುದರಿಂದ ಸಿಗುತ್ತದೆ. ಅದರಂತೆ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರಿಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಅದರಂತೆ ಮಾಘ ಮಾಸದ ಮಕರ ಸಂಕ್ರಾಂತಿಗೆ ಪ್ರಯಾಗ ಕ್ಷೇತ್ರದಲ್ಲಿ ಸ್ನಾನ ಮಾಡಿದ ಪುಣ್ಯವು ಪ್ರಯಾಗ ಕ್ಷೇತ್ರದಲ್ಲಿ ಸ್ನಾನ ಮಾಡಿದ ಪುಣ್ಯವು, ಶಿವರಾತ್ರಿಯ ದಿನ ಉಪವಾಸ ಮಾಡಿದ ಪುಣ್ಯವು, ಸುವರ್ಣ ದಾನ ಮಾಡಿದ ಮಾತ್ರದಿಂದ ಬರುವ ಪುಣ್ಯವು, ಸಿಂಹರಾಶಿಯಲ್ಲಿ ಗುರುಗ್ರಹ ಬಂದಾಗ ಗೋದಾವರಿಯಲ್ಲಿ ಸ್ನಾನ ಮಾಡಿದ ಪುಣ್ಯವು, ಕುಂಭ ಸಂಕ್ರಾಂತಿಗೆ ಬದರಿ ಕೇದಾರ ದರ್ಶನ ಮಾಡಿದ ಪುಣ್ಯವು ಮತ್ತು ತೀರ್ಥ ಪ್ರಾಶನ ಪುಣ್ಯವು ಬರುತ್ತದೆ. ಈ ಪುಣ್ಯವು ಈ ಅಪಾರ ಏಕಾದಶಿ ಮಾಡುವುದರಿಂದ ಸಿಗುತ್ತದೆ. ಸವತ್ಸ ಗೋದಾನ ಮಾಡಿದ ಪುಣ್ಯವು ಈ ಏಕಾದಶಿ ಮಾಡಿದ ಮಾತ್ರದಿಂದಲೇ ಸಿಗುತ್ತದೆ. ಈ ಏಕಾದಶಿ ಪಾಪರೂಪಿ ವೃಕ್ಷವನ್ನು ಕಡಿಯುವ ಕೊಡಲಿಯಂತೆ ಇರುವುದು. ಸಕಲ ಪಾಪಗಳನ್ನು ಸುಟ್ಟು ಭಸ್ಮ ಮಾಡುವುದು. ರಾಜ, ಯಾವನಿಗೆ ಪಾಪ ಅಂಜಿಕೆಯು ಇರುವುದೋ ಹಾಗೂ ಅವನು ಈ ಏಕಾದಶಿ ವ್ರತ ಮಾಡುವುದಿಲ್ಲವೋ ಅವನ ಜನ್ಮವು ನೀರಿನ ಮೇಲೆ ಗುಳ್ಳೆಯಂತೆ ವ್ಯರ್ಥವಾಗುವುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾಡುವುದಿಲ್ಲವೋ ಅವನು ಜನ್ಮವು ನೀರಿನ ಮೇಲೆ ಗುಳ್ಳೆಯಂತೆ. ತ್ರಿವಿಕ್ರಮ ದೇವರ ಪೂಜೆ ಮಾಡುವನು, ಅವನು ಸರ್ವ ಪಾಪಗಳಿಂದ ಮುಕ್ತನಾಗಿ ವಿಷ್ಣು ಲೋಕಕ್ಕೆ ಪ್ರಾಪ್ತನಾಗುವನು. ಧರ್ಮರಾಜನೇ, ಈ ಕಥೆಯು ಲೋಕದ ಕಲ್ಯಾಣಾರ್ಥವಾಗಿ ನಾನು ಮೇಲ್ ಮಾಡ್ತೀರಾ ಮಾತಾಜಿ? ಮಾಡಿದೀನಿ ನೋಡಿ, ಕಾಣಿಸ್ತಾ ಇಲ್ವಾ? ಕಲ್ಯಾಣಾರ್ಥವಾಗಿ ನಾನು ನಿನಗೆ ಹೇಳಿದೆನು. ಈ ಕಥೆಯನ್ನು ಓದಿದ್ದರಿಂದಲೂ ಮತ್ತು ಕೇಳುವುದರಿಂದಲೂ ಸಕಲ ಪಾಪಗಳಿಂದ ಮನುಷ್ಯನು ಮುಕ್ತನಾಗುತ್ತಾನೆ. ಶ್ರೀ ಬ್ರಹ್ಮಾಂಡ ಪುರಾಣದಲ್ಲಿ ಅಪಾರ ಏಕಾದಶಿ ಮಹಾತ್ಮೆ ಸಂಪೂರ್ಣಂ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ PDF ಅಲ್ಲಿ ಇದೆ. ಓಕೆ, ಹರೇ ಕೃಷ್ಣ. ಧನ್ಯವಾದಗಳು ಓದಿದವರೆಲ್ರಿಗೂ ಕೂಡ. ಗ್ರೂಪ್ ಅಲ್ಲಿ ನಾನು ಸೆಂಡ್ ಮಾಡಿದ್ದೇನೆ, ನಮ್ಮ ಈ ಆಳವಾದ ಅಧ್ಯಯನದ ಗ್ರೂಪ್ ಅಲ್ಲಿ. ಸೊ ಓದಿ ಇದನ್ನ. ಬಹಳ ಚಿಕ್ಕದಾಗಿದೆ, ಕೇವಲ ಮಹಿಮೆಯನ್ನ ಕೊಟ್ಟಿದ್ದಾರೆ, ಏನ್ ಫಲ ಸಿಗುತ್ತೋ ಅದನ್ನ ಕೊಟ್ಟಿದ್ದಾರೆ. ಓದಿದ್ಬೇಕು ಮತ್ತೆ ಇತರರಿಗೆ ನಾವು ಕೇಳಿಸ್ಬೇಕು. ಅವ್ರು ಕೇಳಿ ಬೀಳ್ಲಿ, ನೀವು ಜೋರಾಗಿ ಓದಿ, ಅಟ್ಲೀಸ್ಟ್ ಕೇಳೋರ್ಗಾದ್ರೂ ಸ್ವಲ್ಪ ಈ ಜನ್ಮದಲ್ಲಿ ಸ್ವಲ್ಪ ಆದ್ರೂ ಭಕ್ತಿ ಬರ್ಲಿ. ಓಕೆ, ಹರೇ ಕೃಷ್ಣ. ಈಗ ಕಥೆ ಅಂತ ಏನಾದ್ರು ಗೊತ್ತಾಯ್ತು. ಕೇವಲ ಒಂದು ಪ್ರೇತಾತ್ಮದಿಂದ ಪುಣ್ಯಾತ್ಮವನ್ನಾಗಿ ಮಾಡೋದಷ್ಟೇ ಅಲ್ಲ, ಇತರ ಒಂದು ಫಲವನ್ನೂ ಕೂಡ ಕೃಷ್ಣ ಯುಧಿಷ್ಠಿರರಿಗೆ ಹೇಳ್ತಾನೆ. ಈ ಲೋಕ ಕಲ್ಯಾಣಕ್ಕಾಗಿ ನೀನು ಒಳ್ಳೆ ಒಂದು ಪ್ರಶ್ನೆಯನ್ನ ಕೇಳಿದೀಯಾ. ಸೊ ಈ ಒಂದು ಏಕಾದಶಿನ ಅಪರ ಏಕಾದಶಿ ಅಂತ ಹೇಳ್ತೇವೆ. ಸೊ ಈ ಅಪರ ಏಕಾದಶಿ ಬಹಳ ಫಲವನ್ನ ಕೊಡುತ್ತೆ ಅಂತ ಭಗವಂತ ಯುಧಿಷ್ಠಿರನಿಗೆ ಹೇಳ್ತಾನೆ. ಅವಾಗ ಇದು ಬಹು ಪುಣ್ಯ ಕೊಟ್ಟು ಮಹಾಪಾತಗಳನ್ನೇ ನಾಶ ಮಾಡುವಂಥದ್ದು. ಅಂದ್ರೆ ಬಹು ಪುಣ್ಯ ಬಹು ಪಾಪ. ಬಹು ಪುಣ್ಯ ಕೊಡುತ್ತೆ, ಬಹು ಪಾಪ ನಷ್ಟ ಮಾಡುತ್ತೆ. ಎರಡೂ ರೀತಿಯಾದಂತಹ ಒಂದು ಫಲ ಕೊಡುವಂಥದ್ದು. ಈಗಂದ್ರೆ ಯಾವ್ದೋ ಈ ಎಲ್ಲ ಏಕಾದಶಿಯಲ್ಲಿ ಒಂದು ಪುಣ್ಯ ಸಿಗುತ್ತೋ, ಮತ್ತೆ ಇನ್ನೊಂದು ಕಡೆ ಏನಿರುತ್ತೆ, ಪಾಪ ನಾಶ ಆಗುತ್ತೆ ಅಂತ ಹೇಳ್ತವೆ. ಆದ್ರೆ ಇದರಿಂದ ಎರಡೂನು ಕೂಡ ನಮ್ಗೆ ಆಗತ್ತೆ. ಸೊ ಯಾರು ಈ ಅಪರ ಏಕಾದಶಿಯನ್ನ ಮಾಡ್ತಾರೋ ಅವರಿಗೆ ಈ ಅಪಾರ ಕೀರ್ತಿ, ಜಗತ್ತಿನಲ್ಲಿರುವಂತಹ ಒಂದು ಅಪಾರ ಕೀರ್ತಿ, ತಮಗೆ ಇಷ್ಟಪಟ್ಟಂತಹ ಅಥವಾ ತಾವು ಯಾವುದೇ ಕ್ಷೇತ್ರದಲ್ಲಿ ಮುಂದುವರೆದಿರ್ಲಿ, ಆ ಕ್ಷೇತ್ರದಲ್ಲಿ ಅವ್ರಿಗೆ ಒಂದು ಕೀರ್ತಿ ಒದಗುತ್ತೆ ಅಂತೆ. ಮತ್ತೆ ಯಾರು ಈ ಬ್ರಹ್ಮ ಹತ್ಯೆಯ ಪಾತಕಕ್ಕೆ ನಾಶ ಆಗಿದ್ದಾರೋ, ಮತ್ತೆ ಯಾರು ಈ ಜೀವ ಹತ್ಯೆ ಅಂದ್ರೆ ತಮ್ಮನ್ನು ತಾವೇ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಅಥವಾ ಇತರ ಜೀವಿಯ ಹತ್ಯೆಯನ್ನ ಮಾಡಿರುವಂಥದ್ದು, ಮತ್ತೆ ಪರಸ್ತ್ರೀ ಗಮನ, ಈ ತರ ಹೆಣ್ಣಿನ ಒಡನಾಟ, ಅಸಂಗ ಹೆಣ್ಣಿನ ಒಡನಾಟ, ಅನೈತಿಕ ಒಡನಾಟ, ಮತ್ತೆ ಕಳವು ಮಾಡಿದ ಧನ ಸಂಗ್ರಹ ಮಾಡುವಂತಹ ಪಾಪ, ಯಾವ್ದೋ ಏನೋ ಇರ್ಬೋದು, ಹೇಗೆ ಇರ್ಬೋದು, ಒಂದು ಟೆಂಪಲ್ ನಲ್ಲೇನೆ ಆಗಿರ್ಬೋದು, ದೇವಾಲಯದಲ್ಲಿ ಆಗಿರ್ಬಹುದು, ಮನೆಯಲ್ಲಿ ಆಗಿರ್ಬಹುದು, ಅಥವಾ ಇತರ ವ್ಯಕ್ತಿಗಳಿಂದ ಆಗಿರ್ಬಹುದು, ರಾಜಕೀಯದಲ್ಲಾಗಿರ್ಬಹುದು. ಸೊ ಯಾರ್ದೋ ಧನವನ್ನ ಕಳುವು ಮಾಡ್ಕೊಂಡು ಅವರು ಪಾಪವನ್ನ ಪಡೆದಿರ್ತಾರೋ ಆ ಪಾಪ ಕೂಡ ನಾಶ ಮಾಡುತ್ತೆ. ಸೊ ಯಾರು ಈ ಏಕಾದಶಿಯನ್ನ ಮಾಡ್ತಾರೋ ಅವರು ಈ ವ್ರತದ ಮಹಾತ್ಮೆಯಿಂದ ಸರ್ವ ಪಾಪಗಳಿಂದ ಮುಕ್ತರಾಗ್ತಾರೆ. ಇವೆಲ್ಲ ಪಾಪಗಳು. ಸೊ ಈ ಪಾಪಗಳನ್ನ ನೋಡಿದ್ಮೇಲೆ ಹೌದು, ಕಳ್ಳತನ ಮಾಡೋದು ಒಳ್ಳೇದು, ಮಾಡಿ ನಾನು ಈ ಅಪರ ಏಕಾದಶಿ ವ್ರತವನ್ನ ಮಾಡ್ಬಿಟ್ರೆ ನನ್ಗೆ ಪಾಪ ನಾಶ ಆಗುತ್ತೆ,
ಪುಣ್ಯ ಬರುತ್ತೆ ಅಂತ ಹೇಳೋದು ತಪ್ಪು. ಇಲ್ಲಿ ಯಾವುದೇ ಒಂದು ವೇದಗಳಲ್ಲಿ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಭಗವದ್ಗೀತೆಯಲ್ಲಿ. ಸೊ ವೇದಗಳಲ್ಲಿ ಕೊಟ್ಟಿರುವಂತಹ ಫಲವನ್ನ ಅಪೇಕ್ಷಿಸಿ ಯಾರನ್ನು ಕೂಡ ಕೂಡಬಾರ್ದು. ಯಾಕಂದ್ರೆ ಅದೊಂದು ಜಲಾಶಯದಂತೆ, ಬಹಳಷ್ಟು ಪ್ರಯೋಜನಗಳಿರುತ್ತೆ. ಅದರಲ್ಲಿ ಇದು ಒಂದು ಏಕಾದಶಿ. ಈಗ ನಾವು ಏಕಾದಶಿ ಮಾಡ್ತೀವಿ, ಇದ್ರ ಅರ್ಥ ಭಗವಂತನಿಗೆ ಹತ್ರ ನಾವು ವಾಸವಾಗ್ಬೇಕು, ಹತ್ರ ಇರ್ಬೇಕು ಅಂತ ಹೇಳಿ. ಸೊ ಈ ಮಹಿಮೆ ನಾವು ಎಲ್ಲ ಕೇಳ್ತಾ ಇದ್ದೇವೆ, ಹೇಳ್ತಾ ಇದ್ದೇವೆ ಅಂತ ಹೇಳಿ ಈ ಒಂದು ಪ್ರಯೋಜನಕ್ಕಾಗಿ ನಾವು ಕೂತ್ಕೊಳ್ಬಾರ್ದು. ಪ್ರಯೋಜನ ತಾನಾಗಿ ಬಂದದ್ದು ಬರುತ್ತೆ, ಆದ್ರೆ ಪ್ರಯೋಜನವನ್ನ ನಾವು ಬಯಸಿ ಏಕಾದಶಿ ಮಾಡಬಾರ್ದು. ಭಗವಂತನಿಗಾಗಿ ನಾವು ಏಕಾದಶಿಯನ್ನ ಮಾಡ್ಬೇಕೇ ವಿನಃ ಪ್ರಯೋಜನಕ್ಕಾಗಿ ಮಾಡಬಾರ್ದು. ಮತ್ತೆ ಇದನ್ನ ನಾವು ಓದ್ತಾ ಇದ್ದೀವಿ ಅಂತ ಹೇಳಿ ಮತ್ತೆ ಪ್ರಯೋಜನಗಳನ್ನ ಓದ್ತಾ ಇದ್ದೇವೆ, ಮತ್ತೆ ಅಂದ್ರೆ ಇದ್ರ ಅರ್ಥ ನಮ್ಗೆ ಪ್ರಯೋಜನ ಸಿಗುತ್ತೆ, ಇದ್ರ ಆಸೆ, ಇದ್ರ ಪ್ರತಿಫಲನೂ ಇಟ್ಕೊಳ್ಬೇಡಿ ದಯವಿಟ್ಟು. ಮತ್ತೆ ಇಲ್ಲಿ ಯಾರು ನಾನು ಗೊತ್ತಿದ್ದು ಪಾಪ ಮಾಡಬಾರ್ದು. ಈಗ ನನ್ಗೆ ಇದೆಲ್ಲ ಗೊತ್ತಿದೆ, ನಮ್ಗೆ ಈ ಪಾಪ ಮಾಡಬಾರ್ದು ಅಂತ. ಪಾಪ ಮಾಡಬಾರ್ದು ಅಂತ ಗೊತ್ತಿದ್ರುನು ತಿಳಿದು ನೀವು ಮತ್ತೆ ಮಾಡಿದ್ರೆ ಅದಕ್ಕೆ ಪುಣ್ಯ, ಅದರ ಫಲ ಸಿಗೋದಿಲ್ಲ. ಯಾಕಂದ್ರೆ ಪರಮಾತ್ಮ ಇರ್ತಾನೆ, ಅವನ್ಗೆ ಗೊತ್ತಿರುತ್ತೆ. ಯಾರು ಈ ಏಕಾದಶಿ ಮಾಡ್ತಾರೋ ಅವರು ಸರ್ವ ಪಾಪಗಳಿಂದ ಮುಕ್ತಿ ಹೊಂದ್ತಾರೆ. ಮತ್ತೆ ಒಬ್ಬ ಕ್ಷತ್ರಿಯ, ಮತ್ತೆ ಇನ್ನಷ್ಟು ಕೂಡ ಮಹಿಮೆಯನ್ನ ತಿಳಿಸಿದ್ದಾರೆ. ಒಬ್ಬ ಕ್ಷತ್ರಿಯ ತನ್ನ ಕ್ಷತ್ರಿಯ ಧರ್ಮವನ್ನ ತಿಳಿಸ್ತಾನೆ. ಈಗ ಯುದ್ಧ ಮಾಡುವಾಗ ಬಿಟ್ಟು ಓಡೋಗ್ಬಿಡ್ತಾರೆ ಕೆಲವೊಬ್ರು. ಆಕ್ಚುಲಿ ತಮ್ಮ ಧರ್ಮವನ್ನ ಬಿಡಬಾರ್ದು ಅನ್ನೋದನ್ನ ಭಗವಂತ ಈಗಾಗ್ಲೇ ನಾವು 3ನೇ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ. ನನ್ನ ಸ್ವಧರ್ಮದಲ್ಲಿ ನಾವು ನಾಶ ಹೊಂದೋಕ್ಕಿಂತ ಇದು ಯಾವುದು ಈ ಪರಧರ್ಮದಲ್ಲಿ ನಾವು ಗೆಲುವು ಸಾಧಿಸೋಕ್ಕಿಂತ ಸ್ವಧರ್ಮದಲ್ಲಿ ನಾಶ ಹೊಂದೋದು ಶ್ರೇಷ್ಠ ಅಂತ ಭಗವಂತ ಈಗಾಗ್ಲೇ ಈ ಒಂದು ಹಿಂದಿನ ಶ್ಲೋಕಗಳಲ್ಲಿ 35, 34ನೇ ಶ್ಲೋಕದಲ್ಲಿ ನಾವು ತಿಳ್ಕೊಂಡ್ವಿ. ಅದರದೇ ಕುರಿತು ಇಲ್ಲಿ ಹೇಳ್ತಾರೆ. ಈಗ ಹೀಗೆ ಅರ್ಜುನ ಗೊಂದಲಕ್ಕೊಳಗಾಗಿದ್ದ. ಕ್ಷತ್ರಿಯನಾಗಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಿದ್ದ. ಅವನ್ಗೇ ಈ ಒಂದು ಕುರಿತು ಭಗವಂತ ಹೀಗೆ ನೀ ಪಾಪ ಮಾಡಿದ ಹಾಗೆ ಅಂತ ನೀನು ಯುದ್ಧ ಮಾಡಿದ್ರೆ ನೀ ಸೋತ್ರುನು ನಿನ್ಗೆ ಪಾಪ ಆಗಲ್ಲ, ಆದ್ರೆ ನೀನು ಯುದ್ಧ ಮಾಡದೆ ಹೋದ್ರೆ ನಿನ್ಗೆ ಪಾಪ ತಗಲುತ್ತೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ಮತ್ತೆ ಬಹಳಷ್ಟು ಜನರಿದ್ದಾರೆ ಕ್ಷತ್ರಿಯ ಧರ್ಮದವರು, ಯುದ್ಧ ಮಾಡದೆ ಓಡೋಗ್ಬಿಡ್ತಾರೆ, ಯುದ್ಧವನ್ನ ಬಿಟ್ಟು ಒಂದು ಜೀವ ಭಯದಿಂದ ಹೋಗ್ಬಿಡ್ತಾರೆ. ಅಂತವ್ರು ಏನಾದ್ರು ಹೋದ್ರೆ ಅದು ದೊಡ್ಡ ಪಾಪ, ಅದು ತಟ್ಲಾರ್ದೆ ಇರೋದಿಲ್ಲ. ಸೊ ಅಂತವನಿಗೂ ಕೂಡ ಈ ಪಾಪದಿಂದ ವಿನಾಶ ಆಗತ್ತಂತೆ, ಮುಕ್ತಿ ಸಿಗುತ್ತಂತೆ. ಮತ್ತೆ ಧರ್ಮಭ್ರಷ್ಟ ನಾದವನು ನರಕಕ್ಕೆ ಹೋಗಿರ್ತಾನೆ. ಸೊ ಅಂತವನು ಈ ಏಕಾದಶಿ ಮಾಡೋದ್ರಿಂದ ಎಲ್ಲ ಪಾಪಗಳು ಮುಕ್ತನಾಗಿ ಅವನು ಸ್ವರ್ಗ ಲೋಕಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಪಾಪ ಅಂತಂದ್ರೆ ದೊಡ್ಡ ಪಾಪ, ಘೋರ ಪಾಪ, ಅದು ಗುರುವಿಗೆ ನಾವು ಬಗೆದಂತಹ ಪಾಪ. ಅಂದ್ರೆ ಈಗ ಕೆಲವೊಬ್ರು ಶಿಷ್ಯರು ಏನ್ ಮಾಡ್ತಾರೆ, ಗುರುಗಳಿಂದಾನೇ ಉಪದೇಶವನ್ನ ಪಡ್ಕೊಳ್ತಾರೆ, ಆದ್ರೆ ಅವ್ರಿಗೇನೆ ಅವರು ಏನ್ ಮಾಡ್ತಾರೆ, ನಿಂದನೆಯನ್ನ ಮಾಡ್ತಾ ಇರ್ತಾರೆ. ಅವರಂದನೇ ಉಪದೇಶವನ್ನ ಪಡ್ಕೊಂಡು ಅವ್ರಿಗೇನೆ ನಿಂದನೆಯನ್ನ ಮಾಡೋದು. ಸೊ ಇದು ಒಂದು ಮಹಾಪಾತಕವಾದಂಥದ್ದು. ಇದರಿಂದ ಅವ್ರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಏಕಾದಶಿಯಿಂದ ತಪ್ಪಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಕೇವಲ ಈ ಒಂದು ಅಪರ ಏಕಾದಶಿಯಿಂದ ಮಾತ್ರ ಗುರುವಿನ ನಿಂದನೆಗೆ ಸಿಕ್ಕಂತಹ ಪಾಪ ಏನಾಗುತ್ತೆ, ಇದಾಗ್ಲಿಕ್ಕೆ, ನಾಶ ಆಗ್ಲಿಕ್ಕೆ ಸಾಧ್ಯ. ಮತ್ತೆ ಅಂತವನು ಘೋರ ನರಕ ಪ್ರಾಪ್ತಿ ಆಗತ್ತೆ. ಆಕ್ಚುಲಿ ಗುರು ನಿಂದನೆ ಮಾಡಿದವನು, ಅಂತವನು ಈ ಒಂದು ಅಪರ ಏಕಾದಶಿ ಮಾಡೋದ್ರಿಂದ ಅವನು ಕೂಡ ಸದ್ಗತಿಯನ್ನ ಪಡಿತಾನೆ ಅಂತ ಹೇಳ್ತಾರೆ. ಮತ್ತೆ ಕಾರ್ತಿಕ ಮಾಸದಲ್ಲಿ ನೋಡಿ, ಮತ್ತೆ ಇನ್ನ ಎಷ್ಟು ಪ್ರಯೋಜನಗಳನ್ನ ಕೊಟ್ಟಿದ್ದಾರೆ. ಈಗ ಕಾರ್ತಿಕ ಮಾಸದಲ್ಲಿ, ದಾಮೋದರ ಮಾಸದಲ್ಲಿ ಅಂತ ಹೇಳ್ತೇವೆ, ಕಾರ್ತಿಕ ಮಾಸದಲ್ಲಿ ಈ ಪುಷ್ಕರ ತೀರ್ಥದಲ್ಲಿ 3 ಕಾಲ ಸ್ನಾನ ಮಾಡಿದ ಪುಣ್ಯ ದೊರೆಯುತ್ತೆ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಕಾಲ ಮಾಡಿದ ಪುಣ್ಯ ದೊರೆಯುತ್ತಂತೆ. ಅದೇ ಪುಣ್ಯ ಈ ಅಪರ ಏಕಾದಶಿ ಮಾಡೋದ್ರಿಂದ ಸಿಗುತ್ತಂತೆ. ಅಂದ್ರೆ ಇಲ್ಲೇ ಕೂತ್ಕೊಂಡು ನಾವು ಏಕಾದಶಿ ಮಾಡಿ ಪುಷ್ಕರ ತೀರ್ಥದಲ್ಲಿ ಸ್ನಾನ ಮಾಡಿದ ಹಾಗೆ ನಾವೀಗ ಎಲ್ರು ಕೂಡ ಇದು ಕೇಳ್ತಾ ಇದ್ದೇವೆ. ಈಗ ತ್ರಿಕಾಲ ಸ್ನಾನ ಮಾಡಿದ ಹಾಗೇನೆ ನಾವೆಲ್ರು ಕೂಡ. ಅದರಂತೆ ಮಾಘ ಮಾಸದ ಮಕರ ಸಂಕ್ರಾಂತಿಗೆ, ಈ ಮಾಘ ಮಾಸದಂದು ಏನ್ ಈ ಸಂಕ್ರಾಂತಿ ಬರುತ್ತಲ್ಲ, ಜನವರಿಯಲ್ಲಿ ಇರುತ್ತೆ, ಆ ಮಕರ ಸಂಕ್ರಾಂತಿ ಎಂದು ಎಲ್ರನ್ನೂ ಕೂಡ ತೀರ್ಥಕ್ಷೇತ್ರಕ್ಕೆ ಹೋಗ್ತಾರೆ ಸ್ನಾನವನ್ನ ಮಾಡ್ಲಿಕ್ಕೆ, ತಮ್ಮ ಪಾಪವನ್ನ ಕಳೆದು ಪುಣ್ಯವನ್ನ ಪಡ್ಕೊಳ್ಳಿಕ್ಕೆ. ಅದೇ ತರ ಇಲ್ಲಿ ನಾವು ಯಾವಾಗ ಸಂಕ್ರಾಂತಿಗೆ ಏನು ನಾವು ಹೊಳೆ ಸ್ನಾನಕ್ಕೆ ಹೋಗ್ತೀವಲ್ಲ, ಎಲ್ರು ಹೋಗ್ತಿರ್ಬೋದು, ಎಲ್ಲ ಬುತ್ತಿ ಕಟ್ಕೊಂಡು, ನಮ್ಮ ಕಡೆ ಅಂತ್ರಿ ಬಹಳ ಅದೆಲ್ಲ ಹೋಗ್ತೇವೆ. ಇಲ್ಲಿ ಈ ಒಂದು ಸ್ನಾನ ಮಾಡಿದ ಸಂಕ್ರಾಂತಿದಲ್ಲಿ ಪ್ರಯಾಗದಲ್ಲಿ ಸ್ನಾನ ಮಾಡಿದ, ಈಗ ಇತರೆ ನಮ್ಮ ನಿಯರ್ ಬೈ ಇರುವಂತಹ, ಹತ್ತಿರ ಇರುವಂತಹ ಹೊಳೆಗಳನ್ನ ಬಿಡಿ, ಈ ಪ್ರಯಾಗ ಕ್ಷೇತ್ರದಲ್ಲಿ ಮಾಡಿದಂತಹ ಒಂದು ಸ್ನಾನ ಮಾಡಿದಂತಹ ಪುಣ್ಯ ಒದಗುತ್ತಂತೆ ಈ ಒಂದು ಏಕಾದಶಿಯಿಂದ. ಮತ್ತೆ ಶಿವರಾತ್ರಿಯ ದಿನ ಏನ್ ನಾವು ಉಪವಾಸ ಮಾಡ್ತೀವಲ್ಲ ಶಿವನಿಗಾಗಿ, ಈ ಒಂದು
ಉಪವಾಸದ ಪುಣ್ಯ ನಮ್ಗೆ ದೊರಕತ್ತಂತೆ. ಯಾರಾದ್ರೂ ಶಿವರಾತ್ರಿ ಉಪವಾಸವನ್ನ ಮಾಡದೇ ಇದ್ರೆ ಅಥವಾ ಮರ್ತ್ ಬಿಟ್ಟಿದ್ರೆ, ಹಾಗೆ ಮಾಡ್ಬಾರ್ದು, ಮಾಡ್ಲೇಬೇಕು. ಏನೋ ಒಂದು ತಪ್ಪಿರುತ್ತೆ, ಯಾವ್ದೋ ಒಂದು ಅನಾರೋಗ್ಯದಿಂದನೋ ಏನೋ ಆಗಿ ಅದನ್ನ ನೀವು ಮರ್ತಿದ್ರೆ ಅಥವಾ ಬಿಟ್ಟಿದ್ರೆ, ಈ ಒಂದು ಅಪರ ಏಕಾದಶಿ ಮಾಡಿದ್ರೆ ಆ ಒಂದು ಶಿವರಾತ್ರಿಯ ಉಪವಾಸದ ಪುಣ್ಯವೂ ಕೂಡ ಸಿಗುತ್ತೆ. ಶಿವರಾತ್ರಿ ಮಾಡಿದ ಹಾಗೇನೆ ನೀವು ಸುವರ್ಣ ದಾನ ಮಾಡಿದ ಮಾತ್ರದಿಂದ ಬರುವ ಪುಣ್ಯ. ಮತ್ತೆ ಸುವರ್ಣ ದಾನ, ಈ ಸುವರ್ಣ ದಾನವನ್ನ ನಾವು ಯೂಶ್ವಲಿ ಈ ಒಂದು ಅಮಾವಾಸ್ಯದಲ್ಲಿ, ಈ ಗ್ರಹಣ ಅಮಾವಾಸ್ಯೆ ಇದ್ದಾಗ ಗ್ರಹಣ ಇರುತ್ತಲ್ಲ, ಈ ಹುಣ್ಣಿಮೆ ಇದ್ದಾಗ ಗ್ರಹಣ ಇರುತ್ತೆ, ಅಂತ ಸಮಯದಲ್ಲಿ ಸುವರ್ಣ ದಾನ ಅಂದ್ರೆ ಚಿನ್ನ ಅಂದ್ರೆ ಬಂಗಾರವನ್ನ ದಾನ ಮಾಡಬೇಕು ಅಂತ ಹೇಳ್ತಾರೆ. ಹಾಗೇನೆ ಈ ಒಂದು ನಾವು ಅಮಾವಾಸ್ಯೆಗಳು ಇರದೇ ಇದ್ರು ಕೂಡ, ಅಥವಾ ನಾವು ಅವಾಗ ಅದನ್ನ ದಾನ ಮಾಡದೇ ಇದ್ರು ಕೂಡ, ಅಥವಾ ಕೆಲವೊಬ್ರ ಹತ್ರ ನಾವೇನು ಬಂಗಾರ ದಾನ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ ಅನ್ನೋಂಥವ್ರು, ಈಗಂತ್ರು ಬೆಲೆ ಎಷ್ಟು ಎತ್ತರಕ್ಕೇರ್ ಹೋಗ್ಬಿಟ್ಟಿದೆ ಅಂತವ್ರು ಈ ಒಂದು ಅಪರ ಏಕಾದಶಿಯನ್ನ ಮಾಡೋದ್ರಿಂದ ಸುವರ್ಣ ದಾನ ಮಾಡಿದ ಪುಣ್ಯವೇ ಅವರಿಗೆ ಒದಗುತ್ತೆ. ಮತ್ತೆ ಸಿಂಹ ರಾಶಿಯಲ್ಲಿ ಗುರುಗ್ರಹ ಬಂದಾಗ, ಈ ಸಿಂಹ ರಾಶಿಯಲ್ಲಿ ಗುರುಗ್ರಹ ಬಂದಾಗ ನಾವು ಸ್ನಾನ ಮಾಡ್ಬೇಕಂತೆ ಗೋದಾವರಿಯಲ್ಲಿ, ಅದು ಒಳ್ಳೇದಂತೆ. ಈ ಒಂದು ಗುರು ಸಿಂಹ ರಾಶಿಗೆ ಹೋಗಿರ್ತಾನೆ, ಆವಾಗ ಆ ಗೋದಾವರಿಯಲ್ಲಿ ಸ್ನಾನ ಮಾಡಿದ ಪುಣ್ಯ ಒದಗುತ್ತಂತೆ ನಮ್ಗೆ. ಮತ್ತೆ ಕುಂಭ ಸಂಕ್ರಾಂತಿಗೆ, ಈ ಕುಂಭ ಸಂಕ್ರಾಂತಿ ಅಂತ ಬರುತ್ತೆ, ಆ ಕುಂಭ ಸಂಕ್ರಾಂತಿಗೆ ಜನರು ಬದರಿ ದರ್ಶನಕ್ಕೆ ಹೋಗ್ತಾರೆ, ಬದರಿ ಕೇದಾರನಾಥ ದರ್ಶನಕ್ಕೆ ಹೋಗ್ತಾರೆ. ಸೊ ಅಂತ ಒಂದು ಕುಂಭ ಸಂಕ್ರಾಂತಿಗೆ ಬದರಿ ಕೇದಾರನಾಥ ದರ್ಶನ ಮಾಡಿದ ಪುಣ್ಯ ನಮ್ಗೆ ಸಿಗುತ್ತಂತೆ ನೋಡಿ. ಇಲ್ಲೇ ಕೂತ್ಕೊಂಡು ನಾವು ಬದರಿ ಕೇದಾರ ದರ್ಶನ ಮಾಡಿದ ಹಾಗೆ ಯಾರು ಈ ಏಕಾದಶಿಯನ್ನ ಮಾಡಿದಿರೋ ಅವರು. ಮತ್ತೆ ತೀರ್ಥ ಸ್ಥಳಗಳಿಗೆ ಹೋಗಿ ಆ ಒಂದು ತೀರ್ಥ ಕ್ಷೇತ್ರದಲ್ಲಿ ತೀರ್ಥ ಪ್ರಾಶನ ಮಾಡಿದ ಹಾಗೆ, ಅಂದ್ರೆ ಭಗವಂತನ ತೀರ್ಥ ನಾವು ಏನು ಅಭಿಷೇಕ ಮಾಡಿರ್ತೀವೋ ಅದರ ಒಂದು ತೀರ್ಥ ಪ್ರಾಶನ ಮಾಡಿದ ಹಾಗೆ, ನಾವು ಏನೇ ನಾವು ತಿಂದೇ ಇದ್ರೂ ಕೂಡ ನಮ್ಗೆ ಭಗವಂತನ ತೀರ್ಥ ನಮ್ಗೆ ಇವತ್ತು ಸಿಕ್ಕಿತು. ಸೊ ಆ ಪುಣ್ಯ ಅಪರ ಏಕಾದಶಿ ಮಾಡೋದ್ರಿಂದ ಸಿಗುತ್ತೆ ಅಂತ ಹೇಳ್ತಾರೆ. ಎಷ್ಟೊಂದು ಮಹಿಮೆ ಪ್ರಯೋಜನಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಸವತ್ಸ ಗೋದಾನ ನೋಡ್ರಿ, ಸವತ್ಸ ಗೋದಾನ ಮಾಡಿದ ಪುಣ್ಯ, 1000 ಗೋದಾನ ಮಾಡಿದಷ್ಟು ಪುಣ್ಯವು ನಮ್ಗೆ ಈ ಏಕಾದಶಿ ಮಾಡೋದ್ರಿಂದ ಸಿಗುತ್ತಂತೆ. ಮತ್ತೆ ಈ ಏಕಾದಶಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಒಂದು ಸಾದೃಶ್ಯ ಕೊಟ್ಟಿದ್ದಾರೆ. ಎದಕ್ಕೆ ಹೋಲಿಸಿದ್ದಾರೆ ಅಂದ್ರೆ, ಒಂದು ವೃಕ್ಷ ಒಂದು ವೃಕ್ಷವನ್ನ ಕಡಿಲಿಕ್ಕೆ ಬಹಳ ಸಮಯ ಬೇಕು, ಯಾಕಂದ್ರೆ ದಪ್ಪದಾಗಿರುವಂತಹ ವೃಕ್ಷವನ್ನ. ಹಾಗೇನೆ ಈ ಒಂದು ಪಾಪರೂಪಿಯಾದಂತಹ ವೃಕ್ಷ ನಮ್ದು, ಏನಾದ್ರೂ ಎಷ್ಟು ಪಾಪ ಮಾಡಿರ್ತೀವೋ ಅದನ್ನ ಕಡಿದ್ರೂ ಅದು ಸಾಯೋದೇ ಇಲ್ಲ. ಯಾಕಂದ್ರೆ ಇವತ್ತಿಗೆ ನಾನು ಪಾಪ ಮಾಡಿದ್ದೇನೆ, ನಾಳೆಗೆ ನಾನು ಮಾಡಲ್ಲ ಅಂತ ಅನ್ಕೊಳ್ತೇನೆ. ಆದ್ರೆ ನಾವು ಪಾಪಗಳು ನಮ್ಮದು ನಿಲ್ಲಾಗ್ತಾ ಹೋದ್ರು, ನಾವು ಎಷ್ಟೇ ಏಕಾದಶಿ ಆಗ್ಲಿ ವ್ರತ ಆಚರಣೆಗಳು ಮಾಡ್ತಾ ಹೋದ್ರು ನಮ್ಮ ಪಾಪಗಳು ನಷ್ಟ ಆಗೋದೇ ಇಲ್ಲ ಅಂತೆ. ಏನು ಅಂತ ಇದ್ರಲ್ಲಿ ಹೇಳ್ತಾರೆ, ಈ ಒಂದು ಪದ್ಮಪುರಾಣದಲ್ಲಿ ನಾನು ಒಂದು ಉಲ್ಲೇಖ ಓದಿದ್ದೆ, ಅಲ್ಲಿ ಹೇಳ್ತಾರೆ, ಪ್ರತಿ ಸೆಕೆಂಡಿಗೆ ಒಬ್ಬ ಮನುಷ್ಯ 100 ಜನ್ಮಗಳಿಗೆ ಆಗುವಷ್ಟು ಪಾಪ ಮಾಡ್ತಾನಂತೆ. ನೋಡಿ ಎಷ್ಟು ಪಾಪ ಮಾಡಿದೀವಿ ನಾವು. ಒಬ್ಬ ವ್ಯಕ್ತಿ 1 ಸೆಕೆಂಡಿನಲ್ಲಿ 100 ಜನ್ಮಗಳಿಗಾಗುವಷ್ಟು ಪಾಪವನ್ನ ಮಾಡ್ತಾನಂತೆ. ಅಂದ್ರೆ ಎಷ್ಟು ಪಾಪಗಳು ಆಗ್ತಿರ್ಬೋದು ವಿಚಾರ ಮಾಡಿ, ನಮ್ದು ಸೆಕೆಂಡಿಗೆ ಕೌಂಟ್ ಮಾಡ್ತಾ ಹೋದಾಗ. ಅಂದ್ರೆ ನಾವು ಈ ವ್ರತವನ್ನ ಆಚರಿಸ್ತಾ ಇದ್ದೇವೆ, ನಮ್ಮ ಒಂದು ಪಾಪಗಳು ಕಳೀತಾ ಇದ್ದಾವೆ. ಅಂದ್ರೆ ಇಲ್ಲಿ ಪಾಪ ಕಳೀತಾ ಇದೆ, ಮತ್ತೆ ಮುಂದೆ ಮತ್ತೆ ನಾವು ಹಂತ ಹಂತವಾಗಿ ಪಾಪವನ್ನ ಮಾಡ್ತಾನೆ ಹೋಗ್ತಾ ಇದ್ದೇವೆ, ಅದು ನಿಲ್ಲಾಗ್ತಾ ಇಲ್ಲ. ಯಾಕಂದ್ರೆ ಎರಡೂ ರೀತಿಯಾಗಿರಬೇಕು, ಅಂತರಂಗ ಒಂದು ಬಹಿರಂಗ, ಎರಡೂ ರೀತಿಯಾಗಿ ನಮ್ಮ ಒಂದು ಚಟುವಟಿಕೆಗಳು ಕಾರಣವಾಗುತ್ತೆ ನಮ್ಮ ಪಾಪ ಪುಣ್ಯಗಳಿಗೆ. ಮತ್ತೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಒಬ್ಬ ರಾಜನಿಗೆ ಯಾವುದೇ ಪಾಪದ ಅಂಜಿಕೆ ಯಾವ ಪಾಪದ ಅಂಜಿಕೆಯೂ ಇರುವುದೋ ಹಾಗೂ ಅವನು ಏಕಾದಶಿ ವ್ರತ ಮಾಡುವುದಿಲ್ಲವೋ ಅವನ ಜನ್ಮವು ನೀರಿನ ಮೇಲಿನ ಗುಳ್ಳೆಯಂತೆ ವ್ಯರ್ಥವಾಗುವುದು. ಹೌದು, ಒಬ್ಬ ರಾಜ ಅಂದವನಿಗೆ, ಅವನು ಕ್ಷತ್ರಿಯ, ಅವನಿಗೆ ಭಯ ಇರಬಾರ್ದು. ಭಯ ಇದ್ರೆ, ಒಂದು ಶಸ್ತ್ರವನ್ನ ಎತ್ತಲಿಕ್ಕೆ ಭಯ ಇದ್ರೆ ಅಥವಾ ಯುದ್ಧ ಮಾಡ್ಲಿಕ್ಕೆ ಭಯ ಇದ್ರೆ ಅವನ ಜನ್ಮ ನೀರಿನ ಮೇಲಿನ ಗುಳ್ಳೆ ಇದ್ದಂತೆ, ಯಾವಾಗ ಹೊಡೆಯುತ್ತೋ ಗೊತ್ತಿಲ್ಲ. ಹಾಗಾಗಿ ಅವನು ಏನಾದ್ರೂ ಈ ಉಪವಾಸವನ್ನ ಮಾಡಿದ್ರೆ, ಮತ್ತೆ ತ್ರಿವಿಕ್ರಮ ದೇವರ ಪೂಜೆ ಅವನು ಮಾಡುವನೋ, ಯಾವಾಗ ಅಂತ ರಾಜ, ಈ ಒಂದು ಅಂಜುಬುರ್ಕ ರಾಜ ಇರ್ತಾನೆ, ಅವನು ತ್ರಿವಿಕ್ರಮ ಪೂಜೆ, ಅಂದ್ರೆ ವಿಕ್ರಮ ಅಂತಂದ್ರೆ ಬಹಳ ಧೈರ್ಯವಂತವನು, ಧೈರ್ಯಶಾಲಿ ಆದವನು. ತ್ರಿವಿಕ್ರಮ ಅಂದ್ರೆ 3 ಲೋಕಗಳಿಗೂ ಕೂಡ ವಿಕ್ರಮನಾದಂಥವನು ಅಂತಂದ್ರೆ ಇಲ್ಲಿ ಭಗವಂತ ಬರ್ತಾನೆ. ಆದ್ರೆ ಇಲ್ಲಿ ಒಂದು ಇದು ಕೊಟ್ಟಿದ್ದಾರೆ ಅಷ್ಟೇ, ಅದಕ್ಕೆ ಸಂಬಂಧಿಸಿದ ಒಂದು ಹೆಸರನ್ನ ಸಾದೃಶ್ಯ ತರಾನೇ ಇದನ್ನು ಕೊಟ್ಟಿದ್ದಾರೆ. ಏನಂತ ಹೇಳ್ತೇವೆ ಇದಕ್ಕೆ,
ಹಾ ಓಕೆ, ಆಮೇಲೆ ಹೇಳ್ತಾನೆ. ಹೇಳಿದ್ದಾರೆ ಅವನು ತ್ರಿವಿಕ್ರಮ ದೇವರ ಪೂಜೆಯನ್ನ ಮಾಡಿದ್ರೆ ಅವನು ಧೈರ್ಯಶಾಲಿ ಆಗ್ತಾನಂತೆ. ಆದ್ರೆ ಕೇವಲ ಅವನು ಅಪರ ಏಕಾದಶಿಯನ್ನ ಮಾಡಿದ್ರೆ ಸಾಕು, ಅವನು ತ್ರಿವಿಕ್ರಮ ಪೂಜೆ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಮತ್ತೆ ಅವನು ಸರ್ವ ಪಾಪಗಳಿಂದ ಮುಕ್ತನಾಗಿ ವಿಷ್ಣು ಲೋಕಕ್ಕೆ ಹೋಗುತ್ತಾನೆ ಅಂತ ಹೇಳ್ತಾರೆ. ಮತ್ತೆ ಕೊನೆಯದಾಗಿ ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾರೆ, ಧರ್ಮರಾಜ, ಈ ಕಥೆಯು ಲೋಕದ ಕಲ್ಯಾಣಾರ್ಥಕವಾಗಿ ನಾನು ನಿನಗೆ ಹೇಳ್ತಾ ಇದ್ದೇನೆ. ಮತ್ತೆ ಯಾರು ಈ ಒಂದು ಕಥೆಯನ್ನ ಹೇಳ್ತಾ ಇದ್ದಾರೋ, ಯಾರು ಓದ್ತಾ ಇದ್ದಾರೋ, ಯಾರು ಕೇಳ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಈ ಸಕಲ ಪಾಪಗಳಿಂದ ಅವನು ಮುಕ್ತನಾಗ್ತಾನೆ ಅಂತ ಕೊನೆಯದಾಗಿ ಕನ್ಕ್ಲೂಷನ್, ಉಪಸಂಹಾರಕ್ಕೆ ಭಗವಂತ ಬರ್ತಾರೆ ಈ ಒಂದು ಏಕಾದಶಿಯ ಕುರಿತು. ಸೊ ಈ ಶ್ರೀ ಬ್ರಹ್ಮಾಂಡ ಪುರಾಣದಲ್ಲಿ ಅಪರ ಏಕಾದಶಿ ಮಹಾತ್ಮೆ ಸಂಪೂರ್ಣ ಆಗಿದೆ. ಎಲ್ಲವೂ ಕೂಡ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಸೊ ಇಷ್ಟೊಂದು ಮಹಿಮೆ ಇದೆ ನೋಡಿ ಇದರದ್ದು. ಮತ್ತೊಮ್ಮೆ ಓದಿ. ಹರೇ ಕೃಷ್ಣ. ಓಕೆ, ಸೊ ಇದರ ಪ್ರಶ್ನೆಗಳನ್ನ ಕುರಿತು ನಾನು ಆಮೇಲೆ ತಗೊಳ್ತೇನೆ. ಸೊ ಕಂಟಿನ್ಯೂ ಮಾಡೋಣ ನಮ್ಮ ಆಳವಾದ ಅಧ್ಯಯನ. ಸ್ಕ್ರೀನ್ ಶೇರಿಂಗ್ ಕಾಣಿಸ್ತಾ ಇದೆಯಾ ಮಾತಾಜಿ? ಯಾರಾದ್ರೂ ಮೆಸೇಜ್ ಮಾಡಿ. ಓಕೆ, ಥ್ಯಾಂಕ್ ಯು ಆಶಾ ಮಾತಾಜಿ. ಹರೇ ಕೃಷ್ಣ. ಈಗಾಗಲೇ ನಾನು ಹಿಂದಿನ ತರಗತಿಯ ಒಂದು ಮನನವನ್ನ ಏನೇನ್ ನಾವು ತಿಳ್ಕೊಂಡ್ವಿ ಅನ್ನೋ ವಿಷಯವನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಪ್ರತಿ ಸಲ ನಾನು ಹಿಂದಿನ ಒಂದು ರಿವಿಷನ್ ಅನ್ನ ಕೊಟ್ಟಾಗ ಸಂಕ್ಷಿಪ್ತವಾಗಿರಬಹುದು, ಆದ್ರೂ ಅಟ್ಲೀಸ್ಟ್ ಒಂದ್ ಸ್ವಲ್ಪ ನೋಟ್ ಆದ್ರೂ ಮಾಡ್ಕೊಳ್ಳಿ, ಪಾಯಿಂಟ್ ಆದ್ರೂ ಬರ್ಕೊಳ್ಳಿ, ಇಲ್ಲಾಂದ್ರೆ ನೆನಪಾದ್ರೂ ಇಟ್ಕೊಳ್ಳಿ. ಅನುಕೂಲ ಆಗತ್ತೆ ನಿಮ್ಗೆನೆ. ಯಾಕಂದ್ರೆ ನನಗೆ ಯಾವಾಗಾದ್ರೂ ಬೇಕಾದಾಗ ನನಗೆ ಹೇಳಲಿಕ್ಕೆ ನೀವೇ ಹೇಳ್ಬೇಕು. ಭಗವದ್ಗೀತೆ 3ನೇ ಅಧ್ಯಾಯದ 38ನೇ ಶ್ಲೋಕ. ಧೂಮೇನಾವ್ರಿಯತೆ ವಹ್ನಿಯರ್ಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಾಸ್ತಥಾ ತೇನೇದಂ ಆವೃತಂ. ಧೂಮೇನಾವ್ರಿಯತೆ ವಹ್ನಿರ್ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಾಸ್ತಥಾ ತೇನೇದಂ ಆವೃತಂ. ಹರೇ ಕೃಷ್ಣ. ಸುಗಂಧಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧೂಮೇನ ವಿಯತೆ ವಾಗ್ಮಿ ಯಥಾದರ್ಶಾಮಲೇನ ಚ ಯಥಾ ಉಲ್ವೇನ ಆವೃತಃ ಗರ್ಭಃ ತತತೇನಿದಂ ಆವೃತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧೂಮೇನಾವ್ರಿಯತೆ ವನ್ನಿಃ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಃ ತಥಾ ತೇನೇದಮಾವೃತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ ಯಥಾ ಉಲ್ಬೇನಾವೃತಃ ಗರ್ಭಸ್ತಥಾ ತೇನೇದಮಾವೃತಂ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗಾದ್ರೂ ಅದನ್ನ ಪ್ರೊನೌನ್ಸ್ ಮಾಡ್ಲಿಕ್ಕೆ ಅಂದ್ರೆ ಉಚ್ಚಾರಣೆಯನ್ನ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಇದ್ರೆ ನೀವು ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಅರ್ಥಗಳ ಒಂದು ಇದು ನೋಡ್ಬಹುದು. ಅರ್ಥನೂ ನೀವು ಹೇಳ್ಬಹುದು. ಧೂಮೇನಾವ್ರಿಯತೆ ವಹ್ನಿ ಯಥಾ ಆದರ್ಶ ಮಲೇನ ಚ ಯಥಾ ಉಲ್ಬೇನ ಆವೃತ ಗರ್ಭ ತಥಾ ತೇನ ಇದಂ ಆವೃತಂ ಅಂತ ಹೇಳ್ಬೋದು. ಹೇಳಿ ಮಾತಾಜಿ, ಅರ್ಥಗಳ ಅನುವಾದ ಹೇಳಿ. ಹರೇ ಕೃಷ್ಣ. ಧೂಮೇನ ಹೊಗೆಯಿಂದ, ಆವ್ರಿಯತೆ ಆವರಿಸಲ್ಪಟ್ಟಿದೆಯೋ, ವನ್ಹಿ ಬೆಂಕಿಯು, ಯಥ ಹೇಗೆ, ಆದರ್ಶ ಕನ್ನಡಿಯು, ಮಲೇನ ಧೂಳಿನಿಂದ, ಚ ಕೂಡ, ಯಥ ಹೇಗೆ, ಉಲ್ಬೇನ ಗರ್ಭಕೋಶದಿಂದ, ಆವೃತಃ ಆವರಿಸಲ್ಪಟ್ಟಿದೆಯೋ, ಗರ್ಭ ಭ್ರೂಣವು, ತಥಾ ಹಾಗೆಯೇ, ತೇನ ಆ ಕಾಮದಿಂದ, ಇದಂ ಇದು, ಆವೃತಂ ಆವೃತವಾಗಿದೆ. ಅನುವಾದ: ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ,
ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ ವಿವಿಧ ಪ್ರಮಾಣಗಳ ಕಾಮವು ಜೀವಿಯನ್ನು ಮುಚ್ಚುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು. ಚಿತ್ರಕಮಲ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ತೀರಾ? ಚಿತ್ರಕಮಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ, ಬೀನಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಸಾರಿ, ಅನ್ಮ್ಯೂಟ್ ಮಾಡೋ ಟೈಮ್ ಆಯ್ತು. ಹರೇ ಕೃಷ್ಣ ಮಾತಾಜಿ. ಎಲ್ಲಿದ್ದೀರಾ ಮಾತಾಜಿ? ಆರಾಮಿದ್ದೀರಾ? ಹುಷಾರಿರ್ಲಿಲ್ಲ, ಅಷ್ಟು ಹುಷಾರಿರ್ಲಿಲ್ಲ, ಅದಕ್ಕೆ ರೆಗ್ಯುಲರ್ ಆಗಿ ಬರಕ್ ಅನ್ಕೊಂಡೆ. ಓದಿ ಮಾತಾಜಿ. ಹರೇ ಕೃಷ್ಣ. 3 ಪ್ರಮಾಣಗಳ ಆವರಣಗಳು ಜೀವಿಯನ್ನು ಮುಚ್ಚಿ ಅವನ ಶುದ್ಧ ಪ್ರಜ್ಞೆಯನ್ನು ಮುಸುಕುಗೊಳಿಸುತ್ತವೆ. ಬೆಂಕಿಯಲ್ಲಿ ಹೊಗೆ, ಕನ್ನಡಿಯ ಮೇಲಿನ ಧೂಳು, ಭ್ರೂಣದ ಸುತ್ತಣ ಗರ್ಭಕೋಶದಂತೆ ಇರುವ ಆ ಆವರಣವು ಕಾಮದ ವಿವಿಧ ತೋರಿಕೆಗಳು ಅಷ್ಟೇ. ಕಾಮವನ್ನು ಹೊಗೆಗೆ ಹೋಲಿಸಿದಾಗ ಕಿಡಿಯಂತೆ ಇರುವ ಜೀವಿಯ ಬೆಂಕಿಯು ಸ್ವಲ್ಪ ಮಟ್ಟಿಗೆ ಕಾಣುತ್ತದೆ ಎಂದು ಅರ್ಥ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಜೀವಿಯು ತನ್ನ ಕೃಷ್ಣ ಪ್ರಜ್ಞೆಯನ್ನು ಸ್ವಲ್ಪ ಮಟ್ಟಿಗೆ ಪ್ರದರ್ಶಿಸಿದಾಗ ಅವನನ್ನು ಹೊಗೆಯು ಮುಚ್ಚಿದ ಅಗ್ನಿಗೆ ಹೋಲಿಸಬಹುದು. ಹೊಗೆ ಇರುವಲ್ಲಿ ಅಗ್ನಿಯು ಇರಲೇಬೇಕು. ಆದರೂ ಪ್ರಾರಂಭದ ಘಟ್ಟದಲ್ಲಿ ಅಗ್ನಿಯು ಹೊರಕ್ಕೆ ಕಾಣಿಸಿಕೊಳ್ಳುವುದಿಲ್ಲ. ಈ ಘಟ್ಟವು ಕೃಷ್ಣ ಪ್ರಜ್ಞೆಯ ಆರಂಭಿಕ ಘಟ್ಟದಂತಿದೆ. ಕನ್ನಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈ ಘಟ್ಟವು ಕೃಷ್ಣ ಪ್ರಜ್ಞೆಯ ಆರಂಭಿಕ ಘಟ್ಟದಂತಿದೆ. ಕನ್ನಡಿಯ ಮೇಲಿನ ಧೂಳು ಮನಸ್ಸಿನ ಕನ್ನಡಿಯನ್ನು ಹಲವಾರು ಆಧ್ಯಾತ್ಮಿಕ ರೀತಿಗಳಲ್ಲಿ ಶುಭ್ರಗೊಳಿಸುವ ವಿಧಾನಕ್ಕೆ ಸಂಬಂಧಿಸಿದೆ. ಅತ್ಯುತ್ತಮ ಮಾರ್ಗವೆಂದರೆ ಭಗವಂತನ ಪಾವನ ನಾಮದ ಸಂಕೀರ್ತನೆ. ಗರ್ಭಕೋಶವು ಭ್ರೂಣವನ್ನು ಆವರಿಸಿರುವ ಸಾದೃಶ್ಯವು ನಿಸ್ಸಹಾಯಕ ಸ್ಥಿತಿಯನ್ನು ಸೂಚಿಸುತ್ತದೆ. ಗರ್ಭದಲ್ಲಿರುವ ಶಿಶುವು ಎಷ್ಟು ನಿಸ್ಸಹಾಯಕ ಎಂದರೆ ಅದು ಅಲ್ಲಾಡಲಾರದು. ಬದುಕಿನ ಈ ಸ್ಥಿತಿಯನ್ನು ಮರಗಳ ಸ್ಥಿತಿಗೆ ಹೋಲಿಸಬಹುದು. ಮರಗಳು ಜೀವಿಗಳೇ, ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಪ್ರಜ್ಞೆಯೇ ಇಲ್ಲದಿರುವಷ್ಟು ಮಟ್ಟಿಗೆ ಕಾಮದ ಅತಿ ಹೆಚ್ಚಿನ ಪ್ರದರ್ಶನದಿಂದ ಅವನ್ನು ಇಂತಹ ಸ್ಥಿತಿಯಲ್ಲಿ ಇಡಲಾಗಿದೆ. ಮುಚ್ಚಿರುವ ಕನ್ನಡಿಯನ್ನು ಪಶು ಪಕ್ಷಿಗಳಿಗೆ ಹೋಲಿಸಿದೆ. ಹೊಗೆಯಿಂದ ಆವೃತವಾದ. ಧನ್ಯವಾದಗಳು ಮಾತಾಜಿ. ಹೊಗೆಯಿಂದ ಹೇಳಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಿಂದ ಮಾತಾಜಿ? ಹೊಗೆಯಿಂದ ಆವೃತವಾದ ಹೈಲೈಟ್ ಇದೆ ನೋಡಿ. ಹೊಗೆಯಿಂದ. ಹರೇ ಕೃಷ್ಣ ಮಾತಾಜಿ. ಹೊಗೆಯಿಂದ ಆವೃತವಾಗಿ ವಾದ ಅಗ್ನಿಯನ್ನು ಮನುಷ್ಯನಿಗೆ ಹೋಲಿಸಿದೆ. ಮನುಷ್ಯನ ರೂಪದಲ್ಲಿ ಜೀವಿಯು ಕೃಷ್ಣ ಪ್ರಜ್ಞೆಯನ್ನು ಸ್ವಲ್ಪ ಮಟ್ಟಿಗೆ ಪುನಶ್ಚೇತನಗೊಳಿಸಬಹುದು. ಆತನು ಇನ್ನು ಬೆಳವಣಿಗೆಯನ್ನು ಸಾಧಿಸಿದರೆ ಆಧ್ಯಾತ್ಮಿಕ ಜೀವನದ ಅಗ್ನಿಯನ್ನು ತನ್ನಲ್ಲೇ ಮತ್ತೆ ಹೊತ್ತಿಸಬಹುದು. ಬೆಂಕಿಯಲ್ಲಿನ ಹೊಗೆಯನ್ನು ಎಚ್ಚರಿಕೆಯಿಂದ ನಿರ್ವಹಿಸಿದರೆ ಬೆಂಕಿಯು ಪ್ರಜ್ವಲಿಸುವಂತೆ ಮಾಡಬಹುದು. ಆದ್ದರಿಂದ ಮಾನವ ಜನ್ಮವು ಐಕ ಅಸ್ತಿತ್ವದ ಗೋಜಿನಿಂದ ತಪ್ಪಿಸಿಕೊಳ್ಳುವ ಜೀವಿಗೆ ಒಂದು ಅವಕಾಶ. ಮನುಷ್ಯನು ಜನ್ಮದಲ್ಲಿ ಸಮರ್ಥ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಶತ್ರುವಾದ ಕಾಮವನ್ನು ಸೋಲಿಸಬಹುದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅದು ನನ್ನ ಹೆಸರು ಆಂಡ್ರಾಯ್ಡ್ ಮಾಡಿದ್ನಲ್ಲ, ಅದು ಬಂದ್ಬಿಟ್ಟಿತ್ತು, ಅದಕ್ಕೆ ಕಾನೂನು ಅಂತ ಓದ್ದೆ. ಕಾಮವನ್ನು ಸೋಲಿಸಬಹುದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಭಗವದ್ಗೀತೆ 3ನೇ ಅಧ್ಯಾಯದ 39ನೇ ಶ್ಲೋಕ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣಾನಲೇನ ಚ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣಾನಲೇನ ಚ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 39. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ
ದುಷ್ಪೂರೇಣ ನಲೇನ ಚ. ಹರೇ ಕೃಷ್ಣ. ಧನ್ಯವಾದಗಳು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮತ್ತೆ. ಶ್ಲೋಕ 39. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪುರೇಣಾನಲೇನ ಚ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹೇಳಿ ಮತ್ತೆ ಶ್ಲೋಕ ಹೇಳಿ. ಆವೃತಂ ಜ್ಞಾನಮತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ತುಷ್ಟಾರೇಣ ನಲೇನ ಚ. ತೊಂದ್ರೆ ಅನಿಸಿದ್ರೆ ಅರ್ಥವನ್ನ ಓದಿ. ಆಶಾ ಶೆಟ್ಟಿ ಮಾತಾಜಿ ಅರ್ಥ ಅನುವಾದ ಓದಿ. ಹರೇ ಕೃಷ್ಣ ಮಾತಾಜಿ. ಆವೃತವಾಗಿದೆ ಜ್ಞಾನಂ ಶುದ್ಧ ಪ್ರಜ್ಞೆಯು ಏತೇನ ಈ ಜ್ಞಾನಿನಃ ಜೀವಿಯ ನಿತ್ಯವೈರಿಣ ಶಾಶ್ವತ ಶತ್ರುವಾದ ಕಾಮರೂಪೇಣ ಕಾಮರೂಪದಿಂದ ಕೌಂತೆಯ ಕುಂತಿಯ ಮಗನೇ ದುಷ್ಪೂರೇಣ ಎಂದಿಗೂ ತೃಪ್ತಿಯಾಗದ ಅನಲೇನ ಅಗ್ನಿಯಾದ ಚ ಕೂಡ. ಅನುವಾದ: ಹೀಗೆ ಪ್ರಾಜ್ಞನಾದ ಜೀವಿಯ ಶುದ್ಧ ಪ್ರಜ್ಞೆಯನ್ನು ಅವನ ನಿತ್ಯ ವೈರಿಯು ಕಾಮರೂಪದಿಂದ ಆವರಿಸುತ್ತದೆ. ಅದಕ್ಕೆ ತೃಪ್ತಿ ಎನ್ನುವುದೇ ಇಲ್ಲ, ಅದು ಅಗ್ನಿಯಂತೆ ಉರಿಯುತ್ತಿರುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದೇ ಸಮನೆ ಇಂಧನವನ್ನು ಪೂರೈಸುವುದರಿಂದ ಅಗ್ನಿಯು ಹೇಗೆ ಆರುವುದಿಲ್ಲವೋ ಹಾಗೆ ಎಷ್ಟೇ ಇಂದ್ರಿಯ ಭೋಗದಿಂದಲೂ ಕಾಮಕ್ಕೆ ತೃಪ್ತಿಯಾಗುವುದಿಲ್ಲ ಎಂದು ಮನಸ್ಥಿತಿಯಲ್ಲಿ ಹೇಳಿದೆ. ಈ ಐಹಿಕ ಜಗತ್ತಿನಲ್ಲಿ ಎಲ್ಲಾ ಚಟುವಟಿಕೆಗಳ ಕೇಂದ್ರವು ಕಾಮ. ಆದುದರಿಂದ ಐಹಿಕ ಜಗತ್ತನ್ನು ಮೈಥುನ್ಯಾಗಾರ ಅಥವಾ ಕಾಮ ಜೀವನದ ಸರಪಳಿಗಳು ಎಂದು ಕರೆಯುತ್ತಾರೆ. ಸಾಮಾನ್ಯ ಜೈಲಿನಲ್ಲಿ ಅಪರಾಧಿಗಳನ್ನು ಕಂಬಿಗಳ ಹಿಂದೆ ಇಡುತ್ತಾರೆ. ಹಾಗೆಯೇ ಭಗವಂತನ ನಿಯಮಗಳನ್ನು ಉಲ್ಲಂಘಿಸಿದ ಅಪರಾಧಿಗಳಿಗೆ ಕಾಮ ಜೀವನದ ಕೈಕೋಳಗಳನ್ನು ತೊಡಿಸಲಾಗುತ್ತದೆ. ಇಂದ್ರಿಯ ಭೋಗದ ಆಧಾರದ ಮೇಲೆ ಐಹಿಕ ನಾಗರಿಕತೆಯನ್ನು ಬೆಳೆಸುವುದೆಂದರೆ ಜೀವಿಯ ಐಹಿಕ ಅಸ್ತಿತ್ವದ ಅವಧಿಯನ್ನು ಬೆಳೆಸುವುದು ಎಂದು ಅರ್ಥ. ಆದುದರಿಂದ ಈ ಕಾಮವು ಜೀವಿಯನ್ನು ಐಹಿಕ ಜಗತ್ತಿನಲ್ಲಿಯೇ ಉಳಿಸುವ ಸಂಕೇತ. ಇಂದ್ರಿಯ ಭೋಗದಲ್ಲಿ ಸ್ವಲ್ಪ ಸುಖದ ಭಾವನೆ ಇರಬಹುದು, ಆದರೆ ವಾಸ್ತವವಾಗಿ ಸುಖ ಎನ್ನಿಸುವ ಈ ಭಾವನೆಯು ಅಂತಿಮವಾಗಿ ಭೋಗ ಪಡುವವನ ಶತ್ರುವೇ ಆಗಿರುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರೂ ಕೂಡ ಶ್ಲೋಕ ಪಠಣೆ ಮಾಡಿದವರಿಗೆ. 2 ಶ್ಲೋಕ ಸಾಕು ಇವತ್ತು. ಬಹಳ ಚೆನ್ನಾಗಿ ಭಗವಂತ ಹೇಳಿದ್ದಾರೆ. ಈ ಒಂದು ಕಾಮ ಕ್ರೋಧ ಅನ್ನುವಂಥದ್ದು ರಜೋಗುಣದಿಂದ ಬರುವಂಥದ್ದು. ಈ ರಜೋಗುಣ ಯಾವಾಗ ಇರುತ್ತೆ ಮನುಷ್ಯನಲ್ಲಿ ಅದು ಇರುತ್ತೆ, ಆದ್ರೆ ಆಳವಾಗಿ ಹೋಗ್ಬಾರ್ದು. ಒಂದು ಅವನಿಗೆ ಈ ಒಂದು ದುಷ್ಕೃತ್ಯಗಳನ್ನ ಮಾಡಕ್ಕೆ ಹೋದಾಗ ಅದು ಪಾಪಪೂರಿತವಾದಂತಹ ಕಾರ್ಯವನ್ನ ನಮ್ಮ ಕಡೆಯಿಂದ ಮಾಡಿಸುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದೆ ಎಷ್ಟು ಚೆನ್ನಾಗಿ ಭಗವಂತ ಕೆಲವೊಂದು ಸಾದೃಶ್ಯಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಹೇಗೆ ನಮ್ಮನ್ನ ಈ ಕಾಮ ಅನ್ನೋದು ಇದು ಮಾಡತ್ತೆ, ಆವರಿಸುತ್ತೆ. ಕಾಮ ಏಷ ಕ್ರೋಧ ಏಷ, ಇವೆರಡಿಗೂ ಕೂಡ ಮುಖ್ಯವಾದ ಕಾರಣಗಳು. ಕಾಮ ಮತ್ತೆ ಕ್ರೋಧಗಳು 2 ಮುಖ್ಯವಾದ ಕಾರಣಗಳು. ಎದಕ್ಕೆ? ನಮ್ಮನ್ನ ಬಲಾತ್ಕಾರವಾಗಿ ಅಂದ್ರೆ ಬಲವಂತವಾಗಿ ಪಾಪಗಳನ್ನ ಮಾಡ್ಲಿಕ್ಕೆ ಪ್ರಚೋದನೆಗೊಳಿಸುತ್ತೆ ಇವೆರಡು ಕೂಡ. ಸೊ ಇವು ಯಾವ ತರ ಇರುತ್ತೆ ನಮ್ಗೆ ಕಾಣಲ್ಲ, ಯಾವ ತರ ಇವು ಆವರಣೆಗೊಂಡಿರುತ್ತೆ ಅನ್ನೋದನ್ನ ಭಗವಂತ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಕ್ರೋಧ ಒಂದಿರುತ್ತೆ, ಈ ಕಾಮ ಇರುತ್ತೆ. ಕಾಮ ಅಂತಂದ್ರೆ ಕೇವಲ ಈ ಒಂದು ದೈಹಿಕ ಕಾಮ ಅಲ್ಲ, ಈ ಒಂದು ಇಂದ್ರಿಯ ತುಷ್ಟಿ ಅಂತೀವಿ. ಯಾವುದೇ ಒಂದು ನಮ್ಮ ಇಂದ್ರಿಯ, ಈ ಪಂಚೇಂದ್ರಿಯಗಳಲ್ಲಿ ಯಾವುದೇ ಒಂದು ಇಂದ್ರಿಯಕ್ಕೆ ನಮ್ಗೆ ಬೇಕು ಅಂತ ಇದ್ದಾಗ ಆ ಬೇಕು ಅನ್ನ ನಾವು ಪೂರೈಸೋದೇ ಈ ತುಷ್ಟಿ. ಸೊ ಯಾವುದೇ ಒಂದು ಈ ಒಂದು ಬಯಕೆ ಆಗಿರ್ಬಹುದು, ಅದಕ್ಕೆ ನಾವು ಕಾಮ ಅಂತ ಕರಿತೇವೆ. ಹಾಗಾಗಿ ಈ ಕಾಮಕ್ಕೆ ಹೇಗೆ ಕೊಟ್ಟಿದ್ದಾರೆ ಭಗವಂತ? ಧೂಮೇನಾವ್ರಿಯತೆ. ಧೂಮೇನ ಅಂತಂದ್ರೆ ಒಂದು ಹೊಗೆ, ಆವ್ರಿಯತೆ ಅಂತಂದ್ರೆ ಅದು ಆವರಿಸಲ್ಪಟ್ಟಿರೋದು. ಅಂದ್ರೆ ಒಂದು ಹೊಗೆ ಹೇಗೆ ಆವರಿಸಲ್ಪಟ್ಟಿದೆಯೋ, ಅಂದ್ರೆ ಹೊಗೆ ಅಂತಂದ್ರೆ ಏನು? ಈ ಒಂದು ಬೆಂಕಿಯಿಂದ, ವಹ್ನಿ ಅಂತ ಹೇಳ್ತಾರೆ, ಬೆಂಕಿಯಿಂದ ಹೊಗೆ ಆವರಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಈಗ ಒಂದು ಬೆಂಕಿ ಉರಿಯೋತಿರುವಾಗ ನಿಮ್ಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಅದೇ ಸ್ವಲ್ಪ ಅಲ್ಲಿ ಬೂದಿ ಬಂದಾಗ ಅಥವಾ ಅದ್ರ ಮೇಲೆ ನೀರನ್ನ ಹಾಕಿದಾಗ ಒಂದು ಹೊಗೆ ಕಾಣಿಸುತ್ತೆ. ಆ ಹೊಗೆಯಿಂದ ಏನಾಗ್ಬಿಡುತ್ತೆ, ನಮ್ಗೆ ಮಂದಾಗಿ ಮುಂದಿಂದ ಏನೋ ಅಲ್ಲಿ ನಮ್ಗೆ ಕಾಣಿಸಲ್ಲ. ಒಂದು ಬೆಂಕಿಯಿಂದಾನೋ, ಬೆಂಕಿ ದಗದಗ ಉರಿಯುತ್ತಿರುವಾಗನೂ ಕೂಡ ನಮ್ಗೆ ಅಲ್ಲಿ ಒಂದು ಹೊಗೆ ಬರುತ್ತೆ. ಆ ಹೊಗೆಯಿಂದ ಏನಾಗುತ್ತೆ, ಮಂಜಾಗಿ ಕಾಣಿಸುತ್ತೆ. ನೋಡಿ, ಪೂರ್ಣ ರೀತಿಯಾಗಿ ನಮ್ಗೆ
ಆ ಕಡೆಯಿಂದ ಅಂದ್ರೆ ವಿರುದ್ಧವಾದ ದಿಕ್ಕಿನ ಒಂದು ಏನು ಸ್ಥಳ ಅಥವಾ ಅಲ್ಲಿ ಯಾವುದೇ ವಸ್ತು ವಿಷಯಗಳ ನಮ್ಗೆ ಗೊತ್ತಾಗೋದಿಲ್ಲ, ಕಾಣೋದಿಲ್ಲ. ಅದನ್ನ ಒಂದು ಹೇಳಿದ್ದಾರೆ, ಹೊಗೆಯಿಂದ ಆವರಿಸಲ್ಪಟ್ಟ ಒಂದು ಬೆಂಕಿ ಅಂತ ಹೇಳ್ತಾರೆ. ಸೊ ಇದನ್ನ ಎದಕ್ ಹೋಲಿಸಿದ್ದಾರೆ ಅಂದ್ರೆ ರಜೋಗುಣದಲ್ಲಿ. ಇದು ತಿಳ್ಕೊಳ್ಬೇಕಾಗಿರೋದು ಬಹಳ ಆಳವಾಗಿದೆ. ಹೇಗೆ ಕಾಮಕ್ರೋಧಗಳು ರಜೋಗುಣದಿಂದ ಬರುತ್ತೋ ಹಾಗೇನೆ ಈ ಧೂಮ್ರೇನಾವೃತ ವಹನಿ ಅಂತ ಹೇಳ್ತೇವೆ. ಈ ಒಂದು ಬೆಂಕಿಯ ಹೊಗೆಯಿಂದ ಆವರಿಸಲ್ಪಟ್ಟದ್ದು ರಜೋಗುಣ. ಇದು ಒಂದ್ ರೀತಿಯಿಂದ ನಾವ್ ಏನ್ ಮಾಡ್ಬೋದು, ತಡೆ ಹಿಡಿಬಹುದು. ಆ ಒಂದು ಹೊಗೆ ಎಲ್ಲಿವರೆಗೂ ಇರುತ್ತೆ, ಬೆಂಕಿ ಇರೋವರೆಗೂ ಇರುತ್ತೆ. ಅಥವಾ ನಂದದ ಮೇಲೆ ಅದು ಪುಸ್ ಅಂತ ಹೇಳಿ ಸೌಂಡ್ ಬರುತ್ತೆ, ಮತ್ತೆ ಒಂಚೂರು ಹೊಗೆ ಬಂದ್ಬಿಟ್ಟು ಮತ್ತೆ ಹೋಗ್ಬಿಡುತ್ತೆ. ಅಂದ್ರೆ ನಾವು ಅದನ್ನ ಏನಾದ್ರೂ ಕಡಿಮೆ ಮಾಡ್ಕೊಳ್ಬಹುದು. ರಜೋಗುಣದಲ್ಲಿ ಇರುವಂತಹ ಒಂದು ಕಾಮ ಕ್ರೋಧ ಏನಿರುತ್ತಲ್ಲ ಅದನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಆಮೇಲೆ ಇನ್ನೊಂದು ಹೇಳಿದ್ದಾರೆ ಭಗವಂತ, ಏನಂತ, ಯಥಾದರ್ಶೋ ಮಲೇನಚ ಅಂತ ಹೇಳ್ತಾರೆ. ಹೇಗೆ ಈ ಆದರ್ಶ ಅಂತಂದ್ರೆ ಕನ್ನಡಿ, ಮಲೇನ ಅಂದ್ರೆ ಧೂಳಿನಿಂದ, ಚ ಅಂದ್ರೆ ಕೂಡ, ಇದನ್ನು ಕೂಡ ಯಾವುದು ಬೆಂಕಿಯಿಂದ ಹೊಗೆ ಆವರಿಸಲ್ಪಟ್ಟಿದ್ದನು, ಮತ್ತೆ ಜೊತೆಗೆ ಕೂಡ ಈ ಒಂದು ಕನ್ನಡಿನೂ ಕೂಡ ಧೂಳಿನಿಂದ ಕೂಡಿರುತ್ತೆ. ಈಗ ಒಂದು ಕನ್ನಡಿ ಧೂಳಿನಿಂದ ಕೂತಾಗ ನಿಮ್ಮ ಒಂದು ಮುಖವನ್ನ ಅದರಲ್ಲಿ ನೋಡ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಪ್ರತಿಬಿಂಬ ಅಲ್ಲಿ ಕಾಣಲ್ಲ. ಯಾಕೆ ಕಾಣಲ್ಲ? ಯಾಕೆ ಅದರಲ್ಲಿ ಧೂಳು ಕೂತಿದೆ. ಯಾವಾಗ ಕಾಣುತ್ತೆ? ಯಾವಾಗ ಅದನ್ನ ನೀವು ಬಟ್ಟೆಯಿಂದ ಕ್ಲೀನ್ ಮಾಡ್ತಿರೋ ಆವಾಗ ಕಾಣಿಸುತ್ತೆ. ಹೌದಾ? ರಜೋಗುಣದಲ್ಲಿರೋದು ಹಾಗೇನೆ. ನಮ್ಗೆ ಈ ಒಂದು ಬೆಂಕಿಯಿಂದ ಆವರಿಸಲ್ಪಟ್ಟಂತ ಹೊಗೆ ಬೆಂಕಿ ಹೋಗೋವರೆಗೂ ಗೊತ್ತಾಗಲ್ಲ, ಮತ್ತೆ ಧೂಳಿನಿಂದ ಆವರಿಸಲ್ಪಟ್ಟ ಒಂದು ಕನ್ನಡಿ ಒರೆಸೋವರೆಗೂ ಗೊತ್ತಾಗಲ್ಲ. ಅದರಲ್ಲಿ ಒಂದು ಆಪ್ಷನ್ ಇದೆ, ಏನಂತ, ನೀನು ಅದನ್ನ ಒರೆಸಬಹುದು, ನೀನು ಈ ಒಂದು ಹೊಗೆಯನ್ನ ಹೋಗೋವರೆಗೂ ತಡಿಬಹುದು, ಅಥವಾ ನೀನು ಅದನ್ನ ಬೇಗ ನಂದಿಸ್ಕೋ ಅಂತ ಹೇಳಿ ಒಂದು ಆಪ್ಷನ್ ಇದೆ ರಜಗುಣದಲ್ಲಿ. ಇದು ಒಂದು ಒಳ್ಳೆಯ ರೀತಿದ್ದು. ಇನ್ನ ನಮ್ಗೆ ಹೊರಗಡೆಯಿಂದ ಇವುಗಳನ್ನ ನಾವು ನಿಯಂತ್ರಣ ಮಾಡ್ಕೊಳ್ಬಹುದು, ಒರೆಸ್ಕೊಳ್ಬಹುದು. ಅಂದ್ರೆ ಕಾಮ ಕ್ರೋಧನ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಇದ್ರ ಅರ್ಥ ಹಿಂದಿನ 37ನೇ ಶ್ಲೋಕದಲ್ಲಿ ನೋಡಿದಾಗ ಕಾಮ ಕ್ರೋಧವನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಇನ್ನೊಂದಿದೆ, ಅದು ಬಹಳ ದೀರ್ಘವಾದದ್ದು. ಏನಂದ್ರೆ ಯಥೋಲ್ಬೇನಾವೃತೋ ಗರ್ಭ. ಇಲ್ಲಿದೆ ನೋಡಿ, ಇಲ್ಲಿ ತಮೋ ಗುಣದಲ್ಲಿರೋದು ಇದು ಹೇಳಿರೋದು ಭಗವಂತ. ಏನಂತ, ಹೇಗೆ ಈ ಒಂದು ಉಲ್ಬೇನ, ಉಲ್ಬ ಅಂತ ಹೇಳ್ತಾರೆ. ಈ ಉಲ್ಬೇನ ಅಲ್ಲಿ ಯಥೋ ಉಲ್ಬೆ, ಯಥೋ ಅಂತಂದ್ರೆ ಹೀಗೆ ಅದ್ರದ್ದು ಮೇಲೆ ಹೇಳುವಂತ ಸಾದೃಶ್ಯದ ಜೊತೆಗೆ ಹೀಗೇನೆ ಈ ಒಂದು ತಮೋ ಗುಣದಲ್ಲಿರೋರು ಈ ಹೇಗೆ ಅವರನ್ನ ಕಾಮ ಕ್ರೋಧ ಆವರಿಸುತ್ತೆ ಅಂದ್ರೆ, ಗರ್ಭಕೋಶದಲ್ಲಿ ಈ ಒಂದು ಭ್ರೂಣ ಹೇಗೆ ಇರುತ್ತೋ, ಈ ಗರ್ಭಕೋಶದಲ್ಲಿ ಗರ್ಭದ ಒಳಗಡೆ ನಮ್ಮ ಭ್ರೂಣ ಇರುತ್ತೆ. ಆ ಭ್ರೂಣ ಹೇಗಿರುತ್ತೆ ಅಂದ್ರೆ ಗರ್ಭದ ಒಳಗಡೆನೆ ಇರುತ್ತೆ, ಅದ್ನೇನು ಮಾಡ್ಲಿಕ್ಕೆ ಬರಲ್ಲ. ಅದು ಹೊರಗಡೆನೆ ಬರ್ಬೇಕು. ಯಾವಾಗ? ಸಮಯ ಆದ್ಮೇಲೆನೆ ಬರ್ಬೇಕು. ಈಗ ಒಂದು ಭ್ರೂಣಕ್ಕೆ ಒಂದು 9 ತಿಂಗಳು, ಅದು ಒಂದು ಸ್ಟ್ಯಾಂಡರ್ಡ್ ಟೈಮ್, 9 months ದಲ್ಲೇನೆ ಅದು ಹೊರಗಡೆ ಬರೋದು. ಯಾವಾಗ ಅದು ಬೇಗ ಬರುತ್ತೆ, ಸಮಯ ಅದರ ದಿನ ಬಂದಿಲ್ದೆ ಇದ್ದಾಗ, ಮತ್ತೆ ಕೆಲವೊಂದ್ಸಲಿ ಲೇಟ್ ಆಗ್ಬಹುದು. ಸರಿಯಾದ ಸಮಯ ಅಂತಂದ್ರೆ ಇದು ಒಂದು 9 months. ನೋಡಿ ಹೇಗೆ ನಮ್ಮ ಕಾಮ ಕ್ರೋಧ ಇರುತ್ತಂದ್ರೆ, ತಮೋ ಗುಣದಲ್ಲಿರೋರ್ದು ಗರ್ಭಕೋಶದಲ್ಲಿ ಹೇಗೆ ಒಂದು ಭ್ರೂಣ ಇರುತ್ತೋ ಆ ತರ ಇರುತ್ತಂತೆ. ಅಂದ್ರೆ ನಾವು ಅದು ಹೊರಗೆ ಬರೋವರೆಗೂ ಅವರು ನಿಲ್ಲೇಬೇಕು. ಅಂದ್ರೆ ಅವರು ಅಷ್ಟು ಬೇಗ ಹೊರಗಡೆ ಬರೋದಿಲ್ಲ, ಅದ್ರ ಅರ್ಥ. ಇನ್ನ ನೋಡಿ, ಇದು ಆಂತರಿಕವಾದದ್ದು ಗರ್ಭಕೋಶ. ಒಳಗಡೆ ಏನು ಮಾಡ್ಲಿಕ್ಕೆ ಬರಲ್ಲ, ಒಳಗಡೆನೆ ಇದೆ ಅದು, ಅದನ್ನ ಹೊಡೆದೋಡಿಸ್ಲಿಕ್ಕೂ ಬರಲ್ಲ. ಇನ್ನ ಮೇಲೆ ಇರುವಂತದ್ದು ಧೂಮೇನ ಆವ್ರಿಯತೆ ವಹನಿ, ಮತ್ತೆ ಜೊತೆಗೆ ಈ ಒಂದು ಆದರ್ಶ ಮಲೇನಚ. ಅಂದ್ರೆ ಈ ಒಂದು ಕನ್ನಡಿ ಧೂಳಿನಿಂದ ಕೂತಿರುತ್ತೆ, ನಾವು ಅದನ್ನ ತಗೊಂಡು ಒರೆಸ್ತೇವೆ. ಹೊರಗಡೆ ಇರೋದು ನಾವು ನಿಯಂತ್ರಣ ಮಾಡಬಹುದು. ಧೂಮೇನ ಆವ್ರಿಯತೆ ಅಂದ್ರೆ ಒಂದು ಬೆಂಕಿಯಿಂದ ಆವರಿಸಲ್ಪಟ್ಟದ್ದನ್ನು ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಈ ರಜೋಗುಣದಲ್ಲಿರೋರ್ದು. ತಮೋ ಗುಣದಲ್ಲಿ ಯಾರು ಇದ್ದಾರಲ್ಲ ಅವರಿಗೆ ನೋಡಿ ಇಲ್ಲಿ ತೊಂದ್ರೆ ಏನು, ಗರ್ಭಕೋಶದಲ್ಲಿ ಹೇಗೆ ಭ್ರೂಣ ಇದೆಯೋ ಅದೇ ತರ ನೀವು ಆವರಿಸಲ್ಪಟ್ಟಿದ್ದೀರಾ. ಏನು ಮಾಡ್ಲಿಕ್ಕೆ ಬರಲ್ಲ. ಅದು ಹೊರಗಡೆ ಬರ್ಬೇಕು, ಅಥವಾ ನೀವು ಅಲ್ಲೇನೆ ಅದನ್ನ ಇಟ್ಕೊಳ್ಬೇಕು. ಈ ತರ ಆವೃತವಾಗಿರುತ್ತೆ ಅಂತ ಹೇಳ್ತಾರೆ ಯಾರು, ಭಗವಂತ. ಬಹಳ ಚೆನ್ನಾಗಿ ಇಲ್ಲಿ ತಿಳಿಸಿದ್ದಾರೆ. ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ, ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ, ವಿವಿಧ ಪ್ರಮಾಣಗಳ ಕಾಮವು ಜೀವಿಯನ್ನು ಮುಚ್ಚುತ್ತೆ. ಸೊ ಹೀಗೇನೆ ನಮ್ಮ ಬಯಕೆಗಳು, ನಮ್ಮ ಇಂದ್ರಿಯ ದೃಷ್ಟಿಗಳು ಈ ಕಾಮ ನಮ್ಮ ಜೀವಿಯನ್ನ ಅಂದ್ರೆ ನಮ್ಮ ಆತ್ಮವನ್ನ ಮುಚ್ಚಿಬಿಡ್ತದೆ ಅಂತ ಹೇಳ್ತಾರೆ. ನೋಡಿ, ನಮ್ಮ ಆತ್ಮ ಮುಚ್ಚಿದ್ವಾಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ತಿಳ್ಕೊಳ್ಳಿ, ಹೊಗೆ ಮತ್ತು ಕನ್ನಡಿ ಇದು ಏನು ರಜೋಗುಣದಲ್ಲಿ ಇದ್ದವ್ರದ್ದು, ಅದನ್ನ ಒಂದ್ ಸ್ವಲ್ಪ ಅದನ್ನ ಏನಾದ್ರೂ ಮಾಡಬಹುದು. ಆದ್ರೆ ಗರ್ಭಕೋಶದಲ್ಲಿರುವಂತಹ ಭ್ರೂಣ ಮುಚ್ಚುವಂತೆ ಇದು ಕಾಮ ತಮೋ ಗುಣದಲ್ಲಿರುವಂತದ್ದು. ತಮೋ ಗುಣದಲ್ಲಿರುವಂತಹ ಕಾಮ ಬಹಳ
ಆಳವಾದದ್ದು ಅಂತ ಹೇಳ್ತಾರೆ. ಸೊ ಭಾವಾರ್ಥ ಶ್ರೀಲ ಪ್ರಭುಪಾದವರ ಪ್ರಕಾರ ಶ್ರೀಲ ಪ್ರಭುಪಾದ್ ಕಿ ಜೈ. 3 ಪ್ರಮಾಣಗಳ ಆವರಣಗಳು ಜೀವಿಯನ್ನು ಮುಚ್ಚಿ ಅವನ ಶುದ್ಧ ಪ್ರಜ್ಞೆಯನ್ನು ಮಸುಗುಗೊಳಿಸುತ್ತದೆ. ಹೌದು, ಜೀವಿ ಅಂತಂದ್ರೆ ಇಲ್ಲಿ ಆತ್ಮವನ್ನ ಏನ್ ಮಾಡತ್ತೆ? ಆಕ್ಚುಲಿ ಆತ್ಮ ಇರೋದು ಚೇತಾತ್ಮ, ಅದು ಪ್ರಜ್ಞೆಯಲ್ಲಿ ಸದಾ ಇರೋದು. ಭಗವಂತ ಕಳಿಸಿದಾಗ ಅದ್ರ ಪ್ರಜ್ಞೆ ಜೊತೆಗೇನೆ ಕಳಿಸಿರೋದು. ಆದ್ರೆ ನಾವು ಈ ದೇಹದಿಂದ ನಾವು ಏನ್ ಮಾಡ್ತಾ ಇದ್ದೇವೆ? ಸ್ಥೂಲ ಸೂಕ್ಷ್ಮ ಶರೀರಗಳಿಂದ ಅದನ್ನ ಮುಚ್ಚುತ್ತಾ ಇದ್ದೇವೆ. ಮುಚ್ಚಿ ಅದರ ಜೊತೆಗೆ ಏನ್ ಮಾಡ್ತಾ ಇದ್ದೇವೆ? ನಮ್ಮ ಮನಸ್ಸಿನಲ್ಲಿ ಕಾಮ ಅನ್ನೋದನ್ನ ತುಂಬಿಕೊಂಡು ನಮ್ಮ ಬುದ್ಧಿಯನ್ನ ಕೈಯಲ್ಲಿ ಇಟ್ಕೊಳ್ದೆ, ಮನಸ್ಸಿನ ಕೈಯಲ್ಲಿ ಕೊಡದೆ ಅದನ್ನ ಏನ್ ಮಾಡ್ತಾ ಇದ್ದೇವೆ? ಆ ಒಂದು ಜೀವಿಯನ್ನ ಮಸುಕುಗೊಳಿಸ್ತಾ ಇದ್ದೇವೆ. ಆ ಮಸುಕುಗೊಳಿಸೋದೇ ಕಾಮ. ಅಂದ್ರೆ ಮುಖ್ಯವಾಗಿ ನಮ್ಗೆ ಇಲ್ಲಿ ಗೊತ್ತಾಗೋದು ಕಾಮ ಅನ್ನೋದೇ ಎಲ್ಲದಕ್ಕೂ ಕಾರಣ, ಮುಖ್ಯವಾದ ಮೂಲ ಅನ್ನೋದು ನಾವು ಇಲ್ಲಿ ತಿಳ್ಕೊಳ್ಬೇಕು. ಕ್ರೋಧ ಏಷ ಕಾಮ ಏಷ. ಸೊ ಕಾಮ ಅನ್ನೋದು ಈ ಎಲ್ಲದಕ್ಕೂ ಕಾರಣ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಬೆಂಕಿಯಲ್ಲಿನ ಹೊಗೆ, ಕನ್ನಡಿಯ ಮೇಲಿನ ಧೂಳು, ಭ್ರೂಣದ ಸುತ್ತಣ ಗರ್ಭಕೋಶದಂತೆ ಇರುವ ಈ ಆವರಣವು ಕಾಮದ ವಿವಿಧ ತೋರಿಕೆಗಳು ಅಷ್ಟೇ. ಹೌದು, ಇದು ಕೇವಲ ಸಾದೃಶ್ಯ, ನಮ್ಗೆ ಕಾಣೋದಷ್ಟೇ. ಕಾಮದ ತೋರಿಕೆಗಳು ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಇದ್ದೇವೆ. ಯಾವಾಗ್ಲೂ ಒಂದು ನಮ್ಮ ಮೇಲೆ, ನಾವು ಪ್ರಜ್ಞೆ ಇರುವವರು, ನಮ್ಮ ಮೇಲೆ ಹೊಗೆ ಕುಂತ್ಕೊಂಡ್ ಬಿಟ್ಟಿದೆ, ಅದನ್ನ ನಾವು ಪರಿಶೀಲಿಸ್ತಾ ಇಲ್ಲ, ನಮ್ಮನ್ನ ನಾವೇ ತಿಳ್ಕೊಳ್ತಾ ಇಲ್ಲ. ಕನ್ನಡಿ ಮೇಲಿನ ಧೂಳು ಹೇಗೆ ಕೂತ್ಕೊಂಡಿದೆಯೋ ಹಾಗೆ ನಮ್ಮ ಮನಸ್ಸಿನ ಮೇಲೆ ಧೂಳು ಕೂತ್ಕೊಂಡಿದೆ. ಇದನ್ನ ನಾವು ತಿಳ್ಕೊಳ್ಬೇಕೇ ಆಗಿರೋದು ಯಾವ ತರ ಅಂದ್ರೆ, ಕನ್ನಡಿಯ ಮೇಲೆ ಹೇಗೆ ಧೂಳು ಕೂತ್ಕೊಂಡಿದೆಯೋ ಹಾಗೆ ನಮ್ಮ ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ ಧೂಳು ಕೂತ್ಕೊಂಡಿದೆ. ಆ ಬುದ್ಧಿಯ ಮೇಲೇನು ಧೂಳು ನಾವು ಹೋಗಿಸ್ತಾ ಇಲ್ಲ, ಜೊತೆಗೆ ನಾವು ನಮ್ಮ ಮನಸ್ಸಿನ ಮೇಲಿನ ಧೂಳನ್ನು ಕೂಡ ಹೋಗಿಸ್ತಾ ಇಲ್ಲ. ಹಾಗೆ ಮತ್ತೆ ಭ್ರೂಣದ ಸುತ್ತನೂ ಕೂಡ ಕಾಮ ಅನ್ನೋದು ಆವರಿಸಲ್ಪಟ್ಟಿದೆ. ಸೊ ಈ ತಮೋಗುಣದಲ್ಲಿದ್ದವ್ರದ್ದು ಸಾಧ್ಯ ಇಲ್ಲ. ಆದ್ರೂ ಕೂಡ ನಾವು ಈ ಒಂದು ಹೊಗೆಯನ್ನ ನಮ್ಮ ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ, ಧೂಳನ್ನ ನಮ್ಮ ಮನಸ್ಸಿನ ಮೇಲೆ, ಹೊಗೆಯ ಮೇಲೆ, ಕಾಮದ ಧೂಳು, ಕಾಮದ ಹೊಗೆಯನ್ನ ನಾವು ಅಂಟಿಸ್ಕೊಂಡ್ ಬಿಟ್ಟಿದ್ದೇವೆ. ಆದ್ದರಿಂದ ನಾವು ಏನಾಗ್ತಾ ಇದ್ದೇವೆ? ನಮ್ಮ ಪ್ರಜ್ಞೆಯನ್ನ ನಾವು ಮಸುಕುಗೊಳಿಸ್ಕೊಳ್ತಾ ಇದ್ದೇವೆ. ಅಂದ್ರೆ ನಾವು ಕಾಣಿಸ್ತಾ ಇಲ್ಲ. ಎಷ್ಟೊಂದು ಆಸೆಗಳಿದೆ, ನಮ್ಗೆ ಅದು ಕಾಣಿಸೋದೇ ಇಲ್ಲ. ಯಾಕಂದ್ರೆ ನಾವು ಕೂಡ ಹೊಗೆ ಧೂಳಿನಿಂದ ಆವೃತವಾಗಿದ್ದೇವೆ. ಸೊ ಕಾಮವನ್ನು ಹೊಗೆಗೆ ಹೋಲಿಸಿದಾಗ ಕಿಡಿಯಂತೆ ಇರುವ ಜೀವಿಯ ಬೆಂಕಿಯು ಸ್ವಲ್ಪ ಮಟ್ಟಿಗೆ ಕಾಣುತ್ತದೆ. ನೋಡಿ, ಕಾಮವು ಹೊಗೆಗೆ ಹೋಲಿಸಿದಾಗ, ಹೊಗೆ ಹೋಗ್ತಾ ಇರುವಾಗ, ಈ ಒಂದು ಬೆಂಕಿಯ ಹೊಗೆ ಹೇಳ್ತಾ ಇದ್ದಾರೆ, ನಂದು ಹೋಗುವಾಗಲ್ಲ, ಬೆಂಕಿ ಉರಿತಾ ಇರುವಾಗ ಹೊಗೆ ಹೋಗ್ತಾ ಇರುತ್ತೆ ಮೇಲ್ಗಡೆ. ಸ್ವಲ್ಪ ಅಬ್ಸರ್ವ್ ಮಾಡಿ, ಅದು ಬೆಂಕಿ ಇರಲ್ಲ, ಆ ಬೆಂಕಿಯ ಹೊಗೆ ಹೋಗ್ತಾ ಇರುತ್ತೆ. ಹೊಗೆ ಅಂತಂದ್ರೆ ತಿಳಿಯಾದ ಒಂದು ಹೊಗೆ, ಅದು ಬಿಳಿಯಾಗೆ ಇರುತ್ತೆ. ಆ ಕಡೆ ನೋಡಿದಾಗ ಅದು ಮಂಜು ಮಂಜಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ಜೀವಿಯ ಬೆಂಕಿಯು ಸ್ವಲ್ಪ ಮಟ್ಟಿಗೆ ಹೀಗೇನೆ ಕಾಣಿಸುತ್ತೆ. ಅಂದ್ರೆ ಜೀವಿಯ ಬೆಂಕಿಯು ಸ್ವಲ್ಪ ಮಟ್ಟಿಗೆ ಇದೇ ತರ ನಾವು ತಿಳಿಯಾಗಿ, ಅಲ್ಲಿ ಆತ್ಮ ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಬೇರೆ ಮಾತಲ್ಲಿ ಹೇಳೋದಾದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಏನಾಗ್ತಾ ಇದ್ದೇವೆ? ಸ್ವಲ್ಪ ಮಟ್ಟಿಗೆ ಪ್ರದರ್ಶಿಸಿದಾಗ ಆ ವ್ಯಕ್ತಿ ಆ ಹೊಗೆಯು ಮುಚ್ಚಿದ ಅಗ್ನಿಗೆ ಹೋಲಿಸಬಹುದು. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ದವರಿಗೆ ನಾವು ಹೊಗೆಯು ಮುಚ್ಚಿದ ಅಗ್ನಿಗೆ ಅವರನ್ನ ಹೋಲಿಸಬಹುದು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಮತ್ತೆ ಪ್ರಾರಂಭದ ಘಟ್ಟದಲ್ಲಿ ಅಂದ್ರೆ ಈಗಾಗಲೇ ನಾವು 8 ಈ ಹಂತಗಳನ್ನ ನೋಡಿದ್ದೇವೆ. ಎಲ್ಲಿ ಈ ಒಂದು ಆಧ್ಯಾತ್ಮಿಕ ಪತನದ ಹಂತ ಮೊದಲು ಎದರಿಂದ ಪ್ರಾರಂಭ ಆಗತ್ತೆ? ಆಲೋಚನೆ, ಯಾವುದೇ ವಸ್ತುವಿನ ಬಯಕೆ, ಆಲೋಚನೆ ಕುರಿತು ನಾವು ನೋಡಿದಾಗ ಅಲ್ಲಿ ನಮ್ಗೆ ಆಸಕ್ತಿ ಹುಟ್ಟುತ್ತೆ. ಆಲೋಚನೆ, ಆಸಕ್ತಿ ಎರಡನೇದ್ದು. ಹೀಗೆ ಇಲ್ಲಿ ನಮಗೂನು ಕೂಡ ಆರಂಭದ ಘಟ್ಟ, ಈ ಒಂದು ಆರಂಭದ ಘಟ್ಟ ಅಗ್ನಿಯ ಹೊರಗೆ ಕಾಣಿಸ್ಕೊಳ್ಳುತ್ತೆ. ಆರಂಭದ ಘಟ್ಟದಲ್ಲಿ ನಾವು ನೋಡಿದಾಗ ಮೊದಲು ಬೆಂಕಿ ಉರ್ಕೊಳ್ಳುತ್ತೆ. ಬೆಂಕಿ ಉರ್ಕೊಂಡಾಗ ಒಮ್ಮೆನೆ ಅದು ಹೊಗೆ ಬಿಡಲ್ಲ, ಬೆಂಕಿ ಮೊದಲು ಉಟ್ಕೊಳ್ಳುತ್ತೆ. ಯಾವಾಗ ಅದು ಆಳವಾಗುತ್ತೋ ಆವಾಗ ಅದು ಹೊಗೆ ಹೊರಗೆ ಬರುತ್ತೆ. ನಾವು ಇಲ್ಲಿ ಏನಾಗ್ತಾ ಇದ್ದೇವೆ? ಆರಂಭಿಕ ಘಟ್ಟದಲ್ಲಿ ಇದ್ದಾಗ್ಲೇನೆ ಅದನ್ನ ನಾವು ಈ ಒಂದು ಧೂಳನ್ನಾಗ್ಲಿ ಅಥವಾ ಈ ಒಂದು ಹೊಗೆಯನ್ನಾಗ್ಲಿ ಕಡಿಮೆ ಮಾಡ್ಬೇಕು. ಇಲ್ಲ ಅಂತಂದ್ರೆ ಅದು ನಮ್ಮನ್ನ ಆವರಿಸಿ ಬಿಡುತ್ತೆ, ನಮ್ಮನ್ನ ಪೂರ್ಣ ರೀತಿಯಾಗಿ ಆವರಿಸಿ ಈ ಒಂದು ಕಾಮ ನಮ್ಮ ಪ್ರಜ್ಞೆಯನ್ನ ಮುಸುಕು ಹಾಕಿಬಿಡುತ್ತೆ. ಮನಸ್ಸಿನ ಕನ್ನಡಿಯನ್ನು ಹಲವಾರು ಆಧ್ಯಾತ್ಮಿಕ ರೀತಿಯಲ್ಲಿ ಶುಭ್ರಗೊಳಿಸಬಹುದು. ಹೌದು, ಮನಸ್ಸನ್ನು ಕೂಡ ನಾವು ಶುಭ್ರಗೊಳಿಸಬಹುದು. ಹೇಗೆ? ಮನಸ್ಸನ್ನ ಶುದ್ಧೀಕರಿಸ್ಕೊಳ್ಬೇಕು, ಮನಸ್ಸನ್ನ ನಾವು ಶುದ್ಧವಾಗಿಡ್ಬೇಕು ಅಂತಂದ್ರೆ ಅದೊಂದು ಮಾರ್ಗ ಇಲ್ಲಿ ಹೇಳ್ತಾ ಇರೋದು ಶ್ರೀಲ ಪ್ರಭುಪಾದವರು. ಅತ್ಯುತ್ತಮ ಮಾರ್ಗವೆಂದರೆ ಅದು ಭಗವಂತನ ಪಾವನ ನಾಮದ ಸಂಕೀರ್ತನೆ. ಈ ಪಾವನದ ನಾಮದ ಸಂಕೀರ್ತನೆ ನೀವು 3 ವಿಧವಾಗಿ ಮಾಡಬಹುದು. ಒಂದು ಜಪ, ಕೀರ್ತನೆ ಮತ್ತು ಸಂಕೀರ್ತನೆ. ಜಪ ಅಂದ್ರೆ ನಿಮಗೆ ಕೇಳುವಷ್ಟು ನೀವು ಜಪವನ್ನ ಮಾಡಿದ್ರೆ ಅದಕ್ಕೆ ಜಪ ಅಂತ ಕರೀತಾರೆ. ಅದು ನಿಮ್ಗೆ ಕೇಳಿಸ್ತಾ ಇದೆ, ನೀವು ಬಾಯಿಂದ ಹೇಳ್ತಾ ಇದ್ದೀರಾ. ಅದು ನಿಮ್ಮಷ್ಟಕ್ಕೆ ನೀವೇ ಅದಕ್ಕೆ ನಿಮ್ಗೆ ಕೇಳೋ ಹಾಗೆ ನೀವು ಮಾಡಿದ್ರೆ ಅದಕ್ಕೆ ಕೀರ್ತನೆ ಅಂತ ಹೇಳ್ತಾರೆ. ಸೊ ಈ ತರ ಒಂದ್ ಸ್ವಲ್ಪ ಜೋರು ಧ್ವನಿಯಲ್ಲಿ ಹೇಳೋದಾದ್ರೆ
ಅದಕ್ಕೆ ಕೀರ್ತನೆ ಅಂತ ಹೇಳ್ತಾರೆ. ನಿಮ್ಗೆ ಕೇಳುವಷ್ಟು ಹೇಳಿದ್ರೆ ಅದು ಜಪ, ಇತರರಿಗೆ ಕೇಳುವ ಹಾಗೇನೆ ನೀವು ಜೋರಾಗಿ ಹೇಳಿದ್ರೆ ಅದು ಕೀರ್ತನೆ. ಮತ್ತೆ ಎಲ್ಲರ ಸಂಘದಲ್ಲಿ, ಭಕ್ತರ ಸಂಘದಲ್ಲಿ ನೀವು ಏನಾದ್ರೂ ಅದನ್ನ ಕೀರ್ತನೆ ಮಾಡಿದ್ರೆ ಅದು ಜಪ ಅಂತ ಕರೆಸ್ಕೊಳ್ತಾರೆ. ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು, ಭಗವಂತನ ಪವಿತ್ರ ನಾಮವನ್ನ ಸಂಕೀರ್ತನೆ ಮಾಡೋದ್ರಿಂದ ನಮಗೇನಾಗುತ್ತೆ, ನಾವು ಶುದ್ಧವಾಗ್ತೇವೆ. ಯಾಕೆ ಶ್ರೀಲ ಪ್ರಭುಪಾದವರು ಮುಖ್ಯವಾಗಿ ಕೊಟ್ಟಿರೋದು ನಿಮ್ಮ ಮನಸ್ಸನ್ನ ಶುಭ್ರಗೊಳಿಸ್ಕೊಳ್ಳಿಕ್ಕೆ ಇರುವಂತಹ ಏಕೈಕ ಮಾರ್ಗ ಇದು ಅಂತ ಹೇಳ್ತಾರೆ. ಇದನ್ನ ಇವರು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಇದ್ರಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಕೂಡ ಬರುತ್ತೆ. ಈ ಒಂದು ಕಲಿಯುಗದಲ್ಲಿ ಈ ನಾಮ ಸಂಕೀರ್ತನೆ ಅನ್ನೋದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಎಲ್ಲ ಯುಗಗಳಲ್ಲಿ ನೋಡಿದಾಗ ನಿಮ್ಗೆ ಗೊತ್ತು, ಈ ಒಂದು ದ್ವಾಪರ ಯುಗದಲ್ಲಿ, ಈ ಒಂದು ಸತ್ಯಯುಗದಲ್ಲಿ, ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ ಯಾವ್ದಾವ್ದಕ್ಕೆ ಒಂದು ಆದ್ಯತೆಯನ್ನ ಕೊಡಲಾಗಿತ್ತು. ಈ ಒಂದು ಸತ್ಯಯುಗದಲ್ಲಿ ಯಜ್ಞ, ದ್ವಾಪರ ಯುಗದಲ್ಲಿ ಈ ಒಂದು ಅರ್ಚಾ ವಿಗ್ರಹದ ಪೂಜೆ, ಮತ್ತೆ ತ್ರೇತಾಯುಗದಲ್ಲಿ ಈ ಒಂದು ಅಷ್ಟಾಂಗ ಯೋಗ, ಇವುಗಳ ಮೂಲಕ ಏನು ಇಲ್ಲಿ ಅವ್ರ ವಿಶೇಷತೆಯನ್ನ ಹೇಳಿತ್ತು, ಅದ್ರ ಮೂಲಕನೇ ಅವರು ಸಿದ್ಧಿಯನ್ನ ಪಡಿಬಹುದಾಗಿತ್ತು, ಅಂತಂದ್ರೆ ಭಗವಂತನನ್ನ ಪಡಿಬಹುದಾಗಿತ್ತು. ಆದ್ರೆ ಕಲಿಯುಗದಲ್ಲಿ ಹೀಗಲ್ಲ. ಕಲಿಯುಗದಲ್ಲಿ ಕೇವಲ, ಯಾಕಂದ್ರೆ ನಮ್ದು ಆಯುಷ್ಯ ಕಡಿಮೆ ಆಗಿರೋದ್ರಿಂದ ನಮ್ಗೆ ಈ ಒಂದು ಸಂಕೀರ್ತನೆ, ಈ ಒಂದು ಪವಿತ್ರ ನಾಮದ ಜಪ ಇಷ್ಟು ಮಾಡಿ ಸಾಕು ಅನ್ನುವಂತ ಸರಳ ವಿಧಾನವನ್ನ ನಮ್ಗೆ ಚೈತನ್ಯ ಮಹಾಪ್ರಭುಗಳು 15ನೇ ಶತಮಾನದಲ್ಲಿ ಜನಪ್ರಿಯವನ್ನ ಗೊಳಿಸಿದ್ರು. ಭಗವಂತನಿಗಿಂತಲೂ ಕೂಡ ಭಗವಂತನ ಪವಿತ್ರ ನಾಮ ಎಷ್ಟೊಂದು ಪಾವಿತ್ರತೆಯನ್ನ ಹೊಂದಿದೆ ಅನ್ನೋದನ್ನ ನಾವು ಕೆಲವೊಂದು ವಿಷಯಗಳಿಂದ ತಿಳ್ಕೊಳ್ಬಹುದು. ಹೇಗೆ, ಈಗ ಸ್ವತಃ ರಾಮನನ್ನ ತಗೊಂಡಾಗ, ರಾಮ ಮಿಥಿಲೆಯಲ್ಲಿ ಸೀತೆಯನ್ನ ಪಡಿಲಿಕ್ಕೆ ಮಿಥ್ಯಾಂಕಾರದ ಒಂದು ಧನಸ್ಸನ್ನ ಅವರು ಮುರಿದ್ರು. ಅಲ್ಲಿ ಕೇವಲ ಒಂದೇ ಒಂದು ಮಿಥ್ಯಾಂಕಾರದ ಒಂದು ಧನಸ್ಸು, ಅದು ಶಿವ ಕೊಟ್ಟಿರುವಂಥದ್ದು. ಅದು ಮಿಥ್ಯಾಂಕಾರದ ಸಂಕೇತ. ಅಲ್ಲಿ ಸಭೆಯಲ್ಲಿ ಇರೋರು ಯಾರಿಗೂ ಕೂಡ ಅದನ್ನ ಮುರಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ರಾಮನೊಬ್ಬನಿಗೆ ಮಾತ್ರ ಸಾಧ್ಯ ಆಯ್ತು. ಅಲ್ಲಿ ಇರುವಂತ ಒಂದು ಮಿಥ್ಯಾಂಕಾರ, ಒಂದೇ ಒಂದು ಮಿಥ್ಯಾಂಕಾರವನ್ನ ಅವ್ರು ಮುರಿದ್ರು. ಆದ್ರೆ ರಾಮನ ನಾಮ ಎಷ್ಟೊಂದು ಜನರ ಮನಸ್ಸಿನಲ್ಲಿರುವಂತಹ ಮಿಥ್ಯಹಂಕಾರ ಯಾರು ಜಪಿಸ್ತಾರೋ ಅವರೆಲ್ಲ ಅಹಂಕಾರವನ್ನ ಇದು ಭಸ್ಮ ಮಾಡಿಬಿಡುತ್ತಂತೆ. ಅಂದ್ರೆ ಅಷ್ಟೊಂದು ರಾಮನಿಗಿಂತಲೂ ಕೂಡ, ವೈಯಕ್ತಿಕವಾಗಿ ರಾಮನಿಗಿಂತಲೂ ಕೂಡ ರಾಮನ ನಾಮ ಅಷ್ಟೊಂದು ಪಾವಿತ್ರತೆಯನ್ನ ಪಡೆದಿದೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು, ರಾಮ ಎಷ್ಟೊಂದು ಕಲ್ಲುಗಳ ಮೇಲೆ ಕಾಲಿಟ್ರು, ಆದ್ರೆ ಒಂದು ಕಲ್ಲು ಮಾತ್ರ ಆ ಒಂದು ಮಿಥಿಲೆಯ, ಇದು ಯಾರು ಅಹಿಲ್ಯೆಯ ರೂಪವನ್ನ ಪಡಿತು ಅಂತೆ. ಆ ಅಹಿಲ್ಯೆಯ ರೂಪವನ್ನ ಕೇವಲ ಅದು ಒಂದೇ ಒಂದು ಕಲ್ ಪಡಿತು ಅವರ ಒಂದು ವೈಯಕ್ತಿಕವಾಗಿ ಇದ್ದಾಗ. ಅದೇ ರಾಮನಾಮ ಎಷ್ಟೊಂದು ಮನಸ್ಸಿನಲ್ಲಿರುವಂತ ಕಲ್ಲು ಮನಸ್ಸುಗಳನ್ನ ಏನ್ ಮಾಡಿತು, ಅದು ಕರಗಿಸಿ ಬಿಟ್ಟಿತ್ತು, ಕಲ್ಲು ಮನಸ್ಸನ್ನ ಕರಗಿಸಿ ಬಿಡ್ತು ಅಂತ ಹೇಳ್ತಾರೆ. ಜೊತೆಗೆ ಈ ಲಂಕೆಗೆ ಹೋಗುವಾಗ, ಲಂಕೆಗೆ ದಾರಿ ಮಾಡ್ಲಿಕ್ಕೆ ಕಲ್ಲುಗಳನ್ನ ಇವರು ಹನುಮಂತನಿಗೆ ಹೇಳಿದಾಗ, ಕಲ್ಲುಗಳ ಮೇಲೆ ಪ್ರತಿಯೊಂದು ಕಲ್ಲುಗಳ ಮೇಲೆ ಕಾಲಿಡಿ ನೀವು ಅಂತ ಹೇಳಿಲ್ಲ ಯಾರು, ಹನುಮಂತ. ರಾಮ ನೀವು ಕಾಲಿಟ್ಟು ಕೊಡಿ, ನಾನು ಕಲ್ಲನ್ನ ಇಡ್ತೀನಿ ಅಂತ ಹೇಳಿಲ್ಲ ಹನುಮಂತ. ಏನ್ ಮಾಡಿದ್ರು, ಕೇವಲ ರಾಮ ನಾಮವನ್ನ ಕಲ್ಲಿನ ಮೇಲೆ ಬಿಟ್ಟು ಇಟ್ಟಾಗ ಏನು ಅದು ತೇಲ್ತಾ ಬಂತು. ಅದೇ ಇನ್ನೊಂದು ವಿಷಯ ಕೂಡ ಗೊತ್ತು ನಿಮ್ಗೆ, ಸ್ವತಃ ರಾಮನಿಗೂ ಕೂಡ ಆ ಕಲ್ಲನ್ನ ನೀರಿನಲ್ಲಿ ಬಿಟ್ಟಾಗ ಅದು ತೇಲಿಲ್ಲ. ಯಾಕಂದ್ರೆ ಅವರು ಆ ಕಲ್ಲನ್ನ ಬಿಟ್ಬಿಟ್ರು, ಆ ಒಂದು ಭಕ್ತನನ್ನ ಬಿಟ್ಬಿಟ್ರು. ಯಾವಾಗ ಭಗವಂತ ಬಿಟ್ಬಿಡ್ತಾನೋ ಅದರ ಒಂದು ಪರಿಸ್ಥಿತಿ ಅಧೋಗತಿ. ಹಾಗಾಗಿ ಇಲ್ಲಿ ಆ ಕಲ್ಲುನೂ ಕೂಡ ಒಂದು ಜೀವ ಇದೆ ಅನ್ನೋ ಹಾಗೆ ಅದು ತೇಲಿತ್ತು. ಸೊ ಹೀಗೆ ರಾಮ ನಾಮ ಎಷ್ಟು ಪವಿತ್ರವಾದದ್ದು, ಹಾಗೆ ಕೃಷ್ಣ ನಾಮ ಎಷ್ಟು ಪವಿತ್ರವಾದದ್ದು ಅಂತ ನೋಡ್ತೇವೆ. ಅದಕ್ಕಾಗಿ ಶ್ರೀಲ ಪ್ರಭುಪಾದವರು ಇಲ್ಲಿ ನಮ್ಮ ಒಂದು ಮನಸ್ಸನ್ನ ಶುಭ್ರಗೊಳಿಸ್ಕೊಳ್ಳಿಕ್ಕೆ ಇರುವಂತಹ ಏಕೈಕ ಮಾರ್ಗ, ಕಲಿಯುಗದ ಧರ್ಮ, ಅದು ರಾಮ ನಾಮ, ಕೃಷ್ಣ ನಾಮ, ಹರಿನಾಮ, ಮತ್ತೆ ಈ ಒಂದು ಮಹಾಮಂತ್ರದ ಜಪ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದೇ ಒಂದು ಕಲಿಯುಗದ ಯುಗ ಧರ್ಮ. ಇದನ್ನ ಜಪ ಮಾಡ್ಬೇಕು, ಇದರಿಂದ ಮನಸ್ಸು ಶುಭ್ರಗೊಳ್ಳುತ್ತೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಗರ್ಭಕೋಶ ವೃಣವನ್ನು ಆವರಿಸಿರುವ ಸಾದೃಶ್ಯವು, ನನಗೆ 10 minutes ಕೊಡಿ, ಮುಗಿಸ್ತೇನೆ. ಗರ್ಭಕೋಶ ವೃಣವನ್ನು ಆವರಿಸಿರುವ ಸಾದೃಶ್ಯವು ನಿಸ್ಸಹಾಯಕ ಸ್ಥಿತಿಯಲ್ಲಿ ಸೂಚಿಸುತ್ತದೆ. ನೋಡಿ, ಇನ್ನ ಮೇಲ್ಗಡೆ ಇದ್ದಿದ್ದು ಒಂದು ಸಹಾಯಕ ಸ್ಥಿತಿ, ಅಲ್ಲಿ ಏನಾದ್ರೂ ಮಾಡ್ಬೋದು. ಆದ್ರೆ ಗರ್ಭಕೋಶದ ಭ್ರೂಣದಲ್ಲಿ ಆವರಿಸುವ ಒಂದು ಇದಿದೆಯಲ್ಲ, ಕಾಮ ಕ್ರೋಧ, ಅದನ್ನ ನಿಸ್ಸಹಾಯಕ ಸ್ಥಿತಿ, ಅದನ್ನ ಏನೋ ಮಾಡ್ಲಿಕ್ಕೆ ಬರಲ್ಲ. ಆ ವ್ಯಕ್ತಿ ಪೂರ್ಣ ರೀತಿಯಾಗಿ ಕಾಮಕ್ರೋಧದಲ್ಲಿ ಮುಳುಗೋಗ್ಬಿಡ್ತಾನೆ. ಅಂದ್ರೆ ಮೇಲಿದ್ದು ರಜೋಗುಣ 2, ಇದು ತಮೋಗುಣ. ಗರ್ಭದಲ್ಲಿರುವ ಶಿಶು ಎಷ್ಟು ನಿಸ್ಸಹಾಯಕ ಎಂದರೆ ಅದು ಅಲ್ಲಾಡಲಾರದು. ಹೌದು,
ಅದಕ್ಕೆ ಸ್ವಲ್ಪ ತಿಳಿವು ಬಂದಾಗ ಅದು ಕಾಲು ಒದಿಯುತ್ತೆ, ಕೈಯನ್ನ ಇದು ಮಾಡುತ್ತೆ, ಮೂವ್ಮೆಂಟ್ಸ್ ಇರುತ್ತೆ. ಆದ್ರೂ ಕೂಡ ಅದು ನಿಸ್ಸಹಾಯಕ. ಅಲ್ಲಿ ಎಷ್ಟು ಸ್ಪೇಸ್ ಇರುತ್ತೋ ಅಷ್ಟೇನೆ ಅದು ಅಳಗಾಡಿಸ್ಬೇಕು. ಅದಕ್ಕಿಂತ ಹೆಚ್ಚಿಗೆ ಅದಕ್ಕೆ ಮೂವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಈ ತಮೋಗುಣದಲ್ಲಿರುವ ಒಬ್ಬ ವ್ಯಕ್ತಿಯ ಪರಿಸ್ಥಿತಿ ಹೀಗಾಗೋಗುತ್ತೆ. ಬದುಕಿನ ಈ ಸ್ಥಿತಿಗಳು ಮರಗಳ ಸ್ಥಿತಿಗೆ ಹೋಲಿಸಬಹುದು. ಸೊ ಮರಗಳ ಸ್ಥಿತಿಗೆ ಅಂದ್ರೆ ಮರಗಳು ಜೀವಿಗಳೇ, ಹೌದು. ಇಲ್ಲಿ ಇರುವಂತಹ 84 ಲಕ್ಷ ಜೀವರಾಶಿಗಳು, ಅಲ್ಲಿ ಈ ಒಂದು ಮರಗಳೂ ಕೂಡ ಏನು ಜೀವ ಇರುವಂತಹ ಒಂದು ಇದೆ, ಏನು ಜೀವಿಗಳು. ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಪ್ರಜ್ಞೆ ಇಲ್ಲದಿರುವಷ್ಟು ಮಟ್ಟಿಗೆ ಕಾಮದ ಅತಿ ಹೆಚ್ಚಿನ ಪ್ರದರ್ಶನದಿಂದ ಅವನ್ನು ಇಂತಹ ಸ್ಥಿತಿಯಲ್ಲಿ ಇಡಲಾಗಿದೆ. ನೋಡಿ, ಅವಕ್ಕೆ ಕಾಮ ಇಲ್ಲ, ಏನೂ ಇಲ್ಲ. ಸೊ ಈ ಅಂದ್ರೆ ಹೆಚ್ಚು ಕಡಿಮೆ ಪ್ರಜ್ಞೆ ಇಲ್ಲದಿರುವಷ್ಟು ಮಟ್ಟಿಗೆ ಕಾಮದ ಅತಿ ಹೆಚ್ಚಿನ ಪ್ರದರ್ಶನದಿಂದ ಅವನ್ನು ಇಂತಹ ಸ್ಥಿತಿಯಲ್ಲಿ ಇಡಲಾಗಿದೆ. ಯಾಕೆ? ಮುಚ್ಚಿರುವ ಕನ್ನಡಿಯನ್ನು ಪಶುಪಕ್ಷಿಗಳಿಗೆ ಹೋಲಿಸಲಾಗಿದೆ. ನೋಡಿ, ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಪ್ರಜ್ಞೆ ಇಲ್ಲದಿರುವಷ್ಟು, ನಮ್ಗೆ ಪ್ರಜ್ಞೆ ಇದೆ ಆದ್ರೆ ಅವಕ್ಕೆ ಪ್ರಜ್ಞೆ ಇಲ್ಲ. ಹಾಗೆ ನಾವು ಗಿಡಗಳಿದ್ದಾಗೆ ಅದಕ್ಕೆ ಹೋಲಿಸಲಾಗಿದೆ ನಮ್ಮನ್ನಷ್ಟೇ, ಪ್ರಜ್ಞೆ ಇಲ್ಲದಿರೋ ತರ. ಮುಚ್ಚಿರುವ ಕನ್ನಡಿಯನ್ನು ಪಶು ಪಕ್ಷಿಗಳಿಗೆ ಹೋಲಿಸಲಾಗಿದೆ. ಸೊ ಕನ್ನಡಿ ಏನ್ ಮುಚ್ಚಿದೆ ಅದಕ್ಕೆ ಪಶು ಪಕ್ಷಿಗಳಿಗೆ ಹೋಲಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಮತ್ತೆ ಹೊಗೆಯಿಂದ ಆವೃತವಾದ ಅಗ್ನಿಯನ್ನು ಮನುಷ್ಯನಿಗೆ ಹೋಲಿಸಲಾಗಿದೆ. ನೋಡಿ, ಅಲ್ಲಿ ಎಲ್ಲ ಒಂದು ಸಹಾಯಕವಾದಂತ ಸ್ಥಿತಿ ಅಗ್ನಿ ಏನಿದೆ ಮನುಷ್ಯನಿಗೆ ಹೋಲಿಸಿದೆ. ಯಾಕೆ? ಮನುಷ್ಯ ಹೀಗೆ ಅಗ್ನಿಯಂತೆ ಆವೃತವಾದವನು. ಅವನ ಕಾಮ ಎಂದಿಗೂ ಕಡಿಮೆ ಆಗೋದಿಲ್ಲ. ಒಮ್ಮೆ ಬೆಂಕಿ ಹಚ್ಚಿದ್ರೆ ದಗದಗ ಅಂತ ಉರಿತಾನೆ ಇರುತ್ತೆ. ಅದು ಇದು ಬೇಕು ಅಂದ್ರೆ ಆ ಒಂದು ಬಯಕೆ ಅನ್ನೋ ಒಂದು ಪೆಟ್ರೋಲ್ ಇದ್ದಾಗ ಅದು ಎಷ್ಟು ಹಾಕ್ತಿರೋ ಅಷ್ಟು ಉರಿತಾನೆ ಇರುತ್ತೆ. ಯಾವಾಗ ಬಯಕೆ ಕಡಿಮೆ ಆಗುತ್ತೋ ಅವಾಗ ಬೆಂಕಿ ಕಡಿಮೆ ಆಗುತ್ತೆ. ಇದರ ಅರ್ಥ ಮನುಷ್ಯ ರೂಪದಲ್ಲಿ ಜೀವಿಯು ಕೃಷ್ಣ ಪ್ರಜ್ಞೆಯನ್ನು ಸ್ವಲ್ಪ ಮಟ್ಟಿಗೆ ಏನ್ ಮಾಡ್ಬೋದು, ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾಗ ಅವನು ಇದನ್ನ ಪುನಶ್ಚೇತನಗೊಳಿಸ್ಕೊಳ್ಬಹುದು ಅಂತ ಹೇಳ್ತಾರೆ. ಓಕೆ, ಹೀಗೇನೆ ಈ ಒಂದು ಶ್ಲೋಕದಲ್ಲಿ ಸಾರಾಂಶ: ಮನುಷ್ಯ ಜನ್ಮದಲ್ಲಿ ಸಮರ್ಥ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಶತ್ರುವಾದ ಕಾಮವನ್ನು ಸೋಲಿಸಬಹುದು. ಹೌದು, ನಾವೇನ್ ಮಾಡ್ತಾ ಇದ್ದೇವೆ? ಕಾಮವನ್ನ ಜಯಗೊಳಿಸ್ತಾ ಇದ್ದೇವೆ, ಕಾಮದ ಬಯಕೆಯನ್ನ ಜಯಗೊಳಿಸ್ತಾ ಇದ್ದೇವೆ. ನಾವೇನ್ ಮಾಡ್ಬೇಕು? ಕಾಮವನ್ನ ಸೋಲಿಸ್ಬೇಕು. ಸೊ ಕಾಮವನ್ನ ಸೋಲಿಸ್ಬೇಕು ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು. 39ನೇ ಶ್ಲೋಕದಲ್ಲಿ ಆವೃತಂ ಜ್ಞಾನ ಮೇತೇನ ಜ್ಞಾನಿನೋ ನಿತ್ಯ ವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣಾನಲನೆ ದುಷ್ಪೂರೇಣ ಲೇನಚ ಅನಲೇನಚ ದುಷ್ಪೂರೇಣ ಅನಲೇನಚ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಮೇಲೆ ಕೊಟ್ಟಿರುವಂತಹ ಒಂದು ಶ್ಲೋಕಕ್ಕೆನೆ ಸಂಬಂಧಿಸಿದ ಹಾಗೆ ಈ ಒಂದು ನಮ್ಮ ಪ್ರಜ್ಞೆ, ಈ ಪ್ರಜ್ಞೆ ಆದ ನಮ್ಮ ಜೀವ ಅಂದ್ರೆ ನಮ್ಮ ಆತ್ಮ ಶುದ್ಧ ಪ್ರಜ್ಞೆಯನ್ನ ಹೊಂದಬೇಕು ಅಂತಂದ್ರೆ, ಅಂದ್ರೆ ಈ ಒಂದು ಶುದ್ಧ ಪ್ರಜ್ಞೆ ಆಗ್ಬೇಕು ಅಂದ್ರೆ ಪ್ರಜ್ಞೆ ಇದ್ದೇ ಇರುತ್ತೆ, ಆದ್ರೆ ಅದು ಶುದ್ಧ ಆಗ್ಬೇಕಲ್ಲ. ಏನಾಗಿದೆ? ಕಾಮರೂಪದಿಂದ ಅದು ಕೇವಲ ಪ್ರಜ್ಞೆ ಆಗಿ ಮತ್ತೆ ಅದು ಮಸುಕು ಅಂತ ಇದೆ. ಆದ್ರೆ ಇದು ಶುದ್ಧ ಪ್ರಜ್ಞೆ ಆಗ್ಬೇಕಂದ್ರೆ ಇದು ನಿತ್ಯ ವೈರಿಣ ಅಂತ ಹೇಳ್ತಾರೆ. ಜ್ಞಾನಿನೋ ನಿತ್ಯ ವೈರಿಣ. ನಿತ್ಯ ವೈರಿಣ ಅಂತಂದ್ರೆ ಬಹಳ ಒಂದು ಆಳವಾದಂತಹ ಶಬ್ದ, ಶಾಶ್ವತವಾದಂತಹ ಶತ್ರು. ಅದು ಬದಲಾಗೋದೇ ಇಲ್ಲ, ಈಗಲೂ ಇದೆ, ಮುಂದೇನೂ ಇರುತ್ತೆ. ಯಾಕೆ ಮುಂದೇನೂ ಇರುತ್ತೆ? ಕಲಿಗಾಲ ಅನ್ನೋದೇ ಹಾಗೆ. ಕಲಿ ಅಂದ್ರೆ ಏನು? ನಮ್ಮನ್ನ ಆಧ್ಯಾತ್ಮಿಕದಲ್ಲಿ ಮುಂದುವರಿಯಲಿಕ್ಕೆ ಬಿಡಬಾರದು ಅನ್ನೋಕೆ ಇರುವಂತದ್ದು ಈ ಕಲಿಯುಗ. ಅಂದ್ರೆ ಅವರ ಜ್ಞಾನವನ್ನ ಭಂಗಗೊಳಿಸೋದು. ಎಲ್ಲರಿಗೂ ಇದೆ, ಆಧ್ಯಾತ್ಮಿಕ ಜ್ಞಾನ ಇದೆ, ಭಗವಂತನಿದ್ದಾನೆ ಅಂದ್ಮೇಲೆ ಎಲ್ಲರಿಗೂ ಇದೆ. ಆದ್ರೆ ಕಲಿಯ ಕೆಲಸ ಏನು? ಅವರನ್ನ ಈ ಒಂದು ಆಧ್ಯಾತ್ಮಿಕಕ್ಕೆ ನಾನು ಜ್ಞಾನವನ್ನ ಕೊಡಬಾರ್ದು. ಸಪೋಸ್ ಕೊಟ್ರು ಅಂತ ಇಟ್ಕೊಳ್ಳಿ, ಜ್ಞಾನ ಅವನು ಕಲಿಯುಗದಲ್ಲಿ ಜ್ಞಾನ ಪಡ್ಕೊಂಡ, ಆದ್ರೆ ಯಾವ ತರ ಪಡ್ಕೊಳ್ತಾನೆ? ಅರ್ಧಮರ್ಧ. ಅವನಿಗೆ ಪೂರ್ಣ ರೀತಿಯಾದಂತಹ ಜ್ಞಾನನೇ ಇರಲ್ಲ. ಅರ್ಧಮರ್ಧ ಜ್ಞಾನ ಇದ್ದಾಗನು ಕೂಡ ಅದು ಬಹಳ ಒಂದು ಭಯಂಕರವಾದದ್ದು, ವೆರಿ ಡೇಂಜರಸ್. ಹೀಗೆ ಕಲಿ ಯಾವಾಗ್ಲೂ ಕೂಡ ನಮ್ಗೆ ಇದ್ರ ರೀತಿಯಾಗಿ ಪ್ರಭಾವವನ್ನ ಬೀರ್ತಾ ಇರ್ತಾನೆ ಯಾವ್ದೋ ರೀತಿಯಿಂದ. ಯಾಕಂದ್ರೆ ನಮ್ಮನ್ನ ಸೋಲಿಸ್ಬೇಕು ಅಂತ ಹೇಳಿ. ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ? ಆ ಕಲಿಗೆ ನಾವು ಜಯ ಕೊಡ್ತಾ ಇದ್ದೇವೆ. ಹಾಗೆ ನಿತ್ಯ ರೂಪೇಣ ಈ ಕಲಿ ಕಾಲದಲ್ಲಿ ಇರುವಂತಹ ಕಾಮರೂಪವನ್ನ ನಾವು ಜಯಗೊಳಿಸ್ತಾ ಇದ್ದೇವೆ. ಅದಕ್ಕೆ ಕಾಮಕ್ಕೆ ಯಾವಾಗೂ ತೃಪ್ತಿ ಅನ್ನೋದೇ ಇಲ್ಲ. ಇದಕ್ಕೆ ನಾವು ಅಂತೀವಿ ಚಪಲ ಸುಖ ಅಂತ ಹೇಳ್ತೇವೆ, ಭೋಗ ತ್ಯಾಗ ಅಂತಾನು ಕೂಡ ಹೇಳ್ತೇವೆ. ಇದನ್ನ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಾವು ಓದಿದ್ದೇವೆ. ಚಪಲ ಸುಖ ಅಂತಂದ್ರೆ ಬಂದು ಹೋಗುವಂತಹ ಸುಖ. ಕೆಲವೊಮ್ಮೆ ಸಾಕು. ಭೋಗ ತ್ಯಾಗ ಅಂತಂದ್ರೆ ಈಗ ನನಗೆ ಬೇಕಾಗತ್ತೆ, ಭೋಗಿಸಿದ್ಮೇಲೆ ನಾನು ಬಿಟ್ಟು ಬಿಡ್ತೇನೆ. ಈಗ ನಿಮ್ಗೆ ಏನೋ ಒಂದು ಗುಲಾಬ್ ಜಾಮೂನ್ ತಿಂತೀರಾ ಅಂತ ಇಟ್ಕೊಳ್ಳಿ. ಗುಲಾಬ್ ಜಾಮೂನ್ ಎಷ್ಟೊತ್ತು ತಿನ್ನೋರಿದ್ದೀರಾ? ಅದು ಸಾಕು ಅನ್ಸೋವರೆಗೂ ತಿಂತೀರಾ, ಆಮೇಲೆ ಬಿಟ್ಬಿಡ್ತೀರಾ. ಮತ್ತೆ ಎಲ್ಲೋ ಒಂದು ಇದಕ್ಕೆ ಹೋಗ್ತೀರಾ ನೀವು, ಫಾರ್ ಪ್ರವಾಸಕ್ಕೆ, ಎಂಟರ್ಟೈನ್ಮೆಂಟ್ಗೆ. ಕೆಲಸ ಮಾಡಿ ಮಾಡಿ ಬೇಜಾರಾಗಿದೆ, ಬೋರ್ ಆಗಿದೆ, ಪ್ರವಾಸಕ್ಕೆ ಹೋಗ್ತೀರಾ. ಅಲ್ಲಿ ಪ್ರವಾಸದಲ್ಲಿ ಸಂತೋಷ ಪಟ್ಟುಕೊಂಡು ಮತ್ತೆ ಮರಳಿ ನೀವು ಬರಬೇಕಲ್ಲ, ಕೆಲಸಕ್ಕೇನೆ ಬರ್ಬೇಕು. ಅಂದ್ರೆ ನೀವು ಅಲ್ಲಿ ಭೋಗಿಸಿದ್ರಿ ಮತ್ತು ಬಂದು ತ್ಯಾಗ ಮಾಡಿದ್ರಿ.
ಅಲ್ಲಿ ಸಂತೋಷ ಪಟ್ರಿ ಮತ್ತೆ ಬಂದು ಅದೇ ಕೆಲಸವನ್ನ ಪ್ರಾರಂಭ ಮಾಡ್ತಾ ಇದ್ದೀರಾ. ಹೀಗೆ ಚಪಲ ಸುಖ ಅಂತಂದ್ರೆ ಬಂದು ಬಂದು ಹೋಗುವಂಥದ್ದು ಆ ಸುಖ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಅದು ನಿಮ್ಮ ಇಂದ್ರಿಯ ತುಷ್ಟಿ ಪೂರ್ಣಗೊಳ್ಳೋವರೆಗೂ ಮಾತ್ರ ಇರುತ್ತೆ. ಈಗ ನಿಮ್ಗೆ ಯಾವ್ದು ನೋಡಿ, ಎಷ್ಟು ಈ ವಸ್ತುಗಳನ್ನ ನೀವು ತಗೊಂಡವರು, ಈಗ ಒಂದು ಯಾವ್ದೋ ನೀವು 4 ವೀಲರೋ 2 ವೀಲರೋ ತಗೊಂಡಾಗ ಎಷ್ಟು ದಿನಗಳವರೆಗೆ ನಿಮ್ಗೆ ಅದ್ರ ಮೇಲೆ ಆಸಕ್ತಿ ಇರುತ್ತೆ? ಇರೋದಿಲ್ಲ. ಸ್ವಲ್ಪ ದಿವಸದ ಮಟ್ಟಿಗೆ ಅಥವಾ ಹೊಸ ಒಂದು ಬ್ರ್ಯಾಂಡ್ ಬರೋವರೆಗೂ ಕೂಡ, ಹೊಸ ಮುದ್ರೆ ಬರೋವರೆಗೂ ಕೂಡ, ಮೊಬೈಲ್ ಕೂಡ ಹಾಗೇನೆ, ಹೊಸ ಮುದ್ರೆ ಬರೋವರೆಗೂ ಕೂಡ, ಹೊಸ ಜನರೇಷನ್ ಬರೋವರೆಗೂ ಕೂಡ ಏನಾಗುತ್ತೆ, ನಿಮ್ಗೆ ಅದರಲ್ಲಿ ಆಸಕ್ತಿ ಇರುತ್ತೆ. ಹೊಸದ್ ಬಂದ್ಮೇಲೆ ಮತ್ತೆ ಹೊಸದ್ ಮೇಲೆ ಆಸಕ್ತಿ. ಹೀಗೆ ಒಂದ್ ತಗೊಳ್ತೀರಾ, ಆಮೇಲೆ ಅದನ್ನ ಬಿಟ್ಟು ಬೇರೆದನ್ನ ಬಳಸ್ತೀರಾ. ಯಾಕೆ? ಇದೇ ಚಪಲ ನಮ್ಗೆ. ಇದು ಬೇಕು, ಇದು ಸಾಕಾಯ್ತು, ಈಗ ಮತ್ತೆ ಇನ್ನೊಂದ್ ಬೇಕು. ಸೊ ಈ ತರ ಚಪಲ ಸುಖ, ಇವುಗಳಿಗೆಲ್ಲ ಇವಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ನಿತ್ಯ ವೈರಿಗಳು ಇವೆಲ್ಲ. ಇಲ್ಲಿ ಇದೆ ನೋಡಿ, ನಿತ್ಯ ವೈರಿಣಾಮ್. ಇದು ಕೀ ವರ್ಡ್ಸ್, ನಾನು ಹೇಳಿಲ್ಲ, ಬಹಳ ಕೀ ವರ್ಡ್ಸ್ ಇದೆ ಇಲ್ಲಿ. ಬರ್ಕೊಂಡ್ರೋ ಇಲ್ಲೋ ಗೊತ್ತಿಲ್ಲ ನೀವೆಲ್ರು. ಈ ಹೋಲ್ ಇದೇನೆ, ಇದು ಪೂರ್ಣ 38ನೇ ಶ್ಲೋಕ ಎಲ್ಲಾನು ಕೂಡ ಕೀವರ್ಡ್. ಅಷ್ಟು ಚೆನ್ನಾಗಿ ಭಗವಂತ ತಿಳಿಸಿದ್ದಾರೆ ಅಲ್ಲಿ ನಮ್ಗೆ ಕಾಮ ಹೇಗೆ ಅರ್ಥವಾಗಿರುತ್ತೆ ಅಂತ. ಈ 39ರಲ್ಲಿ ಈ ನಿತ್ಯ ವೈರಿಣಾಮ್ ಅನ್ನೋದು, ನಿತ್ಯ ವೈರಿ ನಮ್ದು ಇದು. ಸೊ ಇದು ಶಾಶ್ವತವಾದಂತಹ ವೈರಿ, ಯಾವಾಗ್ಲೂ ಇದ್ದೇ ಇರುತ್ತೆ. ಯಾವುದು? ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ಅನಲೇನ ಚ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಇದಕ್ಕೆ ತೃಪ್ತಿ ಅನ್ನೋದೇನೆ ಇಲ್ಲ. ದುಷ್ಪೂರಣೇಣ ಅನಲೇನ ಚ, ಎಂದಿಗೂ ತೃಪ್ತಿ ಇಲ್ಲ. ಎಷ್ಟು ಕೊಟ್ರು ತೃಪ್ತಿ ಇಲ್ಲ. ಈಗ ಬೇಕಾಗಿದ್ದು ಮತ್ತೆ ನಾಳೆ ಬೇಡ ಆಗತ್ತೆ, ನಾಳೆ ಬೇಕಾಗಿದ್ದು ನಾಡದ್ದು ಬೇಕಾಗತ್ತೆ. ನೋಡಿ, ಬೇಕಂದ್ರೆ ನಿಮ್ಮನ್ನ ನೀವನೇ ಸ್ವಲ್ಪ ಸಮೀಕ್ಷೆ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾವ್ದಾದ್ರೂ ವಿಷಯ ನಮ್ಗೆ ಬೇಕು ಅಂತ ಬಹಳ ಇದ್ದದ್ದು ನಾಳೆಗೆ ಬೇಡವಾಗಿರುತ್ತೆ. ಏನೋ ಗೊತ್ತಿಲ್ಲ ಅದು ಮನುಷ್ಯನದು. ಸೊ ಬಹಳ ನೀವು ವಿಶ್ಲೇಷಣೆಯನ್ನ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಇದು ಭಗವಂತ ಹೇಳಿರೋದು, ಇದು ಬಹಳ ಸುಂದರವಾಗಿ ಹೇಳಿದ್ದಾರೆ. ಎಂದಿಗೂ ತೃಪ್ತಿ ಆಗೋದೇ ಇಲ್ಲ. ಹೇಗೆ? ಯಾಕೆ ಅಂದ್ರೆ ಇದು ಅಗ್ನಿಯಂತೆ ಉರಿಯುತ್ತಿರತ್ತೆ. ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ಅಂತಂದ್ರೆ ಇಲ್ಲಿ ಅನಲೇನ ಅಂತಂದ್ರೆ ಅಗ್ನಿಯ ತರ ಏನಾಗ್ತಾ ಇರುತ್ತೆ, ಆ ಒಂದು ಕಾಮ ತೃಪ್ತಿ ಉರಿತಾನೇ ಇರುತ್ತೆ. ಬೇಕು 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 ಅಂತ ಉರಿತಾನೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಕೊನೆಯದಾಗಿ ಈ ಒಂದು ಭಾವಾರ್ಥದಲ್ಲಿ ಒಂದು ಇಂಧನವನ್ನ ಅಗ್ನಿಗೆ ಪೂರೈಸಿದಾಗ ಅದು ಮತ್ತೆ ಹೊತ್ತಿ ಉರ್ಕೊಳ್ಳುತ್ತೆ. ಹಾಗೆಯೇ ನಮ್ಮ ಇಂದ್ರಿಯಗಳಿಗೆ ನಾವು ಎಷ್ಟು ನಮ್ಮ ಒಂದು ಬಯಕೆ ಅನ್ನೋದು ಪೂರೈಸಿದಷ್ಟು ಮತ್ತೆ ಬೇಕನ್ಸುತ್ತೆ, ಮತ್ತೆ ಬೇಕುನೇ ಅನ್ಸುತ್ತೆ. ಸೊ ಅದಕ್ಕೆ ಮನಸ್ಮೃತಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಇದಕ್ಕೆ ಒಂದು ಇದು ಕೊಟ್ಟಿದ್ದಾರೆ ಶ್ರೀಲ ಪ್ರಭುಪಾದವರು. ಚಟುವಟಿಕೆಗಳ ಕೇಂದ್ರ, ಎಲ್ಲಾ ಚಟುವಟಿಕೆಗಳ ಕೇಂದ್ರ ಬಿಂದು ಕಾಮ, ಅಂದ್ರೆ ಮೂಲ ಕಾಮನೆ. ಅದರಿಂದ ಐಹಿಕ ಜಗತ್ತು ಮೈಥುನ್ಯಾಗಾರ ಅಥವಾ ಕಾಮ ಜೀವನದ ಸರಪಳಿಗಳು ಅಂತ ಹೇಳ್ತಾರೆ. ಅದೇ ಕಾಮ ಜೀವನದ ಸರಪಳಿ ಹೇಗಿರುತ್ತೆ, ಒಂದಾದ್ಮೇಲೆ ಅದಕ್ಕೆ ಸರಪಳಿ ಹಾಗೇನೆ ಅದು ಕಂಟಿನ್ಯೂ ಆಗಿರುತ್ತೆ ಸರಪಳಿ. ಹಾಗೇನೆ ನಮ್ಮ ಕಾಮ ಅನ್ನೋದು ಒಂದು ಕಾಮ ಪೂರೈಸಿ ಆಯ್ತು, ಇನ್ನೊಂದು ಕಾಮ, ಇನ್ನೊಂದಾದ್ಮೇಲೆ 3ನೇದು, 4ನೇದು, ಹಾಗೇನೆ ಅದು ಸರಪಳಿ ತರ ಮುಂದುವರಿತಾನೆ ಇರುತ್ತೆ. ಅದಕ್ಕೆ ಮೈಥುನ್ಯಾಗಾರ ಅಂತ ಹೇಳ್ತಾರೆ. ಸೊ ಸಾಮಾನ್ಯ ಜೈಲಿನಲ್ಲಿ ಅಪರಾಧಿಗಳು ಕಂಬಿಗಳ ಹಿಂದೆ ಇರುತ್ತಾರೆ. ಹಾಗೆಯೇ ಭಗವಂತನ ನಿಯಮಗಳು ಉಲ್ಲಂಘಿಸಿದ ಅಪರಾಧಿಗಳಿಗೆ ಕಾಮ ಜೀವನದ ಕೈಕುಳಗಳನ್ನು ಇಡಿಸಲಾಗಿದೆ. ನೋಡಿ ಭಗವಂತ ಯಾವುದು ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಈಗ ಹೇಗೆ ಒಬ್ಬ ಜೈಲಿನಲ್ಲಿ ಅಪರಾಧಿಯನ್ನ ಕಂಬಿಗಳ ಒಳಗೆ ಇಡ್ತಾರೋ ಹಾಗೆ ನಾವು ಸ್ವತಂತ್ರವಾಗಿದ್ದೇವೆ. ಆದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ, ನಿಯಮಗಳನ್ನ ಉಲ್ಲಂಘಿಸಿದ್ದೇವೆ. ನಿಯಮಗಳನ್ನ ಉಲ್ಲಂಘಿಸಿದ ಅಪರಾಧಿಗಳಿಗೆ ಕಾಮ ಜೀವನದ ಕೈಕುಳಗಳನ್ನು ತೊಡಿಸಲಾಗಿದೆ. ನೋಡಿ, ಅವನು ಕೂಡ ಜೈಲಿನಲ್ಲಿರುವ ಅಪರಾಧಿ ಅನ್ಎಥಿಕಲ್ ಆಗಿ ಬಿಹೇವ್ ಮಾಡಿದ. ಏನು ನೈತಿಕವಾಗಿ ಅವನು ಇರ್ಬೇಕು, ಕಾನೂನದ ಪರವಾಗಿ ಅವನು ನಡ್ಕೊಳ್ಬೇಕು, ಕಾನೂನಿನ ಪರವಾಗಿ ನಡ್ಕೊಂಡಿಲ್ಲ, ಅಂದ್ರೆ ನಿಯಮಗಳನ್ನ ಉಲ್ಲಂಘಿಸಿದ್ದಾನೆ. ಹಾಗಾಗಿ ಅವನು ಜೈಲಿನಲ್ಲಿದ್ದಾನೆ. ಹಾಗೆ ನಾವುಗಳು ಕೂಡ ಸ್ವತಂತ್ರವಾದ್ರೂ ಕೂಡ ಭಗವಂತನ ನಿಯಮಗಳನ್ನ ಉಲ್ಲಂಘಿಸಿದ್ದೇವೆ. ಭಗವಂತನ ನಿಯಮಗಳನ್ನ ಉಲ್ಲಂಘಿಸಿ ನಾವೇನ್ ಮಾಡಿದ್ದೇವೆ, ಕಾಮದ ಬಯಕೆಗೆ ಮುಂದಾಗಿ ಕಾಮಕ್ಕೆ ನಾವು ತೃಪ್ತಿಯನ್ನ ಕೊಡ್ತಾ ಇದ್ದೇವೆ. ನಮ್ಮ ಇಂದ್ರಿಯಗಳ ತೃಪ್ತಿಗೆ ಕೊಡೋದ್ರಿಂದ ಇಲ್ಲಿ ಕಾಮ ಜೀವನದ ಕೈಕುಳ ನಮ್ಮನ್ನ ತೊಡಿಸಲಾಗಿದೆ. ಅಂದ್ರೆ ನಮ್ಮನ್ನ ನಾವೇ ಬಂಧನಕ್ಕೆ ಒಳಪಡಿಸ್ಕೊಳ್ತಾ ಇದ್ದೇವೆ. ಭಗವಂತ ಬಂಧನಕ್ಕೆ ಒಳಪಡಿಸಿಲ್ಲ ನಮ್ಮನ್ನ ನಾವೇ ಬಂಧನಕ್ಕೆ ಒಳಪಡಿಸ್ಕೊಳ್ತಾ ಇದ್ದೇವೆ. ಯಾಕೆ? ಇಂದ್ರಿಯ ಭೋಗದಿಂದ. ಮತ್ತೆ ಮೇಲಿನ ಐಹಿಕ ನಾಗರಿಕತೆಯನ್ನು ಬೆಳೆಸುವುದರಿಂದ ಜೀವಿಯು ಐಹಿಕ ಅಸ್ತಿತ್ವದ ಅವಧಿಯನ್ನು ಬೆಳೆಸುವುದು ಎಂದು ಅರ್ಥ. ಇಲ್ಲಿಯ ಕೊನೆಯದಾಗಿ ಉಪಸಂಹಾರ. ಅದರಿಂದ ಕಾಮವು ಜೀವಿಯನ್ನು ಐಹಿಕ ಜಗತ್ತಿನಲ್ಲಿಯೇ ಉಳಿಸುವ ಸಂಕೇತ. ಅಂದ್ರೆ ನಾವು ಎಷ್ಟು ಕಾಮದಿಂದ ಇರ್ತೀವೋ, ಎಷ್ಟು ನಮ್ಗೆ ಬೇಕು ಬಯಕೆಗಳು ಆಲೋಚನೆಗಳು ಇರುತ್ತೋ, ಇದು ನಮ್ಮನ್ನ ಈ ಒಂದೇ ಜಗತ್ತಿನಲ್ಲಿ ಉಳಿಸುತ್ತೆ. ನಮ್ಮನ್ನ ಮತ್ತೆ ಮರಳಿ ನಾವು ಇಲ್ಲೇ ಬರ್ಬೇಕಾಗ್ತದೆ. ಭಗವಂತನ ಲೋಕಕ್ಕೆ ನಾವು ಹೋಗೋದಿಲ್ಲ.
ಮರಳಿ ಮರಳಿ ನಾವು ಇದೇ ಜಗತ್ತಿನಲ್ಲಿ ಯಾವ ದೇಹವನ್ನ ಪಡ್ಕೊಂಡಿರ್ತೀವೋ ಗೊತ್ತಿಲ್ಲ, ಆದ್ರೆ ಮತ್ತೆ ಮರಳಿ ಇದೇ ಜಗತ್ತಿನಲ್ಲಿ ಇರ್ಬೇಕಾಗತ್ತೆ. ಸೊ ಇಂದ್ರಿಯ ಭೋಗದಲ್ಲಿ ಸ್ವಲ್ಪ ಸುಖದ ಭಾವನೆ ಇರಬಹುದು, ಹೌದು, ಇಂದ್ರಿಯದಲ್ಲಿ ಇರುತ್ತೆ, ಸುಖದ ಭಾವನೆ ಇರೋದಿಲ್ಲ ಅಂತ ಇಲ್ಲ, ಆದ್ರೆ ಕ್ಷಣಿಕವಾದದ್ದು. ಹಕ್ಕೆಗೆ ಚಪಲ ಸುಖ ಕ್ಷಣಿಕ ಆಗಿ ಮತ್ತೆ ಮತ್ತೆ ಅದು ಪ್ರಾರಂಭ ಆಗುತ್ತೆ. ಆದ್ರೆ ವಾಸ್ತವವಾಗಿ ಸುಖ ಎನ್ನಿಸುವ ಈ ಭಾವನೆಯು ಅಂತಿಮವಾಗಿ ಭೋಗ ಪಡುವವನ ಶತ್ರುವೇ ಆಗಿರುತ್ತೆ. ಕ್ಷಣಿಕ ಸುಖ ಪಟ್ರು ಕೂಡ, ಒಳ್ಳೇದನಿಸಿದ್ರು ಕೂಡ ಆಮೇಲೆ ಅದು ಭೋಗ ಪಡುವವನಿಗೆ ಅದು ಶತ್ರುವೇ ಆಗಿರುತ್ತೆ. ಹೇಗೆ ಸಕ್ಕರೆ ತಿಂದಾಗ ರುಚಿ ಇರುತ್ತಾ, ಬಾಳ ತಿಂದ್ಬಿಟ್ರೆ ಅದು ಸಕ್ಕರೆ ಕಾಯಿಲೆ. ಹಾಗೂ ಹೇಳಿಕ್ ಬರಲ್ಲ ಸಕ್ಕರೆ ತಿಂದವ್ರಿಗೇನೆ ಕಾಯಿಲೆ ಬರುತ್ತಂತ, ಆದ್ರೂ ಕೂಡ ಸಕ್ಕರೆ ಕಾಯಿಲೆ ಬಂದ್ಬಿಟ್ರೆ ಸಕ್ಕರೆ ಕಡಿಮೆ ಮಾಡಿ ಅಂತ ಹೇಳ್ಬಿಡ್ತಾರೆ. ಅದೇ ತರ ಇಲ್ಲಿ ಯಾರು ನಾವು ಭೋಗವನ್ನ ಪಡ್ತೀವೋ ಹಾಗೆ ಇದು ಭೋಗ ಪಡುವವನಿಗೆ ಶತ್ರು ಆಗಿರುತ್ತೆ. ಸಕ್ಕರೆ ತಿಂದವನಿಗೆನೆ ಸಕ್ಕರೆ ಕಾಯಿಲೆಯೇ ಒಂದು ಶತ್ರು ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಶ್ರೀಲ ಪ್ರಭುಪಾದರು ಬಹಳ ಚೆನ್ನಾಗಿ ಇಲ್ಲಿ ಇದು ಎಂಡ್ ಮಾಡಿದ್ದಾರೆ ಏನಂತ. ಸೊ ನಮ್ಗೆ ಇಂದ್ರಿಯ ಸುಖದ ಒಂದು ಸ್ವಲ್ಪ ಭಾವನೆಯೂ ಕೂಡ ನಮ್ಮ ಶತ್ರು ಆಗಿದೆ. ಹಾಗಾಗಿ ನಾವು ಈ ಒಂದು ಕಾಮರೂಪದ ಕೈಕೊಳ್ಳವನ್ನ ತೊಟ್ಟುಕೊಳ್ಳಾರ್ದೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವೇನ್ ಮಾಡ್ಬೇಕು, ಭಗವಂತನ ನಾಮ ಜಪವನ್ನ ಮಾಡಿ ನಮ್ಮ ಮನಸ್ಸನ್ನ ಶುಭ್ರಗೊಳಿಸ್ಕೊಳ್ಬೇಕು, ಶುದ್ಧಗೊಳಿಸ್ಕೊಳ್ಬೇಕು. ಇದರಿಂದ ಕಾಮ ನಮ್ಮನ್ನ ಆವರಿಸೋದಿಲ್ಲ ಅಂತ ಶ್ರೀಲ ಪ್ರಭುಪಾದವರು ಕೊನೆಗೆ ಸಾರಾಂಶವನ್ನ ಇದರಲ್ಲಿ ಕೊಡ್ತಾರೆ. ಸೊ ಇದರೊಂದಿಗೆ ನಾವು ಇವತ್ತಿನ ತರಗತಿಯನ್ನ ಮುಗಿಸೋಣ. ನಾಳಿಗೆ ಮತ್ತೆ ಮುಂದಿನ 40ನೇ ಶ್ಲೋಕವನ್ನ ಮುಗಿಲಿಕ್ಕೆ ಬಂದಿದೆ. ನಾಳೆಗೆ 40, 41, 42 ಶ್ಲೋಕಗಳಿದೆ ಮಾತ್ರ ಇದರಲ್ಲಿ. 43, 4 ಶ್ಲೋಕಗಳಿದೆ. 44 ಶ್ಲೋಕಗಳನ್ನ ನಾಳೆ ಆದ್ರೆ ನಾಳೆನೆ ಮುಗಿಸೋಣ. ನಾಳೆನೆ ಮುಗಿಸಿ ನಾಡಿದ್ದು ಅಂದ್ರೆ ಬುಧವಾರ ಸಾರಾಂಶ ತಗೊಳ್ಳೋಣ, ಉಪಸಂಹಾರ. ಅಂದ್ರೆ ಎಲ್ರು ಅವತ್ತು ಇರ್ಬೇಕು. ಪೂರ್ಣ 3ನೇ ಅಧ್ಯಾಯದ ಉಪಸಂಹಾರವನ್ನ ಮಾಡೋಣ. ಏನೇನಿದೆ ಅದನ್ನೆಲ್ಲ ತಿಳ್ಕೊಳ್ಳೋಣ, ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. 3ನೇ ಅಧ್ಯಾಯ ಭಗವಂತ ಏನ್ ಹೇಳಿದ್ದಾರೆ ಅನ್ನೋದನ್ನ ನಾವು ನೋಡೋಣ. ಎಲ್ರು ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. 18 ನಿಮಿಷ ಹೆಚ್ಚು ತಗೊಂಡಿದೆ, ದಯವಿಟ್ಟು ಸ್ವಲ್ಪ ಸಹಕರಿಸಿ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕೀ ಜೈ. ಶ್ರೀಲ ಪ್ರಭುಪಾದ ಕೀ ಜೈ. ಪ್ರಶ್ನೆಗಳಿರೋರು, ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಟ್ಟವರು, ಅಥವಾ ಏನಾದ್ರೂ ನಿಮ್ಗೆ ಹೆಚ್ಚುವರಿ ತಿಳಿದಿದ್ರೆ ಇದ್ರ ಬಗ್ಗೆ ನನಗೆ ತಿಳಿಸೋರಿದ್ರೆ ದಯವಿಟ್ಟು ಮುಂದೆ ಬಂದು ತಿಳಿಸಿ. ಆರೋಗ್ಯ ಭರಿತವಾದಂತಹ ಚರ್ಚೆಯನ್ನ ಮಾಡಿ. ಹರೇ ಕೃಷ್ಣ. ಎಲ್ರಿಗೂ ಕೂಡ ಈ ಒಂದು ಅಪರ ಏಕಾದಶಿಯ ಮಹಿಮೆ ಮತ್ತೆ ಈ 38, 39ನೇ ಶ್ಲೋಕದ ಒಂದು ಚರ್ಚೆ ಮತ್ತೆ ಏನಾದ್ರೂ ಇದ್ರೂ ಕೂಡ ಮಾಡ್ಬೋದು. ಹರೇ ಕೃಷ್ಣ.